ಜನ ಯುವಕರು ಒಟ್ಟಾಗಿ ಕ್ರಿಕೆಟನ್ನು ಆರಾಧಿಸಿಕೊಂಡು ಪ್ರೀತಿಸ್ತಾ ಕ್ರಿಕೆಟನ್ನು ಆಡ್ತಾ ಬದುಕಿನ ದಿನಗಳನ್ನು ಕಳೀತಿದ್ದಂಥ ದಿನಗಳಲ್ಲಿ ಒಂದು ದಿವಸ ಕ್ರಿಕೆಟ್ ಮ್ಯಾಚನ್ನ ಆಡೋದಕ್ಕೆ ಹೋದಾಗ ಪಿಚ್ಚನ್ನು ಮಾಡಬೇಕಾದ್ರೆ ಆ ಪಿಚ್ಗೆ ಬೇಕಾದಂಥ ಮಣ್ಣನ್ನು ತೊಗೊಂಡು ಬರ್ತಿದ್ದಂಥ ಕೈಗಾಡಿ ಕೆಸರಿನ ಹೊಂಡದಲ್ಲಿ ಹೂತು ಹೋದಾಗ ಅದನ್ನು ಮೇಲಕ್ಕೆ ಎತ್ತಬೇಕು ಅಂತ ಅವರೆಲ್ಲ ಪ್ರಯತ್ನವನ್ನು ಪಡ್ತಾರೆ. ವೀರ ಆಂಜನೇಯನ ಸ್ಮರಣೆಯನ್ನು ಮಾಡ್ತಾ ವೀರಮಾರುತಿ ಅಂತ ಹೇಳ್ತಾ ಆ ಗಾಡಿಯನ್ನು ಮೇಲಕ್ಕೆ ಎಳೆದಂಥ ಸಂದರ್ಭದಲ್ಲಿ ವೀರಮಾರುತಿ ಅನ್ನೋ ಶಬ್ದ ಅವರ ಬಾಯಲ್ಲಿ ಬರುತ್ತೆ. ಅದೇ ಹೆಸರನ್ನು ಇಟ್ಕೊಂಡು ಒಂದು ಸಂಸ್ಥೆಯನ್ನು ಆರಂಭ ಮಾಡಬೇಕು ಅನ್ನೋ ಸಂಕಲ್ಪವನ್ನು ಮಾಡ್ತಾರೆ. ಆ ದಿನಗಳಲ್ಲಿ ವಿಶ್ವ ಕ್ರಿಕೆಟಲ್ಲಿ ಆಸ್ಟ್ರೇಲಿಯಾ ವಿಶ್ವದ ನಂಬರ್ 1 ಕ್ರಿಕೆಟ್ ಟೀಮ್ ಆಗಿತ್ತು. ಟೆನ್ನಿಸ್ ಬಾಲ್ ಕ್ರಿಕೆಟಲ್ಲಿ ನಮ್ಮ ಅನ್ಡಿವೈಡೆಡ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳ್ಳಾಲದ ಮಾರುತಿ ಕ್ರಿಕೆಟರ್ಸ್ ಅಂತ ಹೇಳಿದರೆ ಟೆನ್ನಿಸ್ ಬಾಲಲ್ಲಿ ನಂಬರ್ 1 ಅಂತ ಎಲ್ಲರಿಂದಲೂ ಕರೆಸ್ಕೊಳ್ತಿದ್ದಂಥ ದಿನಗಳಲ್ಲಿ ಈ ಕ್ರಿಕೆಟ್ ಟೀಮಲ್ಲಿ ಕ್ರಿಕೆಟ್ ಆಡ್ತಿದ್ದಂಥ ಯುವಕರು ಸಂಸ್ಥೆಯನ್ನು ಆರಂಭ ಮಾಡ್ತಾರೆ. ಕೇವಲ 5,000 ರೂಪಾಯಿ ಫಂಡಲ್ಲಿ ಆರಂಭವನ್ನು ಕಂಡಂಥ ಸಂಸ್ಥೆ ಇವತ್ತು ನಾವು ನೀವೆಲ್ಲ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ನೋಡ್ತಿದ್ದೀವಿ ಅಥವಾ ಈ ಕಾರ್ಯಕ್ರಮ ಇಲ್ಲಿ ನಡೀತಿರುವಂಥ ಈ ಭವ್ಯವಾದ ಸಭಾಂಗಣ ಸರಿಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾವು ಕಲಿತ ಶಾಲೆಗೆ ಕಟ್ಟಡವನ್ನು ನಿರ್ಮಿಸಿ ಕೊಡೋಷ್ಟರ ಮಟ್ಟಿಗೆ ಬೆಳೆದಿದೆ. ರಾಜ್ಯೋತ್ಸವ ಪ್ರಶಸ್ತಿಯನ್ನು ಒಂದು ಸಂಸ್ಥೆ ಪಡೆದಿದೆ ಅಂತ ಹೇಳಿದರೆ ಈ 3.5 ದಶಕಗಳ ಜರ್ನಿ ಅಂತ ಹೇಳುವಂಥದ್ದು ಖಂಡಿತವಾಗ್ಲೂ ಎಲ್ಲರಿಗೂ ಸ್ಫೂರ್ತಿಯ ಚಿಲುಮೆಯಾಗುತ್ತೆ. ಪ್ರತಿ ವರ್ಷ ಕೂಡ ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಹೃದಯ ಮಂದಿರದಲ್ಲಿ ಒಳ್ಳೆಯ ನೆನಪುಗಳಿಗೆ, ಒಳ್ಳೆಯ ಕ್ಷಣಗಳಿಗೆ, ಒಳ್ಳೆಯ ಬದಲಾವಣೆಗೆ ಸಮಾಜದಲ್ಲಿ ಕಾರಣ ಆಗಿರುವಂಥ ಮಾರುತಿ ಯುವಕ ಮಂಡಲ ಇವತ್ತು ಪ್ರತಿಭಾ ಪುರಸ್ಕಾರ, ಸನ್ಮಾನ ಹಾಗೂ ಗೌರವಧನ ಪ್ರದಾನವನ್ನು ಮಾಡ್ತಾ ಇದೆ. 100 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಕೂಡ ಸಹಾಯಧನವನ್ನು ನೀಡೋದರ ಮೂಲಕ ಈ ಸಂಸ್ಥೆ ತನ್ನ ಸಮಾಜಮುಖಿ ಚಿಂತನೆಯ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದೆ. ಈ ಸಭಾ ಕಾರ್ಯಕ್ರಮದ ನಾವು ಆರಂಭದ ಕ್ಷಣಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಅತಿಥಿಗಳು ಬಂದಿದ್ದಾರೆ. ಒಬ್ಬರ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಅವರ ಆಗಮನದೊಂದಿಗೆ ನಾವು ಕಾರ್ಯಕ್ರಮವನ್ನು ಆರಂಭಗೊಳಿಸಲಿಕ್ಕಿದ್ದೇವೆ. ಬೇರೆ ಬೇರೆ ಕಾರಣಗಳಿಗೋಸ್ಕರ ಮಾರುತಿ ಯುವಕ ಮಂಡಲ ಬಹಳ ವಿಭಿನ್ನ ಅಂತ ಅನಿಸ್ಕೊಳ್ಳುತ್ತೆ. ನನ್ನ ಹೆಸರು RJ ಪ್ರಸನ್ನ ಅಂತ, ಮಂಗಳೂರಿನ 93.5 ರೆಡ್ FM ಅಲ್ಲಿ ರೇಡಿಯೋ ಜಾಕಿ. ಕಳೆದ 17 ವರ್ಷಗಳಿಂದ ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ರಾಷ್ಟ್ರ ಹಾಗೂ ವಿದೇಶಗಳಲ್ಲಿ ಕಾರ್ಯಕ್ರಮ ನಿರೂಪಣೆ ಇಂಥ ಸಂಘ ಸಂಸ್ಥೆಗಳ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೇನೆ. ಆದರೆ ಎಲ್ಲ ಕಡೆಗೆ ಹೋದಾಗ ಹಾಗೂ ಈ ಸಂಸ್ಥೆಯ ಬಗ್ಗೆ ಒಂದು ಡಿಫರೆನ್ಸನ್ನು ಹೇಳಲೇಬೇಕು. ಬೇರೆ ಬೇರೆ ಕಡೆಗಳಲ್ಲಿ ವರ್ಷಕ್ಕೊಮ್ಮೆ ವಾರ್ಷಿಕೋತ್ಸವ ಅಥವಾ 1-2 ಕಾರ್ಯಕ್ರಮವನ್ನು ಮಾಡ್ತಾರೆ. ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಿ ಅಲ್ಲಿಗೆ ಮುಗಿಸಿಬಿಡ್ತಾರೆ. ಆ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಊರಲ್ಲಿ ಯಾರೆಲ್ಲ ದಾನಿಗಳಿದ್ದಾರೆ ಎಲ್ಲರ ಹತ್ರ ಡೊನೇಷನನ್ನು ತಗೊಂಡು ಕಾರ್ಯಕ್ರಮವನ್ನು ಮಾಡ್ತಾರೆ. ಆದರೆ ನನಗೆ ಆಶ್ಚರ್ಯ ಆಯಿತು, ಈ ಸಂಸ್ಥೆಯ ಒಂದು ಹಿನ್ನೆಲೆಯನ್ನು ಕೇಳಿದಾಗ 1 ಪೈಸೆ ಡೊನೇಷನನ್ನು ತಗೊಳ್ಳದೆ ಸಂಸ್ಥೆಯಲ್ಲಿರುವಂಥ ಎಲ್ಲ ಮೆಂಬರ್ಸ್ ತಾವು ದುಡಿದ ಹಣದಲ್ಲಿ 1 ಭಾಗವನ್ನು ತೆಗೆದಿಟ್ಟು ಅದನ್ನು ಸಮಾಜಮುಖಿ ಕಾರ್ಯಗಳಿಗೋಸ್ಕರ ಖರ್ಚು ಮಾಡುವಂಥ ಹೃದಯ ಶ್ರೀಮಂತಿಕೆಯನ್ನು ಹೊಂದಿರುವಂಥ ಸಂಘ ಅಂತ ಏನಾದರೂ ಇದ್ದರೆ, ಸಂಸ್ಥೆ ಅಂತಿದ್ದರೆ ಬಹುಶಃ ಕರ್ನಾಟಕದ ಚರಿತ್ರೆಯ ಪುಟಗಳಲ್ಲಿ ಮಾರುತಿ ಯುವಕ ಮಂಡಲ ಮೊದಲ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಅಂತಹ ಸಂಸ್ಥೆಯ ಕಾರ್ಯಕ್ರಮ ಇವತ್ತು ಈ ವೇದಿಕೆಯಲ್ಲಿ ನಡೀತಿದೆ. ಬಂದಿರತಕ್ಕಂಥ ಎಲ್ಲರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಸಭಾ ಕಾರ್ಯಕ್ರಮವನ್ನು ನಾವು ಆರಂಭಗೊಳಿಸ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ಇವತ್ತು ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿರುವವರು ಭಾರತದ ಸಂವಿಧಾನ ವ್ಯವಸ್ಥೆಯಲ್ಲಿ ನ್ಯಾಯವನ್ನು ಕೊಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ನಿರಂತರವಾಗಿ ಅನ್ಯಾಯಕ್ಕೆ ಒಳಗಾದವರು ಅಥವಾ ನ್ಯಾಯದ ನಿರೀಕ್ಷೆಯಲ್ಲಿರುವವರಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ವಕೀಲರ ಸಂಘ ಮಂಗಳೂರು ದಕ್ಷಿಣ ಕನ್ನಡದ ಅಧ್ಯಕ್ಷರಾಗಿ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದಂಥ ಸನ್ಮಾನ್ಯ ಶ್ರೀ ಕಳ್ಳಿಗೆ ತಾರನಾಥ್ ಶೆಟ್ಟಿಯವರು ಇವತ್ತು ಸಭಾಧ್ಯಕ್ಷರಾಗಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಅತ್ಯಂತ ಪ್ರೀತಿಯಿಂದ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಕ್ಷಣಗಳಲ್ಲಿ ಅವರು ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಹಾಗೆ ಮೀನುಗಾರಿಕೆ ಜಂಟಿ ನಿರ್ದೇಶಕರು ಮಂಗಳೂರು ಸನ್ಮಾನ್ಯ ಶ್ರೀ ಹರೀಶ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅವರನ್ನು ಗೌರವಪೂರ್ವಕವಾಗಿ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಜಿಲ್ಲಾ ಯುವ ರೆಡ್ ಕ್ರಾಸ್ ಘಟಕ, ಭಾರತೀಯ ರೆಡ್ ಕ್ರಾಸ್, ಹಾಗೆ ಉಳ್ಳಾಲ ಭಾಗದ ಹಿರಿಯರು ಮಾರ್ಗದರ್ಶಕರು ತಮ್ಮ ಅಪಾರವಾದ ಜೀವನಾನುಭವದ ಮೂಲಕ ನಮ್ಮೆಲ್ಲರಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ಇರುವಂಥ ಸನ್ಮಾನ್ಯ ಶ್ರೀ ಸದಾನಂದ ಬಂಗೇರ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ನಿಮ್ಮ ಆಗಮನ ನಮಗೆ ಆಶೀರ್ವಾದದ ರೂಪದಲ್ಲಿ ಅನ್ನುವಂಥ ಭಾವನೆಯ ಜೊತೆಗೆ ತಮ್ಮನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ.
ಹಾಗೆ ಮನೆಯಲ್ಲಿ ಎಷ್ಟೇ ಕಷ್ಟಗಳಿರಲಿ, ನನ್ನ ಜೀವನ ಸಮಾಜದ ಕಷ್ಟಗಳಿಗೆ ಮುಡಿಪು ಅನ್ನುವ ಸಂಕಲ್ಪದೊಂದಿಗೆ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂಥ ಶ್ರೀ ಈಶ್ವರ್ ಮಲ್ಪೆ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಶ್ವರ್ ಮಲ್ಪೆ ಅವರನ್ನು ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸಮಾಜದ ಕಣ್ಣಿನ ಹಾಗೆ, ಕನ್ನಡಿಯ ಹಾಗೆ ನಮ್ಮೆಲ್ಲರನ್ನ ಮುನ್ನಡೆಸ್ತಾ ಇರುವಂಥ ಮಾಧ್ಯಮ ಕ್ಷೇತ್ರದಲ್ಲಿ ಅಪಾರ ಸಾಧನೆಯನ್ನು ಮಾಡಿದಂಥ ಶಶಿಧರ್ ಪೊಯ್ಯತ್ತ ಬೈಲ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕರಾವಳಿ ತುಳುನಾಡಿನ ಹೆಸರನ್ನು ಬೆಳಗಿಸ್ತಾ ಇರುವಂಥ ಅಥ್ಲೆಟಿಕ್ಸಲ್ಲಿ ನಮ್ಮ ಜಿಲ್ಲೆಯನ್ನು ರಿಪ್ರೆಸೆಂಟ್ ಮಾಡ್ತಾ ಇರುವಂಥ ಮಾಸ್ಟರ್ ಹಸ್ಮಿತ್ ಸಾಲಿಯಾನ್ ಕೂಡ ವೇದಿಕೆಯ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ MCOMನಲ್ಲಿ ರ್ಯಾಂಕನ್ನು ಪಡೆದಂಥ ಕುಮಾರಿ ಮೇಘಶ್ರೀ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ SSLCಯಲ್ಲಿ ದಕ್ಷಿಣ ವಲಯ, ನಮ್ಮ ಮಂಗಳೂರು ದಕ್ಷಿಣ ವಲಯದಲ್ಲಿ ಇಂಗ್ಲಿಷ್ ಮೀಡಿಯಮಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದಂಥ ಕುಮಾರಿ ಆಯಿಷಾ ವೇದಿಕೆಗೆ ಆಗಮಿಸಬೇಕು. ಹಾಗೆ SSLC ಮಂಗಳೂರು ದಕ್ಷಿಣ ವಲಯ ಕನ್ನಡ ಮೀಡಿಯಂನಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದಂಥ ಮಾಸ್ಟರ್ ಶಿವಕುಮಾರ್ ಮಲ್ಲಪ್ಪ ಶಾಂತಿರಗಿ ವೇದಿಕೆಗೆ ಆಗಮಿಸಿ ಆಸನವನ್ನು ಬಹುಶಃ ಇವರೆಲ್ಲ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಮ್ಮನ್ನು ಸೇರ್ಕೊಳ್ಳಿಕ್ಕಿದ್ದಾರೆ. ಬಂದಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನು, ಮಾರುತಿ ಯುವಕ ಮಂಡಲದ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಸಕಲ ಪದಾಧಿಕಾರಿಗಳು, ಉಳ್ಳಾಲ ಭಾಗದ ಎಲ್ಲ ಸಮಾಜದ ಗಣ್ಯರನ್ನ, ವೇದಿಕೆ ಎದುರ್ಭಾಗದಲ್ಲಿರ್ತಕ್ಕಂಥ ಎಲ್ಲ ಬೇರೆ ಬೇರೆ ಕ್ಷೇತ್ರದ ಹಿರಿಯರನ್ನ ಪ್ರೀತಿಯಿಂದ ವಂದಿಸಿಕೊಂಡು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಈಗ ಯಾವುದೇ ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಪರಂಪರೆ, ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ, ನಾವು ಆಚರಿಸಿಕೊಂಡು ಅನುಸರಿಸಿಕೊಂಡು ಬಂದಿರುವಂಥ ದೇವರನ್ನ ನೆನೆಸಿಕೊಳ್ಳುವಂಥದ್ದು. ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕೆ ಶ್ರೀಮತಿ ಶರ್ಮಿಳಾ ಬಂಗೇರ ಅವರು ವೇದಿಕೆಗೆ ಆಗಮಿಸಬೇಕು. ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಕಾಪುಲೆ ದೇವಿ ಜಗದೀಶ್ವರಿ ಶ್ರೀ ದುರ್ಗಾ ಪರಮೇಶ್ವರಿ. ಕಾಪುಲೆ ದೇವಿ ಜಗದೀಶ್ವರಿ ಶ್ರೀ ದುರ್ಗಾ ಪರಮೇಶ್ವರಿ. ಸುಗಿಪೂವದುಂಬೋದಿದು ಈರೆನು ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ. ಸುಗಿಪೂವದುಂಬೋದಿದು ಈರೆನು ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ. ಕಾಪುಲೆ ದೇವಿ ವಿದ್ಯೆ ಬುದ್ಧಿಡೆ ಎಡ್ಡೆ ಪ್ರತಿಭೆನ ತೋ ಜಾಯ್ನ ಜೋಕ್ಲಿಗ ಪುರಸ್ಕಾರಯೇ. ದೇಶನು ಕಾಪುನ ವೀರ ಯೋಧರೆಗ ಪ್ರೀತಿದ ಮಾನಾದಿಗೆಯೇ. ಕಷ್ಟ ಬಂದ ಬದ್ದಿ ಜನಕ್ಲೆಗಯೇ ಫಲ ಸಹಾಯದ ಹಸ್ತಯೇ. ಜೀವಾವುರಿ ಪೂನೊಂಜಿ ಕಾರ್ಯನು ಮಲ್ಪುವ ಅವ್ವಿರಕ್ತ ದಾನಯೇ. ಮಾರುತಿನಾದಯೇ ಒಂದು ಎಂಕ್ಲಿನ ಸೌಭಾಗ್ಯಯೇ. ಸಹಬಾಳ್ವೆ ಉರಿಪಾಲೇ ಎಂಕ್ಲಿನ ಸಂಘನು ಬೆಳಗಾಲೇ. ಕಾಪುಲೆ ದೇವಿ ಜಗದೀಶ್ವರಿ ಶ್ರೀ ದುರ್ಗಾ ಪರಮೇಶ್ವರಿ. ಸುಗಿಪೂವದುಂಬೋದಿದು ಈರೆನು ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ. ಕಾಪುಲೆ ದೇವಿ ಜಗದೀಶ್ವರಿ. ಎಲ್ಲ ದೈವದೇವರ ಆಶೀರ್ವಾದದಿಂದ ಎಲ್ಲರ ಬದುಕಲ್ಲೂ ಸುಖ, ಸಂತೋಷ, ಸನ್ಮಂಗಳ, ಒಳ್ಳೆಯ ಸಂಸ್ಕೃತಿ, ಸಂಸ್ಕಾರವನ್ನು ದೇವರು ಕೊಡಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದೆ ನೇರವಾಗಿ ನಾವು ಸ್ವಾಗತ ಭಾಷಣ ಬಂದಂತಹ ಅತಿಥಿಗಳನ್ನು ಅತ್ಯಂತ ಆದರಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಹೃದಯ ಶ್ರೀಮಂತಿಕೆಯ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಿದೆ. ಬಂದಿರುವಂಥ ತಮ್ಮನ್ನೆಲ್ಲ ಪ್ರೀತಿಯಿಂದ ಸ್ವಾಗತಿಸಲಿಕ್ಕೆ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ವರದರಾಜ್ ಬಂಗೇರ ಅವರು ಪ್ರೀತಿಯಿಂದ ಎಲ್ಲರನ್ನ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.
ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್ ಮಾರುತಿ ಕ್ರಿಕೆಟರ್ಸ್ ಮೊಗವೀರಪಟ್ಟಣ ಉಳ್ಳಾಲ 2022-2023ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಸನ್ಮಾನ ಹಾಗೂ ಗೌರವಧನ ಪ್ರದಾನ ಸಮಾರಂಭಕ್ಕೆ ಆಗಮಿಸಿ ಬಂದಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮುಸ್ಸಂಜನೆಯ ಶುಭಾಶಯಗಳು. ಅತಿಥಿ ದೇವೋಭವ, ಅತಿಥಿಗಳನ್ನು ಗೌರವಿಸುವುದು ನಮ್ಮೆಲ್ಲರ ಸಂಸ್ಕಾರ ಸಂಸ್ಕೃತಿ. ಹಾಗೆಯೇ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಶ್ರೀಯುತ ಕಲ್ಲಿಗೆ ತಾರನಾಥ ಶೆಟ್ಟಿ, ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಶ್ರೀಯುತ ಕಲ್ಲಿಗೆ ತಾರನಾಥ ಶೆಟ್ಟಿಯವರು ವೃತ್ತಿಯಲ್ಲಿ ವಕೀಲರಾಗಿದ್ದು ವಕೀಲ ಸಂಘ ಮಂಗಳೂರು ಇದರ ಮಾಜಿ ಅಧ್ಯಕ್ಷರಾಗಿ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾಗಿರುವ ಶ್ರೀಯುತರು ಈ ಮೊದಲು KMFನ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುವರು. ನೇರ ನಡೆನುಡಿ ಸಜ್ಜನಿಕೆ ವ್ಯಕ್ತಿತ್ವದಿಂದ ಸಮಾಜದ ತೀರಾ ಸಾಮಾನ್ಯರಿಂದ ತೊಡಗಿ ಗಣ್ಯ ವ್ಯಕ್ತಿಗಳ ಒಡನಾಟ ಇಟ್ಟುಕೊಂಡಿರುವ ಶ್ರೀಯುತರ ಬಗ್ಗೆ ಒಂದು ವಿಚಾರವನ್ನು ನಾವು ಇಂದು ಹೇಳಲೇಬೇಕು. ನಮ್ಮ ಸಂಸ್ಥೆಯ ಸಮಾಜ ಸೇವಾ ಚಟುವಟಿಕೆಯ ಬಗ್ಗೆ ತಿಳಿದು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಸಮಿತಿಯಲ್ಲಿದ್ದ ಶ್ರೀಯುತರು ಸ್ವ ಇಚ್ಛೆಯಿಂದ ನಮ್ಮ ಯಾವುದೇ ಅರ್ಜಿಯನ್ನು ಪಡೆದುಕೊಳ್ಳದೆ ನಮ್ಮ ಸಂಸ್ಥೆಗೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ದೊರಕಲು ಪ್ರಮುಖ ಕಾರಣರಾಗಿರುವರು. ಶ್ರೀಯುತ ಕಲ್ಲಿಗೆ ತಾರನಾಥ ಶೆಟ್ಟಿಯವರನ್ನು ನಾನು ಮತ್ತು ನನ್ನ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಳ್ಳಿಗೆ ತಾರನಾಥ ಶೆಟ್ಟಿಯವರನ್ನ ಶ್ರೀ ವರದರಾಜ್ ಬಂಗೇರ ಅಧ್ಯಕ್ಷರು ಮಾರುತಿ ಯುವಕ ಮಂಡಲ ವೇದಿಕೆಯಲ್ಲಿ ಬಹಳ ವಿಭಿನ್ನವಾಗಿ ಹಸಿರನ್ನು ಬೆಳೆಸಬೇಕು ಉಳಿಸಬೇಕು ಅನ್ನೋ ಸಂಕಲ್ಪದೊಂದಿಗೆ ಬಹಳ ಮಾದರಿಯಾದಂಥ ರೀತಿಯಲ್ಲಿ ಸನ್ಮಾನವನ್ನು ಗೌರವ ಸ್ವಾಗತವನ್ನು ನೀಡ್ತಾ ಇದ್ದಾರೆ. ಸಸಿಯನ್ನು ನೀಡೋದರ ಮೂಲಕ ಮನೆಗಳಲ್ಲಿ ಹಸಿರು ಅರಳಲಿ ಬೆಳಗಲಿ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಈ ಕಾರ್ಯಕ್ರಮದ ಮೂಲಕ ಮಾರುತಿ ಯುವಕ ಮಂಡಲ ನೀಡ್ತಾ ಇದೆ. ಸನ್ಮಾನಿ ಶ್ರೀಯುತ ಇನ್ನೋರ್ವ ಅತಿಥಿಯಾದಂಥ ಶ್ರೀಯುತ ಹರೀಶ್ ಕುಮಾರ್, ಮಂಗಳೂರು ಮೀನುಗಾರಿಕಾ ಇಲಾಖೆಯ ಪ್ರಸ್ತುತ ಮೀನುಗಾರಿಕಾ ಜಂಟಿ ನಿರ್ದೇಶಕರಾಗಿರುವ ಶ್ರೀಯುತರು ತಮ್ಮ ಸೇವಾವಧಿಯಲ್ಲಿ ಮಂಗಳೂರು ಬಂದರಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿರುವರು. ತನ್ನ ಕಚೇರಿಗೆ ಬರುವ ಎಲ್ಲರೊಂದಿಗೆ ತುಂಬ ಆತ್ಮೀಯವಾಗಿ ಸಂಯಮದಿಂದ ಮಾತನಾಡಿ ಮೀನುಗಾರರ ಪ್ರೀತಿಗೆ ಪಾತ್ರರಾಗಿರುವರು. ತಮ್ಮ ಸೇವಾ ಅವಧಿಯಲ್ಲಿ ಮಂಗಳೂರು ಬಂದರು ಇನ್ನಷ್ಟು ಅಭಿವೃದ್ಧಿಗೊಳ್ಳಲಿ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸನ್ಮಾನಿ ಶ್ರೀ ಹರೀಶ್ ಕುಮಾರ್ ಅವರನ್ನ ಕಪಿಲ್ ಎಸ್ ಬಂಗೇರ ಪ್ರಧಾನ ಕಾರ್ಯದರ್ಶಿ ಮಾರುತಿ ಯುವಕ ಮಂಡಲ ವೇದಿಕೆಗೆ ಬಂದು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ನಮ್ಮಿಂದ ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರುವಂಥ ಭಾರತೀಯ ಸೇನೆಯಲ್ಲಿ ದೇಶ ಸೇವೆಯನ್ನು ಮಾಡಿದಂಥ ನಿವೃತ್ತ ಯೋಧರಾದ ಶ್ರೀ ರಾಜೇಶ್ ಕುಮಾರ್ ಕೆ ಅವರು ಆಗಮಿಸಿದ್ದಾರೆ. ಅವರು ವೇದಿಕೆಯಲ್ಲಿನ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿ ಸಚೇತ್ ಸುವರ್ಣ, ಜಿಲ್ಲಾ ಯುವ ರೆಡ್ ಕ್ರಾಸ್ ಸಮಿತಿಯ ಚೇರ್ಮನ್, ಇಂಡಿಯನ್ ರೆಡ್ ಕ್ರಾಸ್ ಸಮಿತಿಯ ಚೇರ್ಮನ್, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಇದರ ಕಮಿಟಿ ಸದಸ್ಯರು, ಪ್ರಥಮ ಚಿಕಿತ್ಸಾ ವಿಭಾಗದ ಮಾಸ್ಟರ್ ಟ್ರೈನರ್ ಆಗಿರುವ ಶ್ರೀಯುತ ಸಚೇತ್ ಸುವರ್ಣರು ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವರು. ಶ್ರೀಯುತರನ್ನು ನಾನು ಮತ್ತು ನನ್ನ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸುವರ್ಣ ಅವರನ್ನ ಅನಿಲ್ ಚರಣ್ ಕೋಶಾಧಿಕಾರಿಗಳು, ಮಾರುತಿ ಯುವಕ ಮಂಡಲ ಮುಖ್ಯ ಅತಿಥಿಗಳು ಅನಿಲ್ ಚರಣ್ ಕೋಶಾಧಿಕಾರಿಗಳು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತಿಸಿ. ಹಾಗೆ ಮಾಧ್ಯಮ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡ್ತಾ ಇದ್ದಾವೆ ಶ್ರೀಮತಿ ರೇವತಿ JA ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಮೀನುಗಾರಿಕಾ ಇಲಾಖೆಯಲ್ಲಿ ಯುವ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವರು. ಶ್ರೀಮತಿ ರೇವತಿಯವರು ಓರ್ವ ದಕ್ಷ ನೇರ ನಡೆನುಡಿ ಅಧಿಕಾರಿಯಾಗಿರುವರು. ತನ್ನ ಹಿರಿಯ ಕಿರಿಯ ಅಧಿಕಾರಿಗಳೊಂದಿಗೆ ಒಳ್ಳೆಯ ಒಡನಾಟವನ್ನು ಹೊಂದಿರುವ ಸರಳ ಸಜ್ಜನಿಕೆ ವ್ಯಕ್ತಿತ್ವದ ಶ್ರೀಮತಿ ರೇವತಿಯವರನ್ನು ನಾನು ಹಾಗೂ ನನ್ನ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ರೇವತಿ JA ಅವರನ್ನು ಶರ್ಮಿಳಾ ಬಂಗೇರ ಮಾರುತಿ ಮಹಿಳಾ ಮಂಡಳಿಯ ಸದಸ್ಯರು ಅವರು ವೇದಿಕೆಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರೋಹಿದಾಸ್ ಬಂಗೇರ ಉಳ್ಳಾಲ ಮೊಗವೀರ ಸಂಘದ ಕಮಿಟಿ ಸದಸ್ಯರಾಗಿದ್ದು ಪ್ರಸ್ತುತ ಶಾಲಾ ಸಂಚಾಲಕರಾಗಿ ಸೇವೆ ಸಲ್ಲಿಸುತ್ತಿರುವರು. ಭಗವತಿ ಕೋಆಪರೇಟಿವ್ ಬ್ಯಾಂಕ್ನ ಉದ್ಯೋಗಿಯಾಗಿದ್ದು ನಿವೃತ್ತಿ ಹೊಂದಿರುವ ಶ್ರೀಯುತರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಸೇವೆ ಸಲ್ಲಿಸುತ್ತಾ ಬಂದಿರುವರು. ಸದಾ ಕ್ರಿಯಾಶೀಲರಾಗಿದ್ದು ಎಲ್ಲರೊಂದಿಗೆ ಆತ್ಮೀಯವಾಗಿ ಬೆರೆತಿರುವ ಶ್ರೀಯುತರು ದಿವಂಗತ ಪೈಲ್ವಾನ್ ಮೋತಿಪುತ್ರನ್ ಇವರ ಸ್ಮರಣಾರ್ಥ ಶಾರದಾ ನಿಕೇತನ ನಡೆಯುವ ಕುಸ್ತಿ ಪಂದ್ಯಾಟದ
ರೂವಾರಿಯಾಗಿರುವರು. ಶ್ರೀಧರನ್ನು ಈ ಸಮಾರಂಭದಲ್ಲಿ ನಾನು ಹಾಗೂ ನನ್ನ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನ ಪುನೀತ್ ಬಂಗೇರ ಜೊತೆ ಕಾರ್ಯದರ್ಶಿಗಳು ಮಾರುತಿ ಯುವಕ ಮಂಡಲ ವೇದಿಕೆಗೆ ಬಂದು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ರೋಹಿದಾಸ್ ಬಂಗೇರ ಅವರಿಗೆ ಪ್ರೀತಿಯ ಸ್ವಾಗತ. ಹಾಗೆ ಉಳ್ಳಾಲ ಮೊಗವೀರ ಸಂಘದ ಸಂಚಾಲಕರು ಕೂಡ ಅವರನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಮಿಸ್ಟರ್ ವಿನೋದ್ ಕುಮಾರ್ ಇನ್ನೋರ್ವ ಅತಿಥಿಗಳಲ್ಲಿ ಓರ್ವರಾದ ನಮ್ಮ ಆತ್ಮೀಯ ಗೆಳೆಯ ಶ್ರೀಯುತ ವಿನೋದ್ ಕುಮಾರ್ ಅವರು ತನ್ನ ಮಾವರವರಿಂದ ವ್ಯವಹಾರವನ್ನು ಕಲಿತು ಮುಂದೆ ಓರ್ವ ಯುವ ಉದ್ಯಮಿಯಾಗಿ ಮಂಗಳೂರು ವಲಯದಲ್ಲಿ ಗುರುತಿಸಿಕೊಂಡಿರುವರು. ನಮ್ಮ ಸಂಸ್ಥೆಯ ಸಮಾಜ ಸೇವೆ ಬಗ್ಗೆ ತಿಳಿದು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಸಹಕಾರ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವರು. ಮೃದು ಸಂಕೋಚ ಸ್ವಭಾವದವರಿಗಿದ್ದು ಎಲ್ಲರೊಂದಿಗೂ ಪ್ರೀತಿ ಪಾತ್ರರಾಗಿರುವ ವಿನೋದ್ರವರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ವಿನೋದ್ ಕುಮಾರ್ ಅವ್ರನ್ನ ಮಹೇಶ್ ಸಾಲಿಯಾನ್ ಕ್ರೀಡಾ ಕಾರ್ಯದರ್ಶಿಯವರು ವೇದಿಕೆಗೆ ಬಂದು ಸ್ವಾಗತಿಸಬೇಕು. ವಿನೋದ್ ಕುಮಾರ್ ಅವರು ಇದೇ ವರ್ಷ ನಮ್ಮ ಮಾರುತಿ ಕ್ರಿಕೆಟರ್ಸ್ ಮಂಗಳೂರಿನ ನೆಹರು ಮೈದಾನದಲ್ಲಿ ನ್ಯಾಷನಲ್ ಲೆವೆಲ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದಾಗ ನಮ್ಮ ಕಾರ್ಯಕ್ರಮಕ್ಕೆ ಬ್ಯಾಕ್ ಬೋನ್ ಆಗಿ ನಿಂತವರು, ಮುಖ್ಯ ಪ್ರಾಯೋಜಕರಾಗಿ ಕೂಡ ಸಹಕರಿಸಿದವರು ಶ್ರೀ ವಿನೋದ್ ಕುಮಾರ್ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಯುತ ಸದಾನಂದ ಬಂಗೇರ ನಮ್ಮ ಹಿರಿಯರು ಆಗಿರುವಂತಹ ಶ್ರೀಯುತ ಸದಾನಂದ ಬಂಗೇರವರು ಕೆಲವು ವರ್ಷಗಳಿಂದ ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವರು. ಹಲವು ವರ್ಷಗಳಲ್ಲಿ ಜವಾಬ್ದಾರಿತ ಸ್ಥಾನದಲ್ಲಿದ್ದು ಸೇವೆ ಸಲ್ಲಿಸುತ್ತಿರುವ ಶ್ರೀಯುತರು ನಮ್ಮಲ್ಲಿ ಕಾರ್ಯಕ್ರಮದ ಬಗ್ಗೆ ಮುಂಚೂಣಿಯಲ್ಲಿ ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಆಶೀರ್ವದಿಸುತ್ತಾ ಬಂದಿರುವ ಶ್ರೀಯುತರನ್ನು ನಾನು ಮತ್ತು ನನ್ನ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯರಾದ ಶ್ರೀ ಸದಾನಂದ ಬಂಗೇರ ಅವರನ್ನು ದಿನೇಶ್ ಕರ್ಕೇರ ಮಾಜಿ ಅಧ್ಯಕ್ಷರು ಮಾರುತಿ ಯುವಕ ಮಂಡಲ ವೇದಿಕೆಗೆ ಬಂದು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಳೆದ ಹಲವಾರು ವರ್ಷಗಳಿಂದ ಉಳ್ಳಾಲ ಈ ಭಾಗದ ಜನರ ಮಾರ್ಗದರ್ಶಕರಾಗಿ ಎಲ್ಲ ರೀತಿಯಲ್ಲೂ ಕೂಡ ಸಮಾಜವನ್ನು ಮುನ್ನಡೆಸ್ತಾ ಇರುವಂಥ ಶ್ರೀ ಸದಾನಂದ ಬಂಗೇರ ಅವರಿಗೆ ಪ್ರೀತಿಯ ಸ್ವಾಗತ. ಹಾಗೆ ಅಥ್ಲೆಟಿಕ್ಸಲ್ಲಿ ನಮ್ಮ ಜಿಲ್ಲೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇರುವಂಥ ಮಾಸ್ಟರ್ ಹಸ್ಮಿತ್ ಸಾಲಿಯಾನ್ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಸನ್ಮಾನಿತ ಸಾಧಕರು, ಪ್ರಧಾನ ಅರ್ಚಕರು, ಗುರಿಕಾರರು, ದೈವ ನರ್ತಕರನ್ನು ಈ ಸಂದರ್ಭದಲ್ಲಿ ನನ್ನ ಹಾಗೂ ನನ್ನ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇವತ್ತು SSLCಯಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದು ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರುವಂಥ ಮಾಸ್ಟರ್ ಶಿವಕುಮಾರ್ ಮಲ್ಲಪ್ಪ ಶಾಂತರ್ಗಿ ಅವರು ವೇದಿಕೆ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನ ಎಲ್ಲ ವಿದ್ಯಾರ್ಥಿನಿಯರಿಗೆ, ನಾಗರಿಕ ಬಾಂಧವರಿಗೆ, ಮಾಧ್ಯಮ ಮಿತ್ರರಿಗೆ, ಮಹಿಳಾ ಮಂಡಳಿಯರಿಗೆ, ಎಲ್ಲ ಸಂಘ ಸಂಸ್ಥೆಗಳಿಗೆ ಸ್ವಾಗತವನ್ನು ಬಯಸುತ್ತಾ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸ್ವಾಗತಿಸಿದ ಶ್ರೀ ವರದರಾಜ್ ಬಂಗೇರ ಅಧ್ಯಕ್ಷರು ನಿಮ್ಮನ್ನು ಕೂಡ ಪ್ರೀತಿಯಿಂದ ಕಾರ್ಯವನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇರುವಂಥ ಮಾರುತಿ ಯುವಕ ಮಂಡಲದ ಇವತ್ತಿನ ಈ ಕಾರ್ಯಕ್ರಮ ದೀಪ ಬೆಳಗುವುದರ ಮೂಲಕ ಉದ್ಘಾಟನೆಯನ್ನು ಕಾಣ್ತಾ ಇದೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಜೊತೆಯಾಗಿ ದೀಪವನ್ನು ಬೆಳಗುವುದರ ಹಾರೈಕೆಯನ್ನು ಸಲ್ಲಿಸಿಕೊಂಡು
ಇನ್ನಷ್ಟು ಬೆಳಗಲಿ. 38-50ರ ಸುವರ್ಣ ಸಂಭ್ರಮ, 75ರ ವಜ್ರ ಮಹೋತ್ಸವ. ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಾರುತಿ ಯುವಕ ಮಂಡಲದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷರೇ, ಗೌರವಾನ್ವಿತ ಅತಿಥಿಗಳೇ, ವಿದ್ಯಾರ್ಥಿನಿಯರೇ, ನೆರೆದಿರುವ ಸಜ್ಜನ ಬಾಂಧವರೇ, ನಮ್ಮ ಸಂಸ್ಥೆಯ ಪ್ರಾಸ್ತಿಕ ವಿಚಾರವನ್ನು ತಮ್ಮ ಮುಂದಿಡಲು ಸಂತೋಷಪಡುತ್ತೇನೆ. 38 ವರ್ಷಗಳ ಇತಿಹಾಸ ಇರುವ ನಮ್ಮ ಸಂಸ್ಥೆಯು 1985ರಿಂದ 2000 ಇಸವಿಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಮಾರುತಿ ಕ್ರಿಕೆಟರ್ಸ್ ಎಂಬ ಹೆಸರಿನಲ್ಲಿ ಕ್ರಿಕೆಟ್ ಆಟದಲ್ಲಿ ಪ್ರಾಬಲ್ಯವನ್ನು ಮೆರೆದು ತದನಂತರ ಅದರಲ್ಲಿ ದೊರಕಿದ ನಗದು ಬಹುಮಾನದ ಮೊತ್ತವು ಸಮಾಜ ಸೇವೆಯ ಕಾರ್ಯಕ್ಕೆ ಮುನ್ನಡಿ ಬರೆಯಿತು. ಕಳೆದ 28 ವರ್ಷಗಳಿಂದ ನಮ್ಮ ಸಂಸ್ಥೆಯು ಮಾರುತಿ ಯುವಕ ಮಂಡಲ ಎಂಬ ಮರುನಾಮಾಂಕಿತದಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿತು. 5,000 ರೂಪಾಯಿ ಪ್ರಾರಂಭಗೊಂಡ ಸಮಾಜ ಸೇವೆ ಕಾರ್ಯವು 1.5 ಕೋಟಿ ವೆಚ್ಚದಲ್ಲಿ ತಾವು ಕಲಿತ ಶಾಲೆಗೆ ನೂತನ ಕಟ್ಟಡವನ್ನು ನಿರ್ಮಿಸಿ ನಮ್ಮ ಮಾತೃ ಸಂಸ್ಥೆಗೆ ಕೊಡುಗೆಯಾಗಿ ನೀಡುವಲ್ಲಿ ನಮ್ಮ ಸಂಸ್ಥೆಯ ಸಮಾಜ ಸೇವೆಯು ವಿಸ್ತರಣೆಗೊಂಡಿದೆ ಎಂದು ಹೇಳಲು ಸಂತೋಷ ಪಡುತ್ತೇನೆ. ನಮ್ಮ ಸಂಸ್ಥೆಯ ವಿವಿಧ ಕ್ಷೇತ್ರಗಳಲ್ಲಿ ಮಾಡಿರುವ ಸಾಧನೆಗಳ ಪಕ್ಷಿ ನೋಟವನ್ನು ಸಂಕ್ಷಿಪ್ತವಾಗಿ ತಮ್ಮ ಮುಂದಿಡಲು ಸಂತೋಷ ಪಡುತ್ತೇನೆ. ಗುರು ಕಾಣಿಕೆಯಾಗಿ ಉಳ್ಳಾಲ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಗೆ 1.5 ಕೋಟಿ ವೆಚ್ಚದಲ್ಲಿ ಶಾಲಾ ಕಟ್ಟಡದ ನಿರ್ಮಾಣ, ಇದು ಯುವಕ ಮಂಡಲ ಶಿಕ್ಷಣಕ್ಕೆ ನೀಡಿದ ಅತಿ ದೊಡ್ಡ ಕೊಡುಗೆ. ಉಳ್ಳಾಲ ವಲಯದ ಎಲ್ಲ ಸಂಘ ಸಂಸ್ಥೆ, ಎಲ್ಲ ವರ್ಗದ ಜನರನ್ನು ಒಟ್ಟುಗೂಡಿಸಿ ಶಾಂತಿ, ಸೌಹಾರ್ದತೆ, ಸಾಮರಸ್ಯದ ಸಂಕೇತವಾಗಿ ಸಂಸ್ಥೆಯ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಅತ್ಯಂತ ಅದ್ದೂರಿಯ ಪ್ರಥಮ ಬೀಚ್ ಉತ್ಸವದ ಸಂಯೋಜನೆ. ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ 5 ಲಕ್ಷ ರೂಪಾಯಿಯನ್ನು ದೇಣಿಗೆ ನೀಡುವ ಮೂಲಕ ಧಾರ್ಮಿಕ ಕ್ಷೇತ್ರಕ್ಕೆ ನೀಡಿದ ದೊಡ್ಡ ಕೊಡುಗೆ. ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಾಂಗಣದ ಜೀರ್ಣೋದ್ಧಾರಕ್ಕೆ ಹಾಗೂ ದೇವಿಯ ಸ್ವರ್ಣಬಿಂಬಕ್ಕೆ ಸುಮಾರು 7,50,000 ರೂಪಾಯಿಯನ್ನು ದೇಣಿಗೆಯನ್ನು ನೀಡಿದ್ದೇವೆ. ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಮಾಧವ ಮಂಗಳ ಸಮುದಾಯ ಭವನಕ್ಕೆ 3 ಲಕ್ಷದ ಕೊಡುಗೆಯನ್ನು ನೀಡಿದ್ದೇವೆ. ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾಗಿರುವ ಶ್ರೀ ದಾಮೋದರ್ ಸುವರ್ಣರವರ ಧರ್ಮಪತ್ನಿಗೆ ಸಂಸ್ಥೆಯ ವತಿಯಿಂದ 25,000 ರೂಪಾಯಿ. ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವ ಶ್ರೀ ಸುಭಾಷ್ ಸ್ವಾಮಿನವರ ಮನೆಯ ನಿರ್ಮಾಣಕ್ಕೆ ಸಂಸ್ಥೆಯ ವತಿಯಿಂದ 1 ಲಕ್ಷ ರೂಪಾಯಿ. 2 ಬಡ ಕುಟುಂಬದ ಮನೆಯ ನಿರ್ಮಾಣಕ್ಕೆ ಸಂಸ್ಥೆಯ ವತಿಯಿಂದ 1 ಲಕ್ಷ ರೂಪಾಯಿ. ಕಡಲ್ಕೊರೆತದ ಮನೆ ಕಳೆದುಕೊಂಡವರಿಗೆ ಮನೆ ನಿರ್ಮಾಣ, ಕೋವಿಡ್ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ಉಳ್ಳಾಲ ನಗರ ವ್ಯಾಪ್ತಿಯ ಜನತೆಗೆ ಭೇದ ಭಾವವಿಲ್ಲದೆ ಸುಮಾರು 6 ಲಕ್ಷ ರೂಪಾಯಿಯ ಆಹಾರ ಕಿಟ್ಟನ್ನು ವಿತರಿಸಿದ್ದೇವೆ. 2022-23ನೇ ಸಾಲಿನ ವೈದ್ಯಕೀಯ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಮತ್ತು ಕ್ರೀಡಾ ಕ್ಷೇತ್ರದ ವಿವರ. ಉಳ್ಳಾಲ ನಗರ ವ್ಯಾಪ್ತಿಯ ಬಡ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದೊಂದಿಗೆ ಪ್ರತಿಭಾ ಪುರಸ್ಕಾರ, ಶಾಲಾ ಶುಲ್ಕದಂತಹ ಶೈಕ್ಷಣಿಕ ನೆರವು ನೀಡಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ನೀಡುತ್ತಾ ಬಂದಿರುವ ಹೆಮ್ಮೆ ನಮಗಿದೆ. ಸಾಧಕರನ್ನು ಸನ್ಮಾನಿಸುವ ಸಲುವಾಗಿ ನಮ್ಮ ಸಂಸ್ಥೆ ವರ್ಷಂಪ್ರತಿ ಮಾರುತಿ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಬಂದಿರುತ್ತೇವೆ. ಈ ನಿಟ್ಟಿನಲ್ಲಿ ಹಿರಿಯ ಗುರಿಕಾರರು, ಸ್ವಾತಂತ್ರ್ಯ ಹೋರಾಟಗಾರರು, ನಿವೃತ್ತ ಯೋಧರು, ಸಮಾಜ ಸೇವಕರು, ಕಲೆ ಸಾಹಿತ್ಯ ಸಾಧಕರು, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು, ಶಿಕ್ಷಕರು ಹಾಗೂ ಜೀವರಕ್ಷಕರನ್ನು ಆಧಾರಪೂರ್ವವಾಗಿ ಸನ್ಮಾನಿಸಿ ಗೌರವಿಸಿರುವೆವು. ರಕ್ತದಾನ. ಯಾವುದೇ ರೋಗಿಯ ತುರ್ತು ವೈದ್ಯಕೀಯ ಚಿಕಿತ್ಸೆಯ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರು ರಕ್ತದಾನ ನೀಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ವೈದ್ಯಕೀಯ ನೆರವು. ಕ್ಯಾನ್ಸರ್ ಪೀಡಿತ, ಹೃದಯ ಸಂಬಂಧಿಸಿದ ಕಿಡ್ನಿ ವೈಫಲ್ಯ ಹಾಗೂ ಇನ್ನಿತರ ಕಾಯಿಲೆಗೆ ಈ ವರ್ಷ ನಮ್ಮ ಸಂಸ್ಥೆಯ ವತಿಯಿಂದ 1,70,000 ರೂಪಾಯಿ ನೀಡಿದ ಸಂತೃಪ್ತಿ ನಮಗಿದೆ. ಪ್ರಾಮುಖ್ಯವಾಗಿ ಶ್ರೀ ಕಿಶೋರ್ ಕೋಟ್ಯನ್ ಹಾಗೂ ಶ್ರೀಮತಿ ದಮಾರವರ ಸುಪುತ್ರಿ ಬೇಬಿ ಪ್ರಾಪ್ತಿ ಎಂಬ ಮಗುವಿಗೆ ಕಳೆದ 3 ವರ್ಷಗಳಿಂದ ಅವಳ ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ವರ್ಷಂಪ್ರತಿ ತಲಾ 40,000 ರೂಪಾಯಿಯನ್ನು ಭರಿಸುತ್ತಾ ಆ ದುಃಖ ತೃಪ್ತಪಟ್ಟ ಕುಟುಂಬಕ್ಕೆ ಆಸರೆಯಾಗಿರುವ ಅಭಿಮಾನ ನಮಗಿದೆ. ಶಿಕ್ಷಣದ ನೆರವು. ಬಡ ವಿದ್ಯಾರ್ಥಿಗಳ ಶಿಕ್ಷಣದ ವೆಚ್ಚ ಮತ್ತು ಕಳೆದ ವರ್ಷ ಒಟ್ಟು 68 ವಿದ್ಯಾರ್ಥಿನಿಯರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ 5ರಿಂದ 6 ಲಕ್ಷ ರೂಪಾಯಿ ವೆಚ್ಚದ ವಿದ್ಯಾರ್ಥಿ ವೇತನದ ನೆರವು. ಧಾರ್ಮಿಕ ಸೇವೆ. ವಿವಿಧ ದೇವಸ್ಥಾನ, ಭಜನಾ ಮಂದಿರ, ವ್ಯಾಯಾಮ ಶಾಲೆಗಳಿಗೆ ಸುಮಾರು 60ರಿಂದ 70,000 ರೂಪಾಯಿಗಳ ದೇಣಿಗೆಯನ್ನು ನೀಡಿದ್ದೇವೆ. ಕ್ರೀಡಾ ಕ್ಷೇತ್ರ. ವಿಶೇಷವಾಗಿ ಒಂದು ವಿಚಾರವನ್ನು ಅತಿಥಿಗಳ ಮುಂದಿಡಲು ಇಚ್ಛಿಸುತ್ತೇನೆ. ನಮ್ಮ ಸಂಸ್ಥೆಯ ಹಲವಾರು ವರ್ಷಗಳ ಕನಸು ನನಸಾದ ಕ್ಷಣ. ಕಳೆದ ಫೆಬ್ರವರಿ ತಿಂಗಳಿನಲ್ಲಿ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಹೊನಲು ಬೆಳಕಿನ ರಾಷ್ಟ್ರಮಟ್ಟದ ಹಾಗೂ ಸ್ವಜಾತಿ ಬಾಂಧವರ ಮೊಗವೀರ ಪ್ರೀಮಿಯರ್ ಲೀಗ್ ಮಾರುತಿ ಟ್ರೋಫಿ 2023 ಅದ್ದೂರಿಯ ಕ್ರಿಕೆಟ್ ಪಂದ್ಯಾಟವನ್ನು ಏಕಕಾಲದಲ್ಲಿ ನಡೆಸಿರುವ ಕೀರ್ತಿ ನಮ್ಮ ಸಂಸ್ಥೆಗೆ ಇದೆ. ಈ ಪಂದ್ಯಾಕೂಟಕ್ಕೆ ನಮ್ಮ ಸಂಸ್ಥೆಯಿಂದ ಸುಮಾರು 50 ಲಕ್ಷದಿಂದ 55 ಲಕ್ಷ ರೂಪಾಯಿ ವೆಚ್ಚವನ್ನು ವ್ಯಯಿಸಿರುತ್ತೇವೆ.
ಹಾಗೂ ಆ ಪಂದ್ಯಾಟದ ಸಮಾರೋಪದಲ್ಲಿ ದಿವಂಗತ ಶರತ್ ತಿಂಗಳಾಯ ಸ್ಮರಣಾರ್ಥ ಅವರ ಕುಟುಂಬಕ್ಕೆ 50,000 ರೂಪಾಯಿ, ದಿವಂಗತ ಅಶ್ವಥ್ ಪುತ್ರನ್ ಸ್ಮರಣಾರ್ಥ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ 50,000 ರೂಪಾಯಿ, ದಿವಂಗತ ವಿನೋದ್ ಬೆಂಗ್ರೆ ಸ್ಮರಣಾರ್ಥ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ 50,000 ರೂಪಾಯಿ, ದಿವಂಗತ ನಜೀರ್ ಉಳ್ಳಾಲ ಇವರ ಸ್ಮರಣಾರ್ಥ ಅವರ ಕುಟುಂಬಕ್ಕೆ 50,000 ರೂಪಾಯಿ. ದಿಯಾ ಟಿ ಶಾಲ್ಯನ್, ದಿಶಾ ಟಿ ಶಾಲ್ಯನ್, ಶಿಬಾ ವಿ ಬಂಗೇರ ರಾಜ್ಯ ಮಟ್ಟದ ಹ್ಯಾಂಡ್ಬಾಲ್ ಆಟಗಾರ್ತಿ ಇವರಿಗೆ ತಲಾ 5,000 15,000 ರೂಪಾಯಿ. ಸಂದೇಶ್ ತಿಂಗಳ ಹೊಯ್ಗೆ ಬಜಾರ್ ಮಾಸ್ಟರ್ ರಾಷ್ಟ್ರೀಯ ಈಜುಗಾರ ಪಟು ಇವರಿಗೆ ಕೂಡ 5,000 ರೂಪಾಯಿ. ವಿಶ್ವನಾಥ್ ಪುತ್ರನ್ ಕುದ್ರೋಳಿ ಮಾಜಿ ಕ್ರಿಕೆಟಿಗ ಇವರಿಗೆ ಕೂಡ 5,000 ರೂಪಾಯಿ ಕೊಟ್ಟು, ಹಾಗೂ ಕೊನಜೆ ಗ್ರಾಮದ ನಿವಾಸಿ ವಿಕಲಚೇತನ ವಿದ್ಯಾರ್ಥಿನಿಯಾಗಿರೋ ಕುಮಾರಿ ಝೀನತ್ ಬಾನು ಇವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಂಸ್ಥೆಯ ವತಿಯಿಂದ ಅಂದಿನ ಕಾರ್ಯಕ್ರಮದಲ್ಲಿ 25,000 ರೂಪಾಯಿ ನೀಡಿ ಗೌರವಿಸಿರುವೆವು. ನಮ್ಮ ಸಂಸ್ಥೆಯ ವತಿಯಿಂದ ವರ್ಷಂಪ್ರತಿ ಮಾಡುವ ಈ ಪ್ರತಿಭಾ ಪುರಸ್ಕಾರ, ಸನ್ಮಾನ, ಗೌರವಧನ ಕಾರ್ಯಕ್ರಮ ಹಾಗೂ ಸಮಾಜ ಸೇವೆಗೆ ಸುಮಾರು ಅಂದಾಜು ವೆಚ್ಚ 13ರಿಂದ 15 ಲಕ್ಷ ರೂಪಾಯಿಗಳನ್ನು ವ್ಯಯಿಸುತ್ತಾ ಬಂದಿರುತ್ತೇವೆ. ಈ ನಮ್ಮ ಸಮಾಜ ಸೇವಾ ಕಾರ್ಯಕ್ಕೆ ವರ್ಷಂಪ್ರತಿ ವ್ಯಯಿಸುತ್ತಾ ಬಂದಿರುವ ವೆಚ್ಚವನ್ನು ಯಾವುದೇ ದಾನಿಗಳಿಂದ ದೇಣಿಗೆಯನ್ನು ಪಡೆಯದೆ ನಮ್ಮ ಸಂಸ್ಥೆಯ ಸದಸ್ಯರೇ ನಿರ್ವಹಿಸುತ್ತಾ ಬಂದಿರುವ ಆತ್ಮತೃಪ್ತಿ ನಮಗಿದೆ. ನಮ್ಮ ಸಂಸ್ಥೆ ವರ್ಷಂಪ್ರತಿ ಲೆಕ್ಕ ಪರಿಶೋಧನೆ ಮಾಡಿ ಸರ್ಕಾರದ ಆದಾಯ ಇಲಾಖೆಗೆ ಆದಾಯ ತೆರಿಗೆ ಪಾವತಿಸುವ ಹಾಗೂ ಸರ್ಕಾರದಿಂದ ವರ್ಷಂಪ್ರತಿ ನೋಂದಾಯಿಸಲ್ಪಟ್ಟ ಸಂಸ್ಥೆ ಎಂಬ ವಿಚಾರವನ್ನು ತಮ್ಮ ಮುಂದಿಡಲು ಅತೀವ ಹೆಮ್ಮೆ ಪಡುತ್ತೇನೆ. ಆದಾಯ ತೆರಿಗೆ ಇಲಾಖೆಯ ATG ರಿಯಾಯಿತಿ ಸೌಲಭ್ಯವನ್ನು ಪಡೆದಿರುವಂಥ ಸಂಸ್ಥೆಗಳಲ್ಲಿ ಒಂದು ಎಂಬ ಅಭಿಮಾನ ನಮಗಿದೆ. ಯಾವ ಸಂಸ್ಥೆಯು ನಿರಂತರವಾಗಿ ಸಮಾಜ ಸೇವೆಗಳು ಮಾಡುತ್ತಾ ಬಂದಿರುತ್ತವೆಯೋ ಆ ಕಾರ್ಯಗಳು ಸಮಾಜಕ್ಕೆ ಪ್ರಯೋಜನಕಾರಿಯಾಗಿರುತ್ತದೆ. ಪ್ರತಿ ವರ್ಷ ಲೆಕ್ಕ ಪರಿಶೋಧನೆ ಮಾಡುವಂಥ ಸಂಸ್ಥೆಗೆ ಮಾತ್ರ ATG ರಿಯಾಯಿತಿಯನ್ನು ಆದಾಯ ತೆರಿಗೆ ಇಲಾಖೆ ನೀಡಿರುತ್ತದೆ. ವಿಶೇಷವಾಗಿ ತಿಳಿಯಬಯಸುವುದೇನೆಂದರೆ, ನಮ್ಮ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಟ್ಟಂಥ ಸಾಧಕರು ಹಿಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ ಎಂದು ಹೇಳಲು ಸಂತೋಷ ಪಡುತ್ತೇವೆ. ಕಳೆದ 30 ವರ್ಷಗಳಿಂದ ನಮ್ಮ ಸಂಸ್ಥೆಯ ಧ್ವಜಾರೋಹಣವನ್ನು ನಮ್ಮ ದೇಶದ ಹೆಮ್ಮೆಯ ವೀರ ಯೋಧರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾತ್ರ ಅವಕಾಶವನ್ನು ನೀಡಿರುತ್ತೇವೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಅತೀವ ಸಂತೋಷ ಪಡುತ್ತೇನೆ. ಯಾವುದೇ ಓರ್ವ ವ್ಯಕ್ತಿ ಸಂಸ್ಥೆಯ ನೆರವಿಗಾಗಿ ಮನವಿಯನ್ನು ಸಲ್ಲಿಸಿದರೆ ಆರ್ಥಿಕ ಸಹಾಯವನ್ನು ಪಡೆಯದೆ ಬರಿಗೈಯಲ್ಲಿ ಹಿಂದಿರುಗಿದ ದೃಷ್ಟಾಂತವೇ ಇಲ್ಲ ಎಂಬ ವಿಚಾರವನ್ನು ತಿಳಿಸಲು ಬಹಳಷ್ಟು ಹೆಮ್ಮೆ ಪಡುತ್ತಿದ್ದೇನೆ. ಕಳೆದ 30 ವರ್ಷಗಳಿಂದ ನಮ್ಮ ಸಂಸ್ಥೆಯ ಧ್ವಜಾರೋಹಣವನ್ನು ನಮ್ಮ ದೇಶದ ಹೆಮ್ಮೆಯ ವೀರ ಯೋಧರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾತ್ರ ಅವಕಾಶವನ್ನು ನೀಡಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಅತೀವ ಸಂತೋಷ ಪಡುತ್ತೇನೆ. ಉಪಸಂಹಾರ. ಮಾರುತಿ ಯುವಕ ಮಂಡಲದ ಯುವಕರು ಚಿಕ್ಕ ಹಣತೆಗಳನ್ನು ಹಚ್ಚುವ ಕಾಯಕದಲ್ಲಿ ತೊಡಗಿರುವುದು ಸತ್ಯ. ಆದರೆ ನಾವು ಪ್ರಜ್ವಲಿಸಿ ಬೆಳಗುವ ದಾರಿದೀಪಗಳಲ್ಲ ಎಂಬ ವಾಸ್ತವ ಸತ್ಯವನ್ನು ಅರಿತಿದ್ದೇವೆ. ಮಾರುತಿ ಯುವಕ ಮಂಡಲವು ಹೊತ್ತಿಸಿದ ಒಂದು ಹಣತೆಯು ಕತ್ತಲೆಯ ಮನೆಯೊಂದರಲ್ಲಿ ಕಿರು ಬೆಳಕನ್ನು ನೀಡಿದರೂ ನಾವು ಧನ್ಯರು. ದೇಶ ನಮಗೇನು ಕೊಟ್ಟಿದೆ ಎಂಬುದಕ್ಕಿಂತ ನಾವು ದೇಶಕ್ಕಾಗಿ ಏನು ನೀಡಿದ್ದೇವೆ ಎಂಬ ಚಿಂತನೆಯಲ್ಲಿ ಸಭ್ಯ ಸಮಾಜ ನಿರ್ಮಾಣ ಮಾಡುವುದಕ್ಕಾಗಿ ಸಶಕ್ತ ಯುವ ಸಮುದಾಯವನ್ನು ಸದ್ಬಳಕೆ ಮಾಡುವುದೇ ನಮ್ಮ ಬಹುಮುಖ್ಯ ಧ್ಯೇಯ. ವೈವಿಧ್ಯಮಯ ಜೀವನದ ಪ್ರಕಾಶವನ್ನು ಸಮಾಜದ ಏಳಿಗೆಗಾಗಿ ಮುಡಿಪಾಗಿಸುವ ನಿರ್ಧಾರವನ್ನು ಮಾಡುತ್ತಾ ಪ್ರಯಾಣಿಸುವ ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ ಹಾಗೂ ಆಶೀರ್ವಾದ ಶ್ರೀರಕ್ಷೆಯಾಗಿ ಕಾಪಾಡಲಿ ಎಂಬ ಆಶಯದೊಂದಿಗೆ ಈ ಪ್ರಾಸ್ತಾವಿಕ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್. ಚುನಾವಣೆ ಶುರುವಾಗಬೇಕಾದ್ರೆ ನಾವು 5 ವರ್ಷದಲ್ಲಿ ಏನೆಲ್ಲ ಕಾರ್ಯಗಳನ್ನು ಮಾಡಿದ್ವಿ ಹೇಳ್ತಾರೆ. ಆದರೆ ಇವ್ರು ಮಾಡಿದಂಥ ಯಾವುದೇ ಕೆಲಸ ಕೂಡ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಸ್ವಾರ್ಥವನ್ನು ಮೀರಿರುವಂಥದ್ದು, ಜಾತಿ ಧರ್ಮಗಳ ಎಲ್ಲೆಯನ್ನು ಮೀರಿ ಎಲ್ಲಕ್ಕಿಂತ ಶ್ರೇಷ್ಠವಾದ ಜಾತಿ ಧರ್ಮ ಅಂದರೆ ಅದು ಮಾನವ ಧರ್ಮ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಮಾಡ್ತಿರುವಂಥ ಸಂಸ್ಥೆ. ವಿಶೇಷವಾದಂಥ ಒಂದು ಕ್ಷಣಕ್ಕೆ ನಾವು ಸಾಕ್ಷಿಗಳಾಗ್ತಾ ಇದ್ದೀವಿ. ಮಾರುತಿ ಯುವಕ ಸಂಘ ಅಂತ ಏನಿತ್ತು, ಇವತ್ತು ಹೊಸ ನಾಮಕರಣ ಕೂಡ ಈ ವೇದಿಕೆಯಲ್ಲಿ ಆಗ್ತಾ ಇದೆ. ಸಾಮಾಜಿಕವಾಗಿ ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರ, ಸಾಂಸ್ಕೃತಿಕ ಎಲ್ಲ ಕ್ಷೇತ್ರಗಳಿಗೂ ಕೊಡುಗೆಯ ಕಡಲಲೆಗಳ ನಡುವೆ ವೀರರ ಹಾಗೆ ಸೆಣಸಾಟವನ್ನು ಮಾಡ್ತಾ ನಾವೆಲ್ಲ ಬೆಳಗಿನ ಜಾವ ಆರಾಮ ಶುರುವಾಗುತ್ತೆ. ದುಡಿದು ಬಂದ ಹಣದ ಉಳಿಸಿದ ಹಣದಲ್ಲಿ ಮಾಡ್ತಾ ಇರುವಂಥ ಸೇವೆ ಇನ್ನು ಮುಂದೆ ಕೇವಲ ಮಾರುತಿ ಯುವಕ ಸಂಘವಾಗಿ ಇರೋದು ಮಾತ್ರ ಅಲ್ಲ, ಇದು ಜನಸೇವಾ ಸಂಘ ಆಗಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಮಾರುತಿ ಜನಸೇವಾ ಸಂಘ ಅನ್ನುವಂಥ ನಾಮಾಂಕಿತದ ಅನಾವರಣ ಆಗ್ತಿದೆ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ಜೊತೆಯಾಗಿ ನಮ್ಮ ಈ ಹೊಸ ನಾಮಕರಣಕ್ಕೆ ನೀವೆಲ್ಲ ಸಾಕ್ಷಿಗಳಾಗಬೇಕು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಜೊತೆಗೆ ಮಾರುತಿ ಯುವಕ ಮಂಡಲ ಇವತ್ತಿನಿಂದ ಹೊಸ ನಾಮಾಂಕಿತವನ್ನು ಪಡ್ಕೊಳ್ತಾ ಇದೆ. ಇದರ ಅನಾವರಣವನ್ನು ಇವತ್ತು ಹಿರಿಯರಾದಂಥ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಕಳ್ಳಿಗೆ ತಾರನಾಥ್ ಶೆಟ್ಟಿಯವರು
ಹಾಗೂ ಎಲ್ಲ ಗಣ್ಯರು ಜೊತೆಯಾಗಿ ನಾಮಫಲಕದ ಅನಾವರಣವನ್ನು ಶ್ರೀ ಸದಾನಂದ ಬಂಗೇರ ಅವರು ಹಾಗೆ ಎಲ್ಲ ಗಣ್ಯರು ಜೊತೆಯಾಗಿ ಹೊಸ ನಾಮಾಂಕಿತದ ಅನಾವರಣವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ನೋಂದಣಿಯನ್ನು ಈಗಾಗಲೇ ಮಾಡಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಕೇವಲ ಉಳ್ಳಾಲ ಮಾತ್ರ ಅಲ್ಲ, ಅಖಂಡ ಕರ್ನಾಟಕದಲ್ಲಿ ಮಾರುತಿ ಜನಸೇವಾ ಸಂಘ ಅನ್ನುವ ನಾಮಾಂಕಿತದೊಂದಿಗೆ ಉಳ್ಳಾಲದ ಹೆಮ್ಮೆಯ ಸಂಸ್ಥೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲಿ ಅನ್ನುವ ಹಾರೈಕೆಯನ್ನು ಸಲ್ಲಿಸ ಮಾರುತಿ ಜನಸೇವಾ ಸಂಘದ ಅಧಿಕೃತವಾದ ನಾಮಕರಣ ಇವತ್ತಿನ ಈ ವೇದಿಕೆಯಲ್ಲಿ ನಿಮ್ಮೆಲ್ಲರ ಕಣ್ಮನಗಳ ಸಾಕ್ಷಿಯಾಗಿ ಆಗ್ತಾ ಇದೆ. ಹೆಮ್ಮೆಯ ಸಾಧಕರನ್ನು ವೇದಿಕೆಯಲ್ಲಿ ಗುರುತಿಸಿ ಅವರು ಮಾಡಿರುವಂಥ ಸೇವೆಗೆ ಕೃತಜ್ಞತೆಯನ್ನು ಮಾರುತಿ ಜನಸೇವಾ ಸಂಘ ಇವತ್ತು ಸಲ್ಲಿಸ್ತಾ ಇದೆ. 3 ಸಾಧಕರಲ್ಲಿ ಮೊದಲನೆಯದಾಗಿ ಭಾರತೀಯ ಸೇನೆಯಲ್ಲಿ ಭೂಸೇನೆಯಲ್ಲಿ 20 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂಥ ಸನ್ಮಾನ್ಯ ಶ್ರೀ ರಾಜೇಶ್ ಕುಮಾರ್ ಕೆ ವೇದಿಕೆ ಎದುರುಭಾಗದ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸಮಾಜ ಸೇವೆಗಾಗಿ ತನ್ನ ಬದುಕನ್ನು ಮುಡಿಪಾಗಿಟ್ಟವರು 1,000ಕ್ಕೂ ಹೆಚ್ಚು ಶವಗಳನ್ನು ನೀರಲ್ಲಿ ಮುಳುಗಿದಂಥ ಸಂದರ್ಭದಲ್ಲಿ ಜೀವದ ಹಂಗನ್ನು ತೊರೆದು ಅವರನ್ನು ಮೇಲೆತ್ತಿದಂಥ, ಅವರ ಮನೆಯವರಿಗೆ ಆ ಕ್ಷಣವನ್ನು ನೀಡಿದಂಥ ಈಶ್ವರ್ ಮಲ್ಪೆ ಅವರು ಕೂಡ ವೇದಿಕೆಯ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸಮಾಜದ 3ನೆಯ ಕಣ್ಣು ಅಂತ ಹೇಳುವಂಥ ಮಾಧ್ಯಮದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಸಮಾಜಮುಖಿ ಚಿಂತನೆಯ ಹೊಸ ಪರಂಪರೆಯನ್ನು ಸೃಷ್ಟಿ ಮಾಡಿದಂಥ ಶ್ರೀ ಶಶಿಧರ್ ಪೊಯ್ಯತ್ತಬೈಲ್ ಅವರು ಕೂಡ ದಯಮಾಡಿ ವೇದಿಕೆಯ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ, ಈ ಸನ್ಮಾನ ಸಮಾರಂಭವನ್ನು ನಡೆಸೋದಕ್ಕೂ ಮುಂಚೆ ಯಾಕೆ ಇವರನ್ನು ಮಾರುತಿ ಜನಸೇವಾ ಸಂಘದವರು ಇಲ್ಲಿ ಗೌರವಿಸ್ತಾ ಇದ್ದಾರೆ ಅನ್ನೋದನ್ನು ಅವರ ಒಂದು ಪುಟ್ಟ ಪರಿಚಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಾವೆಲ್ಲ ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ ಆರಾಮಾಗಿ ನಮ್ಮ ಮನೆಯಲ್ಲಿ ಇರ್ತೀವಿ. ಆದರೆ ನಮ್ಮ ಸುರಕ್ಷತೆಗಾಗಿ, ಭಾರತ ಅನ್ನೋ ಪುಣ್ಯಭೂಮಿಯ ರಕ್ಷಣೆಗಾಗಿ ದೇಶದ ಗಡಿಯನ್ನು ಕಾಯುವಂಥ ಸೈನಿಕರು ಪ್ರತಿ ಕ್ಷಣದಲ್ಲೂ ಪ್ರಾಣಾಪಾಯ ಆಗುವಂಥ ಸಂದರ್ಭಗಳಿದ್ದರೂ ಅದ್ಯಾವುದಕ್ಕೂ ಲೆಕ್ಕಿಸದೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅನ್ನುವ ಮಾತಿಗೆ ಅನುವರ್ಥ ನಾಮ ಆಗಿರ್ತಕ್ಕಂಥ ಸೇನಾನಿಗಳಲ್ಲಿ ಒಬ್ಬರು ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವಂದಿಸಿಕೊಂಡು ಶ್ರೀ ಕೆ ಗೋಪಾಲಕೃಷ್ಣ ಹಾಗೂ ಶ್ರೀಮತಿ ಕೆ ವಾರಿಷ ದಂಪತಿಗಳ ಸುಪುತ್ರರಾಗಿ ಬಾಲ್ಯದಿಂದಲೂ ದೇಶ ಪ್ರೇಮವನ್ನು ಮೈಗೂಡಿಸಿಕೊಂಡು ಕಾಲೇಜು ಶಿಕ್ಷಣದ ಬಳಿಕ ದೇಶ ಸೇವೆಯ ಉದ್ದೇಶ ಸಾಧನೆಗಾಗಿ 1995ರಲ್ಲಿ ಭಾರತೀಯ ಸೇನೆಗೆ ಸೇರ್ಪಡೆಗೊಳ್ಳುತ್ತಾರೆ. ಸೇನೆಯಲ್ಲಿ ವಿಭಿನ್ನವಾದಂಥ ವಿವಿಧ ರೀತಿಯ ತಾಂತ್ರಿಕ ತರಬೇತಿಗಳನ್ನು ಪಡೆದು ಸೇನೆಯ ಮೆಕನೈಸ್ಡ್ ಇನ್ಫ್ಯಾಂಟ್ರಿ ರೆಜಿಮೆಂಟ್ನಲ್ಲಿ ಕೆಲಸವನ್ನು ಮಾಡ್ತಾ 2001-2002ರಲ್ಲಿ ಆಪರೇಷನ್ ಪರಾಕ್ರಮ್ನಲ್ಲಿ ಪಾಕಿಸ್ತಾನದ ವಿರುದ್ಧದ ಕದನದಲ್ಲಿ ಭಾಗಿಯಾಗಿರುವುದಲ್ಲದೆ ಸಂಯುಕ್ತ ರಾಷ್ಟ್ರಗಳ ಶಾಂತಿ ಪಡೆಯ ಸೇನಾನಿಯಾಗಿ ಆಫ್ರಿಕಾದಲ್ಲಿ ಕೂಡ ಭಾರತೀಯ ಸೇನೆಯ ಕೀರ್ತಿ ಪತಾಕೆಯನ್ನು ಬೆಳಗಿಸಿದವರು. 20 ವರ್ಷಗಳ ಕಾಲ ಸುದೀರ್ಘವಾದ ದೇಶ ಸೇವೆಯನ್ನು ಮಾಡುವುದರ ಮೂಲಕ ನಿವೃತ್ತಿಯನ್ನು ಪಡೆದು ಇವತ್ತು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ನಮ್ಮ ಭಾರತದ ಹೆಮ್ಮೆಯ ಪುತ್ರ ಶ್ರೀ ರಾಜೇಶ್ ಕುಮಾರ್ ಕೆ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡು ಅವರ ಜೊತೆಯಲ್ಲಿ ಇನ್ನೋರ್ವ ಸಾಧಕರನ್ನು ನಾವು ಈ ವೇದಿಕೆಯಲ್ಲಿ ಕಾಣ್ತಾ ಇದ್ದೇವೆ. ಕೋಟೆಕಾರ್ ಕನೀರ್ ತೋಟ ಗ್ರಾಮದ ಶ್ರೀ ಫಕೀರ್ ಕುಲಾಲ್ ಹಾಗೆ ಶ್ರೀಮತಿ ಲಕ್ಷ್ಮೀ ದಂಪತಿಯ ಸುಪುತ್ರರು BCom ಪದವಿಯನ್ನು ಪಡೆದು ಮಾಧ್ಯಮ ಕ್ಷೇತ್ರದಲ್ಲಿ ಬೆಳೆಯುವ ಉದ್ದೇಶದೊಂದಿಗೆ ಕರಾವಳಿ ಮಿತ್ರ ಪತ್ರಿಕೆಯ ಸಂಪಾದಕರಾಗಿ ಕರಾವಳಿ ಮಾರುತ ನಮ್ಮ ನಾಡು ಸುದ್ದಿವಾಹಿನಿಯಲ್ಲಿ ಪ್ರಧಾನ ವರದಿಗಾರರಾಗಿ ನಿಷ್ಪಕ್ಷಪಾತವಾದ ಸೇವೆಯನ್ನು ಸಲ್ಲಿಸಿ 2013ರಲ್ಲಿ ಉಳ್ಳಾಲದ ರಾಣಿ ಅಬ್ಬಕ್ಕ ದೇವಿಯ ಅಪಾರವಾದ ಅಭಿಮಾನದಿಂದ ಅಬ್ಬಕ್ಕ TV ಅನ್ನೋ ಚಾನಲನ್ನು ಪ್ರಾರಂಭ ಮಾಡೋದರ ಮೂಲಕ ಮಾಧ್ಯಮದಲ್ಲೂ ಕೂಡ ತಾಯಿ ನಮ್ಮ ಉಳ್ಳಾಲದ ವೀರ ವನಿತೆಯ ಹೆಸರನ್ನು ಬೆಳಗಿಸುವ ಹಾಗೆ ಮಾಡಿದವರು. ಸಾಂಸ್ಕೃತಿಕ, ಧಾರ್ಮಿಕ, ಕ್ರೀಡೆ, ಸಾಮಾಜಿಕ ಕಾರ್ಯಗಳ ಸಂದರ್ಶನ, ಸಾಕ್ಷ್ಯಚಿತ್ರಗಳ ಪ್ರಸಾರ ಮಾಡೋದರ ಮೂಲಕ ಇವತ್ತು ದೇಶ ಭಾಷೆಗಳ ಗಡಿಯನ್ನು ದಾಟಿ
ವಿಶ್ವದ ನಾನಾ ದೇಶಗಳಲ್ಲಿರುವಂಥ ನಮ್ಮ ತುಳುವರು, ಕನ್ನಡಿಗರು, ಭಾರತೀಯರ ಮನೆ ಮನಗಳಿಗೆ ಕಾರ್ಯಕ್ರಮಗಳನ್ನು ತಲುಪಿಸೋದ್ರ ಮೂಲಕ ಯೂಟ್ಯೂಬ್ನಲ್ಲಿ ಅಬ್ಬಕ್ಕ ಚಾನಲ್ 1.5 ಲಕ್ಷ ಸಬ್ಸ್ಕ್ರೈಬರ್ಸನ್ನು ಪಡೆಯೋದ್ರ ಮೂಲಕ ಯೂಟ್ಯೂಬ್ನಿಂದ ಸಿಲ್ವರ್ ಪ್ಲೇ ಬಟನನ್ನು ಕೂಡ ಪಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇವರ ಸೇವೆಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದರೆ ಹಲವಾರು ಸಂಘ ಸಂಸ್ಥೆಗಳು ಇವರ ಸೇವೆಯನ್ನು ಗೌರವಿಸಿ ಗುರುತಿಸಿವೆ. ಸಮಾಜಮುಖಿ ಚಿಂತನೆಗಳನ್ನು ತಮ್ಮ ಮೈಗೂಡಿಸಿಕೊಂಡು ಇವತ್ತು ಈ ವೇದಿಕೆಯಲ್ಲಿ ಮಾರುತಿ ಜನಸೇವಾ ಸಂಘದಿಂದ ಸನ್ಮಾನವನ್ನು ಸ್ವೀಕರಿಸ್ತಾ ಇರುವಂಥ ನಮ್ಮೆಲ್ಲರ ಹೆಮ್ಮೆಯ ಶಶಿಧರ್ ಪೊಯ್ಯತ್ತಬೈಲ್ ಅವರಿಗೆ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಸನ್ಮಾನಿತರು, ದೇವರು ನಾವು ಕಷ್ಟ ಬಂದಾಗ ದೇವರ ಪ್ರಾರ್ಥನೆಯನ್ನು ಮಾಡ್ತೀವಿ, ಆದರೆ ಎಲ್ಲ ಸಂದರ್ಭಗಳಲ್ಲೂ ದೇವರು ಕೆಳಗಡೆ ಬಂದು ನಮಗೆ ಸಮಾಧಾನವನ್ನು ಅಥವಾ ಪರಿಹಾರ ನೀಡಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೆಲವು ವಿಶೇಷ ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ತಾರೆ, ದೇವರ ದೂತರ ಹಾಗೆ. ಅವ್ರ ಮನೇಲಿ ಎಷ್ಟೇ ಕಷ್ಟ ಇರಲಿ, ಮನೇಲಿ ಏನೇ ಪರಿಸ್ಥಿತಿ ಇರಲಿ, ಉದ್ದೇಶ ಮಾತ್ರ ಒಂದೇ ಆಗಿರುತ್ತೆ, ನಾನು ಹೇಗೆ ಬೇಕಾದರೆ ಇರಲಿ, ಆದರೆ ನನ್ನಿಂದ ಒಂದಷ್ಟು ಜನರ ಕಣ್ಣೀರನ್ನು ಒರೆಸಬೇಕು ಅನ್ನೋವಂಥ ಸಂಕಲ್ಪವನ್ನು ಮಾಡಿದವರು ಇವತ್ತಿನ ವೇದಿಕೆಯಲ್ಲಿ ಅವರನ್ನು ನಾವು ನೋಡ್ತಾ ಇದ್ದೇವೆ. ಸನ್ಮಾನ್ಯ ಶ್ರೀ ಈಶ್ವರ್ ಮಲ್ಪೆ, ಆನಂದ ಪುತ್ರನ್ ಹಾಗೆ ಬೇಬಿ ಕರ್ಕೇರ ದಂಪತಿಯ ಇಬ್ಬರು ಪುತ್ರರಲ್ಲಿ ಒಬ್ಬರಾಗಿ, ದ್ವಿತೀಯ ಪುತ್ರರಾಗಿ ಪ್ರಾಥಮಿಕ ಶಿಕ್ಷಣವನ್ನು UBMC ಶಾಲೆಯಲ್ಲಿ ಹಾಗೆ ಮಲ್ಪೆಯ ಫಿಶರೀಸ್ ಶಾಲೆಯಲ್ಲಿ ಪೂರೈಸಿದರು. ಮನೆಯಲ್ಲಿ ಕಷ್ಟಗಳಿತ್ತು, ಜಾಸ್ತಿ ಓದೋದಕ್ಕಾಗಲಿಲ್ಲ, ಆದರೆ ಸಮಾಜದ ಬಗ್ಗೆ ಅಪಾರವಾದ ಕಾಳಜಿ ಇತ್ತು. ಹಾಗಾಗಿ ಸಮಾಜ ಸೇವೆಯನ್ನೇ ಅವರು ಉದ್ಯೋಗವನ್ನಾಗಿ ಮಾಡಿಕೊಳ್ತಾರೆ. ಮೀನುಗಾರಿಕಾ ಬೋಟುಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡ್ತಾ ಇರುವಂಥ ಒಂದು ಕೆಲಸ ಇವರು ಮಾಡ್ತಿದ್ದಾರೆ. ಮನೆ ಹತ್ತಿರ ಇರುವಂಥ ಬಲರಾಮ ದೇವಾಲಯದ ಕೆರೆಯಲ್ಲಿ ಈಜಾಡೋದನ್ನು ಕಲಿತರು. ಆ ಕಲಿತ ಈಜು ಇವತ್ತು ಸಾವಿರಾರು ಮನೆಗಳಲ್ಲಿ ಸಾವಿರಾರು ಜನರ ಕಣ್ಣೀರೊರೆಸುವ ಕೆಲಸವನ್ನು ಮಾಡ್ತಾ ಇದೆ. ಬೇರೆ ಬೇರೆ ಕಾರಣಗಳಿಂದಾಗಿ ನದಿ ನೀರಿಗೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಹಾರಿದಂಥ 67 ಜನರ ಪ್ರಾಣ ರಕ್ಷಣೆಯನ್ನು ಈಶ್ವರ್ ಮಲ್ಪೆ ಅವರು ಮಾಡಿದ್ದಾರೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೋಟ್ಗಳು ಮುಳುಗಡೆಯಾಗಿ ಅಥವಾ ಪ್ರವಾಹ ಬಂದು ನದಿ ನೀರಲ್ಲಿ, ಕೆರೆಯಲ್ಲಿ, ಕೆಸರಲ್ಲಿ ಮುಳುಗಿದಂಥ ಶವಗಳನ್ನು ನಾವೊಂದು ಡೆಡ್ ಬಾಡಿ ಕಂಡಾಗ ಹತ್ತಿರ ಹೋಗೋದಕ್ಕೆ ನಮಗೆ ಭಯ ಆಗುತ್ತೆ, ಆದರೆ ನೀರಲ್ಲಿ ಕೆಸರಲ್ಲಿ ಮುಳುಗಿ ಯಾವುದೇ ಕ್ಷಣದಲ್ಲಿ ನನಗೆ ಅಪಾಯ ಆಗಬಹುದು ಅನ್ನೋದು ಗೊತ್ತಿದ್ರೂ ಕೂಡ ಕೆಸರಲ್ಲಿ ಮುಳುಗಿ ಇವತ್ತು ಸರಿಸುಮಾರು 1,000ಕ್ಕೂ ಹೆಚ್ಚು ಮೃತದೇಹಗಳನ್ನು 40 ಅಡಿಗಳವರೆಗೆ ನೀರಲ್ಲಿ 40 ಅಡಿ ಹೋಗಬೇಕು ಅಂದರೆ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ, ಉಸಿರಾಟದ ಸಮಸ್ಯೆ ಬರುತ್ತೆ, ಆದರೂ ಕೂಡ ಅವರು ಅದು ಯಾವುದಕ್ಕೂ ಹಿಂಜರಿಲಿಲ್ಲ. 1,000 ಶವಗಳನ್ನು ಮೇಲೆತ್ತಿದ್ದಾರೆ. ನಾವು ರಾತ್ರಿ 10 ಗಂಟೆ ನಂತರ ಮಲಗಿದ ನಂತರ ಯಾರಾದರೂ ಕಾಲ್ ಮಾಡಿದರೆ ನಮಗೆ ಕಿರಿಕಿರಿ ಆಗುತ್ತೆ, ಈ ಟೈಮಲ್ಲಿ ಯಾಕೆ ಕಾಲ್ ಮಾಡ್ತಾರೆ, ಇವ್ರಿಗೆ ತಲೆ ಸರಿ ಇಲ್ವಾ ಅಂತ ಹೇಳ್ತೀವಿ. ಆದರೆ ಇವರು ಬೆಳಗಿನ ಜಾವ 3 ಗಂಟೆ ಕಾಲ್ ಮಾಡಿ ಒಂದು ಪ್ರಾಬ್ಲಮ್ ಆಗಿದೆ ಬನ್ನಿ ಅಂತ ಹೇಳಿದರೆ ತಕ್ಷಣದಲ್ಲೇ ಎದ್ದು ಬರ್ತಾರೆ. ಅಂತಹ ಒಂದು ಸಮಾಜಮುಖಿ ಚಿಂತನೆಯನ್ನು ಹೊಂದಿರುವಂಥ ಇವರು ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ತುರ್ತು ಸಂದರ್ಭಗಳಲ್ಲಿ ಹೋಗಿ ಸೇವೆಯನ್ನು ಸಲ್ಲಿಸಿದವರು, ಅದು ಕೂಡ ಹಣ ತಗೊಳ್ಳದೆ ಉಚಿತವಾಗಿ ಸೇವಾ ಮನೋಭಾವದಿಂದ ಮಾಡ್ತಾ ಇರುವಂಥ ಕೆಲಸ. ಸುಮಾರು ನಮ್ಮ ಮಲ್ಪೆ ಬಂದರಿನಲ್ಲಿ 18 ಟೆಂಪೋ ರಿಕ್ಷಾ, 50 ಬೈಕ್, ಬೇರೆ ಬೇರೆ ವೆಹಿಕಲ್ಗಳು ನೀರಲ್ಲಿ ಮುಳುಗಡೆ ಆದಾಗ ಅದರ ಸ್ಪೇರ್ ಪಾರ್ಟ್ಸ್ಗಳನ್ನು ಮೇಲಕ್ಕೆತ್ತುವಂಥ ಒಂದು ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಇವರು ಮಾಡಿರುವಂಥ ಕೆಲಸಗಳಿಗೆ ಯಾವುದೇ ಪ್ರಶಸ್ತಿ ಪುರಸ್ಕಾರಗಳಿಂದ ಖಂಡಿತವಾಗ್ಲೂ ನಮಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. 2021ರಲ್ಲಿ ಕೋಟ ಅಘೋರೇಶ್ವರ ಪ್ರಶಸ್ತಿ, 2022ರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಪುತ್ರ ಪ್ರಶಸ್ತಿ, 400ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಅವರನ್ನು ಗೌರವಿಸಿದೆ. ಅದೆಲ್ಲದಕ್ಕಿಂತ ದೊಡ್ಡ ಪ್ರಶಸ್ತಿ ಏನು ಅಂತ ಹೇಳಿದರೆ ಇವತ್ತು ಅವರಿಂದ ಸಹಾಯವನ್ನು ಪಡ್ಕೊಂಡ ಸಾವಿರಾರು ಜನರ ಹೃದಯದಲ್ಲಿರುವಂಥ ಗೌರವ, ಕಣ್ಣಲ್ಲಿ ಬಂದಂಥ ಆನಂದ ಬಾಷ್ಪದ ಶ್ರೀರಕ್ಷೆ ಈಶ್ವರ್ ಮಲ್ಪೆಯವರ ಬದುಕಿನ ಪ್ರತಿಕ್ಷಣದಲ್ಲೂ ಅವರನ್ನು ಕೈ ಹಿಡಿದು ಮುನ್ನಡೆಸ್ತಾ ಇದೆ. ಅಂತಹ ಒಬ್ಬ ಹೃದಯವಂತ ವ್ಯಕ್ತಿಯನ್ನು ಇವತ್ತಿನ ಈ ವೇದಿಕೆಯಲ್ಲಿ ಮಾರುತಿ ಜನಸೇವಾ ಸಂಘ ಅತ್ಯಂತ ಗೌರವಪೂರ್ವಕವಾಗಿ ಗುರುತಿಸಿ ಗೌರವಿಸ್ತಾ ಇದೆ. ಈಶ್ವರ್ ಮಲ್ಪೆ ಅಂತವರ ಸಂಖ್ಯೆ 1000ವಾಗಲಿ ಅನ್ನುವಂಥ ಹಾರೈಕೆಯೊಂದಿಗೆ ಈ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರು ಜೊತೆಯಾಗಿ ಸನ್ಮಾನವನ್ನು ನಡೆಸಬೇಕು ಅಂತ ಈ ಸಾಧಕ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಈಶ್ವರ್ ಮಲ್ಪೆ ಅವರಿಗೆ ಇವತ್ತು 25,000 ರೂಪಾಯಿಯ ಒಂದು ನಗದನ್ನು ಕೂಡ ನೀಡ್ತಾ ಇದ್ದಾರೆ. ಅವರು ಮಾಡಿರುವಂಥ ಒಳ್ಳೆಯ ಕೆಲಸಗಳಿಗೆ ಒಂದು ಪುಟ್ಟ ಕಾಣಿಕೆಯ ರೂಪದಲ್ಲಿ ಮಾರುತಿ ಜನಸೇವಾ ಸಂಘ ಈ ವೇದಿಕೆಯಲ್ಲಿ
ತಾವುಗಳು ಮಾಡುವಂಥ ಈ ಸಾಧನೆಗೆ ನಮ್ಮ ಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನೀವು ಮಾಡುವ ಈ ಕಾರ್ಯಕ್ರಮವು ನಿರಂತರವಾಗಿ ಹೀಗೆ ಸಾಗಲಿ. ನಾವು ನಂಬಿರುವ ದೈವ ದೇವರುಗಳು ನಿಮ್ಮ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಲ್ಲಲಿ ಎಂದು ಹಾರೈಸುತ್ತಾ ಈ ಮಾರುತಿ ಸಾಧಕ ಪ್ರಶಸ್ತಿಯನ್ನು ಪುರಸ್ಕಾರ ಮಾಡಿದಂಥ ನಿಮಗೆಲ್ಲರಿಗೂ ನಮ್ಮ ಸಂಸ್ಥೆಯ ವತಿಯಿಂದ ಇದ್ದೇನೆ. ಸೊ ಯಾರ್ದೆಲ್ಲ ಕೈ ಫ್ರೀ ಇದೆ ಜೋರಾದ ಚಪ್ಪಾಳೆ ಬರಲಿ. ಇವರೆಲ್ಲ ನಮಗೆ ಸ್ಫೂರ್ತಿಗಳು. ಬದುಕಲ್ಲಿ ಸಾಧನೆಯ ಶಿಖರವನ್ನು ತಲುಪಬೇಕು ಅನ್ನುವಂಥ ಸ್ಫೂರ್ತಿಯನ್ನು ಸದಾ ನಮಗೆ ನೀಡುವಂಥ ದೇಶಭಕ್ತ ಸೈನಿಕರಿದ್ದಾರೆ. ಮಾಧ್ಯಮದಲ್ಲಿ ಸಮಾಜದ ಓರೆಕೋರೆಗಳನ್ನು ತಿದ್ದುವಂಥ ಮಾಧ್ಯಮ ಪ್ರತಿನಿಧಿ ಇದ್ದಾರೆ. ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಬೇರೆಯವರಿಗೋಸ್ಕರ ನಾವು ಸಮಾಜದ ಋಣವನ್ನು ತೀರಿಸಬೇಕು ಅನ್ನುವಂಥ ಸಮಾಜ ಸೇವಕ ಕೂಡ ಇವತ್ತಿನ ಈ ವೇದಿಕೆಯಲ್ಲಿ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಸಾಧನೆಯ ಶಿಖರದಲ್ಲಿ ನಿಮ್ಮೆಲ್ಲರ ಯಶಸ್ಸಿನ ಯಶೋಗಾಥೆ ನಿರಂತರವಾಗಿ ಮುಂದುವರಿಲಿ ಅನ್ನುವಂಥ ಒಂದು ಹಾರೈಕೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಸಂಸ್ಥೆಯ ಗೌರವಾಧ್ಯಕ್ಷರಾದಂಥ ಶ್ರೀ ಸುಧೀರ್ ವಿ ಅಮೀನ್ ಅವರು ಆಗಮಿಸಬೇಕು. ಕಾರ್ಯಕ್ರಮಕ್ಕೆ ನಿರಂತರವಾಗಿ ಮಾರ್ಗದರ್ಶನವನ್ನು ನೀಡ್ತಾ ಮಾರುತಿ ಜನಸೇವಾ ಸಂಘವನ್ನು ಬೆಳಗಿಸ್ತಾ ಇರುವವರು. ಹಾಗೆ ಮಾಧ್ಯಮ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿ ಅಬ್ಬಕ್ಕ ಟಿವಿಯ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಶಶಿಧರ್ ಪೊಯ್ಯತ್ತಬೈಲ್ ಅವರಿಗೆ ಸಾಧಕರನ್ನು ಪುರಸ್ಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಶ್ರೀ ಸದಾನಂದ ಬಂಗೇರ ಅವರು ಶ್ರೀ ಶಶಿಧರ್ ಪೊಯ್ಯತ್ತಬೈಲ್ ಅವರಿಗೆ ಗೌರವದ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಬ್ಬಕ್ಕ ಟಿವಿ ಇವತ್ತು ಕೇವಲ ಉಳ್ಳಾಲ ಮಾತ್ರ ಅಲ್ಲ, ಕರಾವಳಿ ಮಾತ್ರ ಅಲ್ಲ, ದೇಶ ವಿದೇಶಗಳ ಗಡಿಯನ್ನು ದಾಟಿ ವಿಶ್ವದಾದ್ಯಂತ ಜನಪ್ರಿಯತೆಯನ್ನು ಪಡಿತಾ ಇದೆ. ಲಕ್ಷಾಂತರ ಜನ ಇವತ್ತು ಅಬ್ಬಕ್ಕ ಟಿವಿಯ ಸಬ್ಸ್ಕ್ರೈಬರ್ ಆಗಿ ಕಾರ್ಯಕ್ರಮಗಳ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ದಾರೆ. ಅವರು ಕೂಡ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡೋದರ ಮೂಲಕ ಅಬ್ಬಕ್ಕ ಟಿವಿ ಇನ್ನಷ್ಟು ಯಶಸ್ಸನ್ನು ಕಾಣಲಿ ಅನ್ನುವ ಹಾರೈಕೆಯನ್ನು ಮಾರುತಿ ಜನಸೇವಾ ಸಂಘದ ಪರವಾಗಿ ನಾವು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. SSLCಯಲ್ಲಿ ಪ್ರಥಮ ರ್ಯಾಂಕನ್ನು ನಮ್ಮ ಮಂಗಳೂರು ದಕ್ಷಿಣ ವಲಯದಲ್ಲಿ ಪಡೆದಂಥ ಕುಮಾರಿ ಆಯಿಷಾ ಕೂಡ ವೇದಿಕೆಯ ಎದುರು ಭಾಗದ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕನ್ನಡ ಮೀಡಿಯಮಲ್ಲಿ SSLCಯಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದಂಥ ಮಾಸ್ಟರ್ ಶಿವಕುಮಾರ್ ಮಲ್ಲಪ್ಪ ಶಾಂತರಿಗೆ ಕೂಡ ವೇದಿಕೆಯ ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಾರುತಿ ಜನಸೇವಾ ಸಂಘ, ಮಾರುತಿ ಯುವಕ ಮಂಡಲ ಆರಂಭ ಆದದ್ದು ಕ್ರೀಡೆಯ ಮೂಲಕ, ಕ್ರಿಕೆಟ್ನ ಮೂಲಕ ಈ ಸಂಸ್ಥೆ ಆರಂಭವನ್ನು ಕಾಣ್ತು. ಅಲ್ಲಿಂದ ಇಲ್ಲಿವರೆಗೆ ಬೇರೆ ಬೇರೆ ಕ್ರೀಡಾ ಕ್ಷೇತ್ರದ ಸಾಧಕರನ್ನು ಗೌರವಿಸಿದ್ದಾರೆ. ಅಂಥವರಲ್ಲಿ ಇವತ್ತೊಬ್ಬರು ಹಸ್ಮಿತಿ ಸಾಲಿಯನ್, ಬೊಕ್ಕಪಟ್ನ ಶ್ರೀ ಅಶೋಕ್ ಸಾಲಿಯನ್ ಹಾಗೆ ಶ್ರೀಮತಿ ನಯನಾ ಅವರ ಸುಪುತ್ರ ಆಗಿರುವಂಥ ಹಸ್ಮಿತ್ ಸಾಲಿಯನ್ ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಅಥ್ಲೀಟ್ ಆಗಬೇಕು ಅನ್ನೋ ಮಹದಾಸೆಯಿಂದ ಮಂಗಳಾ ಸ್ಟೇಡಿಯಂನಲ್ಲಿ ದಿನೇಶ್ ಕುಂದರ್ ಅವರ ಮಾರ್ಗದರ್ಶನದಿಂದ ಅವರಿಂದ ತರಬೇತಿಯನ್ನು ಪಡೆದು ದಕ್ಷಿಣ ಕನ್ನಡ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕಾಲೇಜ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ 100 ಮೀಟರ್ ಹಾಗೂ 200 ಮೀಟರ್ ಓಟದಲ್ಲಿ ಪ್ರಥಮ ಪ್ರಶಸ್ತಿ, 2022-23ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಜೂನಿಯರ್ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ 100 ಮೀಟರ್ ಹಾಗೆ 200 ಮೀಟರ್ ಓಟದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2022ರಲ್ಲಿ ಬೆಂಗಳೂರಲ್ಲಿ ನಡೆದಂಥ ಕರ್ನಾಟಕ ರಾಜ್ಯ ಜೂನಿಯರ್ ಹಾಗೆ ಸೀನಿಯರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಪಲ್ಲಿ 100 ಮೀಟರ್ ಹಾಗೆ 300 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಹೊಸ ದಾಖಲೆಯನ್ನು ನಿರ್ಮಿಸಿರುವ ಹೆಗ್ಗಳಿಕೆ ಕೂಡ ಇವರದಾಗಿದೆ. ಹಾಗೆ ಮೈಸೂರಿನಲ್ಲಿ ನಡೆದಂಥ ಸ್ಪರ್ಧೆಯಲ್ಲಿ ವೈಯಕ್ತಿಕ ಚಾಂಪಿಯನ್ಶಿಪ್ಪನ್ನು ಪಡೆದಿದ್ದಾರೆ. ಅಸ್ಸಾಂನಲ್ಲಿ ನಡೆದಂಥ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಕೂಡ ನಮ್ಮ ಕರಾವಳಿಯಿಂದ ಸ್ಪರ್ಧಿಸಿರುವಂಥ ಏಕೈಕ ಕ್ರೀಡಾಪಟು ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇವತ್ತಿನ ಈ ವೇದಿಕೆಯಲ್ಲಿ ಮಾರುತಿ ಸಾಧಕ ಪ್ರಶಸ್ತಿಯ ಮೂಲಕ ಹಸ್ಮಿತಿ ಸಾಲಿಯಾನ್ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇರುವೆ. ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟ ಮುಂದೆ ಒಲಿಂಪಿಕ್ಸ್ವರೆಗೆ ನಿಮ್ಮ ಯಶಸ್ಸಿನ ಯಶೋಗಾಥೆ ಸಾಗಲಿ ಅನ್ನುವಂಥ ಹಾರೈಕೆಯನ್ನು ಸಲ್ಲಿಸಿಕೊಂಡು, ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವ ಕುಮಾರಿ ಮೇಘಾಶ್ರೀ, ಉಪ್ಪಳ ನಿವಾಸಿ ದಿವಂಗತ ಸುಧೀರ್ ಹಾಗೆ ಶ್ರೀಮತಿ ಶಾಲಿನಿ ದಂಪತಿಗಳ ಸುಪುತ್ರಿ ಕುಮಾರಿ ಮೇಘಾಶ್ರೀ ಅವರು ಪ್ರೌಢ ಶಿಕ್ಷಣವನ್ನು ಉಪ್ಪಳದ GSS ಹೈಸ್ಕೂಲಲ್ಲಿ
88% SSLCಯನ್ನು ಮುಗಿಸ್ತಾರೆ. PUCಯಲ್ಲಿ 80%, BCOMಲ್ಲಿ 80%, ಹಾಗೆ 2022-23 ಸಾಲಿನ MCOM ಎಕ್ಸಾಮಲ್ಲಿ ಮಂಗಳೂರು ಯೂನಿವರ್ಸಿಟಿಗೆ 10ನೇ ರ್ಯಾಂಕನ್ನು ಪಡೆಯೋದರ ಮೂಲಕ ನಮ್ಮ ರಾಜ್ಯಕ್ಕೆ ಹೆಮ್ಮೆಯನ್ನು ತಂದಿದ್ದಾರೆ. ಮಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ B.Ed ಅನ್ನು ಕೂಡ ಮಾಡೋ ಸಂಕಲ್ಪವನ್ನು ಹೊಂದಿರುವಂಥ ಕುಮಾರಿ ಮೇಘಾಶ್ರೀ ಅವರ ಎಲ್ಲ ಕನಸುಗಳು ನನಸಾಗಲಿ ಅನ್ನುವಂಥ ಒಂದು ಹಾರೈಕೆಯನ್ನು ನಾವು ಈ ವೇದಿಕೆಯ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ SSLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಕುಮಾರಿ ಆಯಿಷಾ, ಕೋಟೆಕಾರ ಉಚ್ಚಿಲ ನಿವಾಸಿ ಜನಾಬ್ ಅಬ್ದುಲ್ ಕರೀಂ ಹಾಗೆ ಶ್ರೀಮತಿ ಸಗುಪ್ತಾ ದಂಪತಿಗಳ ಪುತ್ರಿ ಕುಮಾರಿ ಆಯಿಷಾರವರು ಪ್ರಾಥಮಿಕ ಶಿಕ್ಷಣದಲ್ಲಿ ಎಲ್ಲ ವಿಭಾಗಗಳಲ್ಲಿ ಓದುವುದರಲ್ಲಿ ಮುಂಚೂಣಿಯಲ್ಲಿದ್ದು, ತೀರಾ ಬಡ ಕುಟುಂಬದಲ್ಲಿ ಜನಿಸಿರುವ ಆಯಿಷಾರವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುವಂಥ ಕನಸನ್ನು ಕಾಣ್ತಿದ್ದಾರೆ. ಉಚ್ಚಿಲ ಬೋವಿಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 10th ಎಕ್ಸಾಮಲ್ಲಿ 2022-23 ಸಾಲಿನ ಪರೀಕ್ಷೆಯಲ್ಲಿ 625ರಲ್ಲಿ 622 ಅಂಕಗಳನ್ನು ಪಡೆಯೋದರ ಮೂಲಕ ನಮ್ಮ ಮಂಗಳೂರು ದಕ್ಷಿಣ ವಲಯದಲ್ಲಿ ಪ್ರಥಮ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಅವರ ಎಲ್ಲ ಕನಸುಗಳು ನನಸಾಗಲಿ. ಮಾರುತಿ ಸಾಧಕಿ ಪ್ರಶಸ್ತಿ ಇವತ್ತು ಕುಮಾರಿ ಆಯಿಷಾ ಅವರಿಗೆ ನಾವು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ SSLCಯಲ್ಲಿ ಸಾಧನೆಯನ್ನು ಮಾಡಿದಂಥ ಶಿವಕುಮಾರ್ ಮಲ್ಲಪ್ಪ, ಬಾಗಲಕೋಟೆ ನಿವಾಸಿ ಶ್ರೀ ಮಲ್ಲಪ್ಪ ಹಾಗೆ ಕರಿಯವ್ವ ದಂಪತಿಗಳ ಸುಪುತ್ರ ಶಿವಕುಮಾರ್ ಮಲ್ಲಪ್ಪರವರು ಪ್ರಸ್ತುತ ಮಂಗಳೂರಿನ ಸೈಂಟ್ ಮೇರಿ ಶಾಲೆಯ ಈ ವರ್ಷ ಅಂದರೆ ರಿಸಲ್ಟ್ ಬಂದಂಥ 2022-23 SSLC ಎಕ್ಸಾಮಲ್ಲಿ 625ರಲ್ಲಿ 620 ಅಂಕಗಳನ್ನು ಪಡೆದು ಕನ್ನಡ ವಿಭಾಗದಲ್ಲಿ ಮಂಗಳೂರು ದಕ್ಷಿಣ ವಲಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ತಂದೆ ತಾಯಿ ಕೂಲಿ ಕೆಲಸವನ್ನು ಮಾಡ್ತಿದ್ದಾರೆ. ಅವರ ಕಷ್ಟವನ್ನು ಅರಿತು ಚೆನ್ನಾಗಿ ಓದಿ ಒಳ್ಳೆಯ ಜೀವನವನ್ನು ತಂದೆ ತಾಯಿಗಳಿಗೆ ನೀಡಬೇಕು ಅನ್ನೋವಂಥ ಸಂಕಲ್ಪವನ್ನು ಹೊಂದಿರುವಂಥ ಶಿವಕುಮಾರ್ ಮಲ್ಲಪ್ಪ ಶಾಂತಿರ್ಗಿ ಅವರಿಗೆ ಉಜ್ವಲ ಭವಿಷ್ಯವನ್ನು ದೇವರು ಕರುಣಿಸಲಿ. ಮಾರುತಿ ಸಾಧಕ ಪ್ರಶಸ್ತಿಯನ್ನು ಇವತ್ತು ಅವರ ಮುಡಿಗೆ ನಾವು ತೊಡಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಈಗ ಸನ್ಮಾನ ಸಮಾರಂಭವನ್ನು ನಡೆಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅಶ್ಮಿತ್ ಸಾಲ್ಯಾನ್ ಇವರುಗಳನ್ನು ಎಲ್ಲ ಅತಿಥಿ ವರಿಯರು ಮಾರುತಿ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶಿವಕುಮಾರ್ ಮಲ್ಲಪ್ಪ ಶಾಂತರಗಿ ಇವರನ್ನು ಶ್ರೀಮತಿ ರೇವತಿ ಜೆ ಇವರು ಪುರಸ್ಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇವತ್ತು ಈ ಎಲ್ಲ ಸನ್ಮಾನಗಳು ನಗದು ಬಹುಮಾನವನ್ನು ಕೂಡ ಒಳಗೊಂಡಿದೆ. ಕೇವಲ ಸನ್ಮಾನ ಮಾಡಬೇಕು ಅನ್ನೋ ಕುಮಾರಿ ಮೇಘಶ್ರೀ ಇವರನ್ನು ಹರೀಶ್ ಕುಮಾರ್ ಮೀನುಗಾರಿಕೆ ಜಂಟಿ ನಿರ್ದೇಶಕರು ಮಂಗಳೂರು ಇವರು ಪ್ರಶಸ್ತಿ ನೀಡಿ ಪುರಸ್ಕರಿಸಬೇಕಾಗಿ ಇವತ್ತು ಸನ್ಮಾನವನ್ನು ಸಲ್ಲಿಸ್ತಾ ಇದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಜನಾಬ್ BC ಹನೀಫ್ ಹಾಜಿ ಅಧ್ಯಕ್ಷರು, ಸೈಯದ್ ಮದನಿ ದರ್ಗಾ ಹಾಗೂ ಕೇಂದ್ರ ಜುಮಾ ಮಸೀದಿ ಉಳ್ಳಾಲ ಅವರನ್ನು ಪ್ರೀತಿಯಿಂದ ನಾವು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಜನಾಬ್ BC ಹನೀಫ್ ಹಾಜಿ ಅವರಿಗೆ ಮಾರುತಿ ಜನಸೇವಾ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಸುಧೀರ್ ವಿ ಅಮೀನ್ ಅವರು ವೇದಿಕೆಗೆ ಬಂದು ಪ್ರೀತಿಯ ಸ್ವಾಗತವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸರ್ವಧರ್ಮದ ಸಮನ್ವಯ, ಸರ್ವಧರ್ಮದ ಭಾವೈಕ್ಯತೆಯ ಸಂಭ್ರಮದ ಕ್ಷಣದಲ್ಲಿ ನಾವಿದ್ದೀವಿ. ಇವತ್ತಿನ ಈ ವೇದಿಕೆ ಸಮಾಜ ಸೇವೆಯನ್ನು ಮಾಡಬೇಕು ಮಾಡ್ತಿದೆ. ಇನ್ನು ಮುಂದೆ ಗೌರವಧನ ಪ್ರದಾನ ಇದನ್ನು ಪ್ರಶಾಂತ್ ಬಂಗೇರ ಅವರು ಅಧ್ಯಕ್ಷರು, ಸೈಯದ್ ಮದನಿ ದರ್ಗಾ ಹಾಗೂ ಕೇಂದ್ರ ಜುಮ್ಮಾ ಮಸೀದಿ ಉಳ್ಳಾಲ
ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಮಾರುತಿ ಜನ ಸೇವಾ ಸಂಘದ ಗೌರವಾಧ್ಯಕ್ಷರು ಶ್ರೀ ಸುಧೀರ್ ವಿ ಅಮೀನ್ ಅವರು ಒಂದು ಕಾರ್ಯಕ್ರಮ ನಡೀತಾ ಇದೆ. ರಿವಾರ್ಡ್ಗಳನ್ನು ಪಡೆದವರನ್ನ ಸನ್ಮಾನ ಮಾಡ್ತಾರೆ. ಆದರೆ ಇಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಿರಂತರವಾಗಿ ತಮ್ಮನ್ನು ತೊಡಗಿಸಿಕೊಂಡವರು, ಅದು ದೈವ ನರ್ತಕರಿರಬಹುದು, ಸಮಾಜದ ಗುರಿಕಾರರಿರಬಹುದು, ಇಂತಹ ಸಾಧಕರು ತಮ್ಮ ಜೀವನವನ್ನು ತಮ್ಮ ಕೈಂಕರ್ಯಕ್ಕಾಗಿ ತೊಡಗಿಸಿಕೊಂಡವರು, ಅವರನ್ನ ಇವತ್ತು ಈ ವೇದಿಕೆಯಲ್ಲಿ ಅವರಿಗೆ ಗೌರವಧನವನ್ನು ಅಭಿನಂದನೆಯನ್ನು ಸಲ್ಲಿಸುವಂಥದ್ದು. ಇದನ್ನು ಶ್ರೀ ಪ್ರಶಾಂತ್ ಬಂಗೇರ ಅವರು ವೇದಿಕೆಗೆ ಬಂದು ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಲವಾರು ವರ್ಷಗಳಿಂದ ನಾವು ಉಳ್ಳಾಲ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವಂಥ ಇವರು ಅರ್ಚಕರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಗೌರವಧನವನ್ನು ನೀಡುತ್ತಿದ್ದೇವೆ. ಈ ವರ್ಷದಿಂದ ಉಳ್ಳಾಲ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ನೇಮೋತ್ಸವದ ಸಮಯದಲ್ಲಿ ದೈವ ನರ್ತಕರನ್ನು ನಾವು ಈ ವರ್ಷದಿಂದ ಗೌರವ ಧನ ನೀಡಿ ಸನ್ಮಾನಿಸಲಿಕ್ಕಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಶ್ರೀ ಲಿಂಗಪ್ಪ ಗುಳಿಗ ದೈವ ನರ್ತಕರು ನಮ್ಮ ಸಂಸ್ಥೆಯ ವತಿಯಿಂದ ಇವರಿಗೆ ಗೌರವಧನ ಪ್ರದಾನ ಮಾಡಿ ಸನ್ಮಾನಿಸಲಿಕ್ಕಿದ್ದೇವೆ. ತಾವುಗಳು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಬಂಟದೈವ ನರ್ತಕರು ಶ್ರೀ ತಿಲಕ್ ಇವರುಗಳು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಚಾಮುಂಡೇಶ್ವರಿ ದೈವ ನರ್ತಕರು ಶ್ರೀ ಲೀಲಾಧರ ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅವರನ್ನು ವೇದಿಕೆಗೆ ಕರೆದು ಗೌರವಿಸುವಂಥ ಬಹಳ ಶ್ರೇಷ್ಠವಾದ ಒಂದು ಹೊಸ ಪರಂಪರೆಯನ್ನು ಮಾರುತಿ ಜನಸೇವಾ ಸಂಘ ಇವತ್ತು ಹುಟ್ಟು ಹಾಕ್ತಾ ಇದೆ. ದೈವ ನರ್ತಕರಾಗಿ ನಮ್ಮೆಲ್ಲರ ಧಾರ್ಮಿಕ ನಂಬಿಕೆಗಳನ್ನು ಇನ್ನಷ್ಟು ಗಟ್ಟಿಯಾಗಿಸುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರುವಂಥ ದೈವ ನರ್ತಕರಿಗೆ ಹಿರಿಯರು ಪೂಜ್ಯರು ಮಾರ್ಗದರ್ಶಕರಾಗಿರುವಂಥ ಶ್ರೀ ಸದಾನಂದ ಬಂಗೇರ ಅವರು ಗೌರವ ಧನವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಶ್ರದ್ಧೆಯಿಂದ ತಮ್ಮ ಕೆಲಸದಲ್ಲಿ ಅವರು ತೊಡಗಿಸಿಕೊಂಡಿರ್ತಾರೆ. ದೈವ ನರ್ತಕರಾಗಿ ಅದೆಷ್ಟು ಲಕ್ಷಾಂತರ ಜನರ ಧಾರ್ಮಿಕ ನಂಬಿಕೆಯ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಇವರ ಕೊಡುಗೆ ಅಪಾರವಾದದ್ದು. ಅವರ ಸೇವೆಗೆ, ಅವರ ಪುಣ್ಯದ ಕೆಲಸಕ್ಕೆ ಮಾರುತಿ ಜನಸೇವಾ ಸಂಘದ ಪರವಾಗಿ ಇವತ್ತು ಜನಾಬ್ ಬಿಶಿ ಹನೀಫ್ ಹಾಜಿ ಅವರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಬಂದಿರುವಂಥ ಅರ್ಚಕರು, ಆಡಳಿತ ಮುಕ್ತೇಸರರು, ಮಧ್ಯಸ್ಥರು ಹಾಗೂ ಎಲ್ಲ ಗುರಿಕಾರ ವೃಂದದವರನ್ನು ಕೂಡ ನಾವು ಈ ವರ್ಷದಿಂದ ನಮ್ಮ ಸಂಸ್ಥೆಯ ವತಿಯಿಂದ ಗೌರವಧನ ಪ್ರದಾನವನ್ನು ನೀಡಲಿಕ್ಕೆ ಇಷ್ಟಪಡ್ತಿದ್ದೇವೆ. ಈ ಎಲ್ಲ ಗುರಿಕಾರರು ಹಾಗೂ ಆಡಳಿತ ಮುಕ್ತೇಸರು, ಅರ್ಚಕರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಸುಭಾಷ್ ಪೂಜಾರಿ, ಪ್ರಧಾನ ಅರ್ಚಕರು, ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನ ಮೊಗವೇರಪಟ್ಟಣ ಉಳ್ಳಾಲ, ತಾವುಗಳು ವೇದಿಕೆಗೆ ಬಂದು ತಮ್ಮ ಆಸನದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀ ವಸಂತ್ ಅಮೀನ್, ಆಡಳಿತ ಮುಕ್ತೇಸರರು, ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನ ಉಳ್ಳಾಲ, ಶ್ರೀ ದಯಾನಂದ ಚಂದನ್ ಗುರಿಕಾರರು, ಶ್ರೀ ಸುನಕ್ಷ ಕೋಟ್ಯಾನ್ ಹಿರಿಯ ಗುರಿಕಾರರು, ಶ್ರೀ ಸೂರ್ಯ ಕರ್ಕೇರ ಗುರಿಕಾರರು, ಶ್ರೀ ಸುರೇಂದ್ರ ಪುತ್ರನ್ ಗುರಿಕಾರರು, ರಘುವೀರ್ ಸಾಲ್ಯಾನ್ ಗುರಿಕಾರರು, ಜೀವನ್ ಪುತ್ರನ್ ಗುರಿಕಾರರು, ಶ್ರೀ ವರುಣ್ ಬಂಗೇರ, ಹಾಗೆ ಶ್ರೀ ಗಂಗಾಧರ ಸುವರ್ಣ ಮಧ್ಯಸ್ಥರು, ತಾವುಗಳು ತಮ್ಮ ಆಸನದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ತಮ್ಮ ನಿಸ್ವಾರ್ಥ ಸೇವೆಗಾಗಿ ನಮ್ಮ ಸಂಸ್ಥೆಯ ವತಿಯಿಂದ ನಿಮಗಿದ್ದು ನಮ್ಮ ಗೌರವಧನ ಪ್ರದಾನ. ಇದನ್ನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಜೊತೆಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯವನ್ನು ಮಾಡ್ತಾ ಸಮಾಜವನ್ನು ಸನ್ನಡತೆಯಲ್ಲಿ ಮುನ್ನಡೆಸ್ತಾ ಇರುವಂಥ ಸಂಸ್ಕೃತಿ ಸಂಸ್ಕಾರಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ತಮ್ಮ ಬದುಕನ್ನು ಮುಡಿಪಾಗಿಟ್ಟವರು. ಇವತ್ತು ನಾವೆಲ್ಲ ಜೀವನದಲ್ಲಿ ಏನೋ ಸಾಧನೆಗಳನ್ನು ಮಾಡ್ತಿದ್ದೀವಿ ಅಂತ ಹೇಳಿದರೆ ವೇದಿಕೆಯಲ್ಲಿ ಇರ್ತಕ್ಕಂಥ ಈ ಎಲ್ಲ ಹಿರಿಯರ ಆಶೀರ್ವಾದ, ಅವರ ಮಾರ್ಗದರ್ಶನ, ಅವರ ಪ್ರೋತ್ಸಾಹದಿಂದ ಇದು ಸಾಧ್ಯ ಆಗಿದೆ. ಹಿರಿಯರನ್ನು ಗೌರವಿಸಬೇಕು, ಕಿರಿಯರನ್ನು ಬೆಳೆಸಬೇಕು ಅನ್ನೋವಂಥ ಸಂಕಲ್ಪವನ್ನು ಮಾರುತಿ ಜನಸೇವಾ ಸಂಘ ಇವತ್ತಿನ ವೇದಿಕೆಯಲ್ಲಿ ತೋರಿಸಿಕೊಡ್ತಾ ಇದೆ.
ಕೇವಲ ಒಂದು ಕ್ಷೇತ್ರ ಅಲ್ಲ, ಹಲವಾರು ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ ಯಾವುದೇ ಸಂಘಟನೆಗಳು ಗುರುತಿಸದೇ ಇರುವಂಥ ಸಾಧಕರನ್ನು ಕೂಡ ಕರೆದು ನಿಮ್ಮಿಂದ ನಮ್ಮ ಬದುಕು ಬೆಳಗಿದೆ ಅನ್ನುವಂಥ ಸಂದೇಶವನ್ನು ಈ ವೇದಿಕೆಯ ಮೂಲಕ ಮಾರುತಿ ಜನಸೇವಾ ಸಂಘ ಕಾರ್ಯಕ್ರಮದ ಮೂಲಕ ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾ ಇದೆ. ಇವತ್ತಿನ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಕಳ್ಳಿಗೆ ತಾರನಾಥ್ ಶೆಟ್ಟಿಯವರು ಹಿರಿಯರಿಗೆ ಗೌರವ ಸನ್ಮಾನವನ್ನು, ಇವರೆಲ್ಲರಿಗೆ ಸನ್ಮಾನವನ್ನು ಮಾಡೋದ್ರ ಮೂಲಕ ನಮ್ಮನ್ನು ನಾವು ಸನ್ಮಾನ ಮಾಡ್ಕೊಳ್ತಿದ್ದೀವಿ ಅಂತ ಹೇಳ್ಬೋದು. ಯಾಕಂದರೆ ಇವರೆಲ್ಲರೂ ಮಾಡಿದ ಸಾಧನೆ, ಬದುಕಲ್ಲಿ ಅವರು ಸಾಗಿ ಬಂದ ದಾರಿ, ಅನುಭವಿಸಿದ ಏಳು ಬೀಳುಗಳು ಅದು ಯಾವತ್ತಿಗೂ ಕೂಡ ನಮ್ಮ ಜೀವನದಲ್ಲಿ ಶ್ರೀರಕ್ಷೆಯಾಗಿರುತ್ತೆ. ವ್ಯಾಘ್ರ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಇವರೆಲ್ಲರ ಮುಂದಿನ ಜೀವನ ಆರೋಗ್ಯದಿಂದ ಕೂಡಿರಲಿ ಅನ್ನುವಂಥ ಒಂದು ಹಾರೈಕೆಯನ್ನು ಅವರಿಗೆ ಸಲ್ಲಿಸಿಕೊಂಡು ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಅಭಿವಂದನೆಗಳನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸಲ್ಲಿಸ್ತಾ ಇದ್ದೀವಿ. ದೇವರ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡಿಕೊಂಡು ಬಂದಿರುವಂಥ ನಿಮ್ಮ ಮುಂದಿನ ಜೀವನವು ಆರೋಗ್ಯದಾಯಕವಾಗಿ ಸಾಗಲೆಂದು ಆ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಪುರಸ್ಕರಿಸಿದಂಥ ಎಲ್ಲ ಅತಿಥಿ ವರಿಯರಿಗೂ ಹಾಗೆ ಪುರಸ್ಕಾರವನ್ನು ಪಡೆದಂಥ ಎಲ್ಲ ಗುರಿಕಾರ ವೃಂದವರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಇನ್ನಷ್ಟು ಸಂಭ್ರಮದಿಂದ ಕೂಡಿರಲಿ, ಅವರ ಜೀವನ ಎಲ್ಲರಿಗೂ ಸ್ಫೂರ್ತಿಯಾಗಲಿ ಅನ್ನುವಂಥ ಒಂದು ಹಾರೈಕೆಯನ್ನು ಮಾರುತಿ ಜನಸೇವಾ ಪ್ರತಿ ಆಚರಿಸುತ್ತಾ ಬಂದಿರುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನಾವು ಸ್ಥಳೀಯ SSLC, PUC ಪದವಿ, ಸ್ನಾತಕೋತ್ತರ ಪದವಿಯ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರನ್ನು ವಿದ್ಯಾರ್ಥಿ ವೇತನದೊಂದಿಗೆ ಪುರಸ್ಕರಿಸುತ್ತಾ ಬಂದಿರುವೆವು. 2022-23ನೇ ಸಾಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಪ್ರಥಮವಾಗಿ SSLC ನಿರೀಕ್ಷಾ ವಿ 97%, ಭಾರತ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ಅಲಿಮತ್ ಆಶ್ದ 97%, ಹಜರತ್ ಸೈಯದ್ ಮದನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಸುಮಯ್ಯ ಹಜರತ್ ಸೈಯದ್ ಮದನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ನೀಮಾ ಸೈಂಟ್ ಸೆಬೆಸ್ಟಿಯನ್ ಹೈಸ್ಕೂಲ್ ತೊಕ್ಕೋಟ್. ವಿನಮ್ರ S 93%, ಶಾರದಾ ವಿದ್ಯಾಲಯ ಮ್ಯಾಂಗ್ಳೂರು. ಕುಮಾರಿ ಸಾನ್ಯಾ ಮಾತಾ ಅಮೃತಾನಂದಮಯ ಸ್ಕೂಲ್ ಬೋಲೂರು 92%. ಯಕ್ಷಿತ್ ಶೆಟ್ಟಿ 91%, ಆನಂದಾಶ್ರಮ ಹೈಸ್ಕೂಲ್ ಸೋಮೇಶ್ವರ. ಜೈನಾಬಾ ಅನ್ಫಾ 90%, ಗೌರ್ಮೆಂಟ್ ಹೈಸ್ಕೂಲ್ ಪೆರ್ಮನ್ನೂರು. ಫಾತಿಮಾ ಹೈಫಾ 90%, ಗೌರ್ಮೆಂಟ್ ಹೈಸ್ಕೂಲ್ ಪೆರ್ಮನ್ನೂರು. ಸುಷ್ಮಿತಾ ಏಂಜಲಿನ್ ಮಾಬೇನ್ ಗೌರ್ಮೆಂಟ್ ಹೈಸ್ಕೂಲ್ ಪೆರ್ಮನ್ನೂರು. ಕೀರ್ತನ್ S ಕಾರ್ಮೆಲ್ ಸ್ಕೂಲ್ ಮ್ಯಾಂಗ್ಳೂರು. ಈ ಎಲ್ಲ ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಈಗ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಜೊತೆಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಎಲ್ಲ ಪ್ರೇಕ್ಷಕರು ಕೂಡ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗಬೇಕು, ತುಂಬ ಹೊತ್ತು ನೀವು ಕೂತ್ಕೊಂಡಿರಬೇಕು ಅಂತ ಹೇಳಿದರೆ ಆಗಾಗ ಚಪ್ಪಾಳೆ ಹೊಡಿತಿರ್ಬೇಕು ಅನ್ನೋದನ್ನು ಹೇಳ್ತಾರೆ. ಹಾಗಾಗಿ ನಿಮ್ಮ ಚಪ್ಪಾಳೆಯ ಪ್ರೋತ್ಸಾಹ ಅನ್ನೋದು ಈ ಎಲ್ಲ ಮಕ್ಕಳಿಗೆ ಇನ್ನಷ್ಟು ಮಾರ್ಕ್ಸನ್ನು ತೆಗಿಬೇಕು, ಇನ್ನಷ್ಟು ಅಕಾಡೆಮಿಕಲ್ಲಿ ಸಾಧನೆಯನ್ನು ಮಾಡಬೇಕು ಅನ್ನೋ ಸ್ಫೂರ್ತಿಯನ್ನು ನೀಡಲಿ. ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಕೂಡ 10th ಎಕ್ಸಾಮ್ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. 10th ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಸ್ಟೂಡೆಂಟ್ಸ್ಗೆ ಇವತ್ತು ಮಾರುತಿ ಜನಸೇವಾ ಸಂಘ ಗೌರವ ಸನ್ಮಾನವನ್ನು ನೀಡ್ತಾ ಇದೆ. ಲಕ್ಷಾಂತರ ರೂಪಾಯಿ ಹಣವನ್ನು ನೂರಾರು ವಿದ್ಯಾರ್ಥಿಗಳ ಬದುಕನ್ನು ಬೆಳಗಿಸಬೇಕು ಅನ್ನೋ ಸಂಕಲ್ಪದಿಂದ ವಿನಿಯೋಗ ಮಾಡ್ತಿರುವಂಥ ನಮ್ಮ ರಾಜ್ಯದ ಹೆಮ್ಮೆಯ ಸಂಸ್ಥೆ ಮಾರುತಿ ಜನಸೇವಾ ಸಂಘ. ಕೇವಲ ಶಿಕ್ಷಣ ಮಾತ್ರ ಅಲ್ಲ, ಬೇರೆ ಬೇರೆ ಕಾಯಿಲೆಗಳು, ಅದರಲ್ಲೂ ಕೂಡ ಕ್ಯಾನ್ಸರ್ನ ಚಿಕಿತ್ಸೆಗಾಗಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂಥ ಕ್ಯಾನ್ಸರ್ ರೋಗಿಗಳಿಗೆ ಕೂಡ ನಿರಂತರವಾಗಿ ಹಣದ ಸಹಾಯವನ್ನು ನೀಡ್ತಾ ಇರುವಂಥ ನಮ್ಮ ರಾಜ್ಯದ ಏಕೈಕ ಸಂಸ್ಥೆ ಅಂತ ಹೇಳಿದರೆ ತಪ್ಪಾಗಲ್ಲ, ಮಾರುತಿ ಜನಸೇವಾ ಸಂಘ. ಇವತ್ತು ಹಲವಾರು ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನವನ್ನು, ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದೆ. ನಗದು ಬಹುಮಾನದ ಜೊತೆಗೆ ಅವರ
ಸರ್ಟಿಫಿಕೇಟ್ ಹಾಗೆ ಫಲಪುಷ್ಪದ ವಿಶೇಷ ಗೌರವವನ್ನು ನೀಡೋದ್ರ ಮೂಲಕ ಮುಂದೆ ಇನ್ನಷ್ಟು ಸಾಧನೆಯನ್ನು ನೀವು ಮಾಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಈ ವೇದಿಕೆಯ ಸನ್ಮಾನ ಕಾರ್ಯಕ್ರಮದ ಮೂಲಕ ಸಲ್ಲಿಸ್ತಾ ಇದೆ. ಕಲಿತ ಶಾಲೆಗೆ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡವನ್ನ ಒಂದು ಸಂಸ್ಥೆ ಯಾರ ಡೊನೇಷನ್ ಇಲ್ಲದೆ ನಿರ್ಮಿಸಿ ಕೊಟ್ಟಿದೆ ಅಂತ ಹೇಳಿದ್ರೆ ಅಂತಹ ಕೆಲಸವನ್ನ ಮಾಡಿದಂಥ ಒಂದು ಯುವಕ ಮಂಡಲ ರಾಜ್ಯದಲ್ಲಿದೆ ಅಂತ ಹೇಳಿದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಮಾರುತಿ ಜನಸೇವಾ ಸಂಘ ಉಳ್ಳಾಲ ಅನ್ನುವಂಥದ್ದು. ಆ್ಯಂಡ್ ಈ ಸಾಧನೆಗೆ ಇದನ್ನು ಗಮನಿಸಿ ಶ್ರೀ ಕಳ್ಳಿಗೆ ತಾರನಾಥ್ ಶೆಟ್ಟಿಯವರು ಈ ಸಂಸ್ಥೆಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗುವಂಥ ಶಿಫಾರಸನ್ನು ಕೂಡ ಮಾಡ್ತಾರೆ. ಒಂದು ಸಂಸ್ಥೆ ನಾವೇನು ಮಾಡಿದ್ದೀವಿ ಅನ್ನೋದನ್ನು ಅವ್ರು ಹೇಳೋದಕ್ಕಿಂತ ಜನ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದರೆ ಅದು ನಿಜವಾದ ಯಶಸ್ಸು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇವತ್ತಿನ ಈ ವೇದಿಕೆಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಪಡ್ಕೊಳ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಅನ್ನುವಂಥ ಒಂದು ಹಾರೈಕೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಅಭಿನಂದನೆಗಳು, ಧನ್ಯವಾದವನ್ನು ಪ್ರತಿಭಾ ಪುರಸ್ಕಾರ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇನ್ನು ಮುಂದೆ ಪ್ರತಿಭಾ ಪುರಸ್ಕಾರವನ್ನು ಪಡ್ಕೊಳ್ಳಿಕ್ಕಿರುವಂಥ ವಿದ್ಯಾರ್ಥಿಗಳ ಹೆಸರನ್ನು ನಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಅನಿಲ್ ಚರಣ್ ಅವರು. ಮೋಕ್ಷ ಆರ್ ಉಳ್ಳಾಲ್, ಶೇಕಡ 90, ಶಾರದಾ ವಿದ್ಯಾಲಯ ಕೊಡಿಯಾಲ್ಬೈಲ್. ಕೃತಿಕಾ ಡಿ ಸಾಲಿಯಾನ್, ಶೇಕಡ 89, ಹೋಲಿ ಫ್ಯಾಮಿಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಪ್ರಿಯಾಂಕಾ, ಶೇಕಡ 88, ಆನಂದಾಶ್ರಮ ಹೈಸ್ಕೂಲ್ ಸೋಮೇಶ್ವರ. ಪೂರ್ವಿ, ಶೇಕಡ 88, ಸೈಂಟ್ ಜೋಸೆಫ್ ಜೋಯ್ಲ್ಯಾಂಡ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ತ್ರಿಷಾ ಎಸ್ ಪುತ್ರನ್, ಶೇಕಡ 87, ಸೈಂಟ್ ಜರೋಜಾ ಗರ್ಲ್ಸ್ ಹೈಸ್ಕೂಲ್. ಆಕಾಂಕ್ಷಾ ಕೆ ಅಮೀನ್, ಶೇಕಡ 87, ಸೈಂಟ್ ತೆರೇಜಾ ಸ್ಕೂಲ್ ಬೆಂದೂರ್ವೆಲ್. ಸ್ವಾಹಿದಾ ನಸ್ರೀನ್, ಶೇಕಡ 86, ಭಾರತ್ ಹೈಸ್ಕೂಲ್. ಧನ್ಯ ಸುರೇಶ್ ಪುತ್ರನ್, ಶೇಕಡ 86, ಸೈಂಟ್ ರೀಟಾ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಮೊಹಮ್ಮದ್ ಫೈಜಲ್, ಶೇಕಡ 86, BM ಹೈಸ್ಕೂಲ್. ಹಾರ್ದಿಕ್ ಆರ್ ಬಂಗೇರಾ, ಶೇಕಡ 85, ಸೈಂಟ್ ತೆರೇಸಾ ಸ್ಕೂಲ್ ಬೆಂದೂರ್ವೆಲ್. ಶ್ರಾವ್ಯ, ಶೇಕಡ 84, ಭಾರತ ಹೈಸ್ಕೂಲ್. ಈ ಪ್ರತಿಭಾ ಪುರಸ್ಕಾರವನ್ನು ಜನಾಬ್ PG ಹನೀಫ್ ಹಾಜಿ ಅವರು ನಡೆಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಮಕ್ಕಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೂ ನಗದು ಬಹುಮಾನವನ್ನು, ಕ್ಯಾಶ್ ಪ್ರೈಸನ್ನು ನೀಡೋದರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಸ್ಕಾಲರ್ಶಿಪ್ ರೂಪದಲ್ಲಿ ನಗದು ಬಹುಮಾನವನ್ನು ನೀಡುತ್ತಿದ್ದಾರೆ. ಈ ಸ್ಟೇಜ್ ಮೇಲೆ ಕೂತ್ಕೊಂಡು ಸನ್ಮಾನವನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಅವ್ರಿಗೆ ತುಂಬ ಖುಷಿ ಆಗೋದು ಯಾವಾಗ ಅಂತ ಹೇಳಿದರೆ ಈ ಥರ ಚಪ್ಪಾಳೆ ಬಂದಾಗ. ಸೊ ಎಲ್ಲ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅನ್ನೋವಂಥ ಒಂದು ಹಾರೈಕೆಯನ್ನು ಮಾರುತಿ ಜನಸೇವಾ ಸಂಘದ ಪರವಾಗಿ ಸಲ್ಲಿಸಿಕೊಳ್ತಾ ಇದ್ದೇವೆ. ಜನಾಬ್ PG ಹನೀಫ್ ಹಾಜಿ ಅಧ್ಯಕ್ಷರು, ಸೈಯದ್ ಮದನಿ ದರ್ಗಾ ಹಾಗೂ ಕೇಂದ್ರ ಜುಮ್ಮಾ ಮಸೀದಿ ಉಳ್ಳಾಲ ಈ ವೇದಿಕೆಯಲ್ಲಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ದಿನವೆಲ್ಲ ಬೆಳಗಿದ ಸೂರ್ಯ ಅರಬ್ಬಿ ಸಮುದ್ರದ ಅಲೆಗಳ ನಡುವೆ ವಿರಮಿಸ್ತಾ ಇರುವಂಥ ಹೊತ್ತಲ್ಲಿ ಮಾರುತಿ ಜನಸೇವಾ ಸಂಘ ಭವಿಷ್ಯದ ಭಾರತವನ್ನು ಬೆಳಗುವ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನು ನೀಡೋದರ ಮೂಲಕ ಅವರ ಬದುಕನ್ನು ಬೆಳಗಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಪ್ರತಿಭಾ ಪುರಸ್ಕಾರವನ್ನು, ಸ್ಕಾಲರ್ಶಿಪ್ಪನ್ನು ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ವಂಶಿ ಎಸ್ ತಿಂಗಲಾಯ, ರಿದಿಮಾ, ಶೇಕಡ 84, ಕಾರ್ಮೆಲ್ ಸ್ಕೂಲ್ ಮ್ಯಾಂಗ್ಳೂರ್. ಶಾನ್ವಿ ಎನ್ ಅಮೀನ್, ಶೇಕಡ 83, ಭಾರತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಶ್ರದ್ಧಾ, ಶೇಕಡ 83, BM ಹೈಸ್ಕೂಲ್. ಜೋಶಿಕಾ, ಶೇಕಡ 81, ಭಾರತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ತ್ರಿಷಾ ಅನಿಲ್ ಪುತ್ರನ್, ಶೇಕಡ 80, ಕೆನರಾ ಹೈಸ್ಕೂಲ್. ರಿಶಾಲಿ SG, ಶೇಕಡ 80, ಭಾರತ್ ಹೈಸ್ಕೂಲ್. ಪ್ರಣಾಲಿ ವೈ ಅಮೀನ್, ಶೇಕಡ 80, ಭಾರತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ತ್ರಿಷಾ, ಶೇಕಡ 79, BM ಹೈಸ್ಕೂಲ್. ರಾಕೇಶ್ ಎ ಪುತ್ರನ್, ಶೇಕಡ 78, ನಲಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಶ್ರೀ ಕಳ್ಳಿಗೆ ತಾರನಾಥ್ ಶೆಟ್ಟಿಯವರು ನಡೆಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ.
ವಿದ್ಯಾರ್ಥಿಗಳು ಹೆಸರನ್ನ ಹೇಳಿದ ಹಾಗೆ ಆದಷ್ಟು ಬೇಗ ವೇದಿಕೆಗೆ ಆಗಮಿಸಿ. ಹಾಗೆ ಪ್ರತಿಭಾ ಪುರಸ್ಕಾರವನ್ನು ಪಡ್ಕೊಳ್ಳಿಕ್ಕೆ ವಿದ್ಯಾರ್ಥಿಗಳು ಬಾರದೇ ಇದ್ದರೆ ಅಥವಾ ಅವರ ಪರವಾಗಿ ಪೇರೆಂಟ್ಸ್ ಬಂದದಿದ್ದರೆ ದಯವಿಟ್ಟು ಇಲ್ಲಿ ಬಂದು ಕನ್ಫರ್ಮ್ ಮಾಡಿ. ನಿಮಗೆ ಕೊನೆಯಲ್ಲಿ ಆ ಒಂದು ಪ್ರತಿಭಾ ಪುರಸ್ಕಾರವನ್ನು ನೀಡಲಿಕ್ಕಿದ್ದೇವೆ. ವಿದ್ಯಾರ್ಥಿ ಜೀವನದಲ್ಲಿ ಇನ್ನಷ್ಟು ಸಾಧನೆಯನ್ನು ಮಾಡಲಿ, ಆ ಮೂಲಕ ನಮ್ಮ ನಾಡಿಗೆ ಇನ್ನಷ್ಟು ಹೆಸರನ್ನು ತರಲಿ ಅನ್ನುವಂಥ ಮಹತ್ವಾಕಾಂಕ್ಷೆಯ ಪ್ರೋತ್ಸಾಹ ಧನವನ್ನು ಇವತ್ತಿನ ಈ ವೇದಿಕೆಯಲ್ಲಿ ಮಾರುತಿ ಜನಸೇವಾ ಸಂಘ ನೀಡ್ತಾ ಇದೆ. 38 ವರ್ಷಗಳ ಈ ನಿರಂತರವಾದ ಕಾರ್ಯಕ್ರಮ ಇವತ್ತು ಕೂಡ ಈ ವೇದಿಕೆಯಲ್ಲಿ ಸಾಗಿ ಬರ್ತಾ ಇದೆ. ಪ್ರತಿಭಾ ಪುರಸ್ಕಾರವನ್ನು ಪಡೆದಂಥ ಪ್ರತಿಭಾ ಪುರಸ್ಕಾರವು ಸಲ್ಲಿಸ್ತಾ ಇದ್ದೇವೆ. ವ್ಯಕ್ತಿಗಳ ಮುಂದಿನ ಭವಿಷ್ಯ ಉಜ್ವಲವಾಗಲಿ. ಅಭಿನಂದನೆಗಳು, ಅಭಿವಂದನೆಗಳು, ಧನ್ಯವಾದಗಳು. ಇನ್ನು ಮುಂದಿನ ಪ್ರತಿಭಾ ಪುರಸ್ಕಾರದ ಶೆಟ್ಟಿಗಾರ್ ಶೇಕಡ 77 ಸೈಂಟ್ ಜೆರೋಜಾ ಹೈಸ್ಕೂಲ್. ಮೊಹಮ್ಮದ್ ಅನ್ಶೀಫ್ ಶೇಕಡ 76 ಮದನಿ ಹೈಸ್ಕೂಲ್ ತೊಕೋಟ್. ಆಶೀಶ್ ಎ ಸುವರ್ಣ ಶೇಕಡ 76 ಸೈಂಟ್ ಅಲೋಷಿಯಸ್ ಹೈಸ್ಕೂಲ್. ನಬಿಜತ್ ಮಿಶ್ರಿಯಾ ಶೇಕಡ 75 ಟಿಪ್ಪು ಸುಲ್ತಾನ್ ಹೈಸ್ಕೂಲ್. ಆಯಿಷಾ ಸಜ್ಮಾ ಶೇಕಡ 74 ಟಿಪ್ಪು ಸುಲ್ತಾನ್ ಹೈಸ್ಕೂಲ್. ಚಿರಾಗ್ ಶೇಕಡ 74 ಗೌರ್ಮೆಂಟ್ PU ಕಾಲೇಜ್ ಬಂಟ್ವಾಲ್. ಫಾತಿಮಾ ಮುನೀಷಾ ಶೇಕಡ 72 ಸೈಂಟ್ ಸೆಬೆಸ್ಟಿಯನ್ ಹೈಸ್ಕೂಲ್ ತೊಕೋಟ್. ನಬಿಸತುಲ್ ನಫಿಯಾ ಶೇಕಡ 72 ಮದನಿ ಹೈಸ್ಕೂಲ್ ತೊಕೋಟ್. ನತಾಶಾ ಎನ್ ಸುವರ್ಣ ಶೇಕಡ 72 ಕಾರ್ಮೆಲ್ ಸ್ಕೂಲ್ ಮ್ಯಾಂಗ್ಳೂರ್. SK ನಜ್ಮುಲ್ ಶೇಕಡ 70 BM ಹೈಸ್ಕೂಲ್ ಉಳ್ಳಾಲ್. ಈ ಪ್ರತಿಭಾ ಪುರಸ್ಕಾರವನ್ನು ಮೀನುಗಾರಿಕೆ ಜಂಟಿ ನಿರ್ದೇಶಕರ SLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ 44 ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ವೇದಿಕೆಯಲ್ಲಿ ಪ್ರೋತ್ಸಾಹ ಧನವನ್ನು ಪ್ರತಿಭಾ ಪುರಸ್ಕಾರ ಸ್ಕಾಲರ್ಶಿಪ್ ರೂಪದಲ್ಲಿ ಮಾರುತಿ ಜನಸೇವಾ ಸಂಘ ನೀಡ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಸರ್ಟಿಫಿಕೇಟ್ನ ಜೊತೆಗೆ ನಗದು ಬಹುಮಾನವನ್ನು ಕೂಡ ಸ್ಕಾಲರ್ಶಿಪ್ ರೂಪದಲ್ಲಿ ನೀಡ್ತಾ ಇದ್ದಾರೆ. ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡುವ ಸದುದ್ದೇಶದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು, ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಚಪ್ಪಾಳೆಯ ಆಶೀರ್ವಾದ ನೀಡಿ. ಸಾಮಾನ್ಯವಾಗಿ ನಮ್ಮ ಮನೆಯ ಮಕ್ಕಳು ಅಥವಾ ನಮ್ಮ ಫ್ರೆಂಡ್ಸ್ ಯಾರಾದರೂ ಬಂದಾಗ ನಾವು ಕ್ಲಾಪ್ ಮಾಡ್ತೀವಿ. ಎಲ್ಲರಿಗೂ ಕೂಡ ನಿಮ್ಮ ಪ್ರೀತಿಯ ಆಶೀರ್ವಾದದ ಚಪ್ಪಾಳೆ ಜೋರಾಗಿ ಬರಲಿ ಅಂತ ಹೇಳ್ತಾ ಮಾರುತಿ ಜನಸೇವಾ ಸಂಘ ಅಭೂತಪೂರ್ವ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಿದೆ. 44 SSLC ಟಾಪರ್ಸ್ಗೆ ಪ್ರೋತ್ಸಾಹ ಧನವನ್ನು, ಸ್ಕಾಲರ್ಶಿಪ್ಪನ್ನು ನೀಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಯ್ದ ವಿದ್ಯಾರ್ಥಿಗಳನ್ನು ನಾವು ವೇದಿಕೆಯ ಮೇಲೆ ಆಹ್ವಾನಿಸಲಿಕ್ಕಿದ್ದೇವೆ. ನಡೆಸಿಕೊಟ್ಟಂಥ ಮೀನುಗಾರಿಕೆಯ ಜಂಟಿ ನಿರ್ದೇಶಕರು ಮಂಗಳೂರು ಶ್ರೀ ಹರೀಶ್ ಕುಮಾರ್ ಅವರು ನಮ್ಮನ್ನು ಉದ್ದೇಶಿಸಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ, ಹೊಸ ಹೆಸರನ್ನಿಟ್ಟು ಇವತ್ತು ಹೊಸತನದಿಂದ ಪ್ರಾರಂಭಗೊಂಡ ಮಾರುತಿ ಜನಸೇವಾ ಸಂಘ ಇದರ ಪ್ರತಿಭಾ ಪುರಸ್ಕಾರ ಸನ್ಮಾನ ಗೌರವಧನ ಪ್ರದಾನ ಸಮಾರಂಭದ ಅಧ್ಯಕ್ಷರಾದ ಶ್ರೀ ಕಳಿಗೆ ತಾರನಾಥ್ ಶೆಟ್ಟಿ, ಮಾಜಿ ಅಧ್ಯಕ್ಷರು ವಕೀಲರ ಸಂಘ ಮಂಗಳೂರು ದಕ್ಷಿಣ ಕನ್ನಡ, ಜನಾಬ್ BG ಹನೀಫ್ ರಾಜ್ ಅಧ್ಯಕ್ಷರು ಸೈಯದ್ ಮದನಿ ದರ್ಗಾ ಹಾಗೂ ಕೇಂದ್ರ ಜಮ್ಮಾ ಮಸೀದಿ ಉಳ್ಳಾಲ್, ಜನಾಬ್ UT ಇಫ್ತಿಕಾರ್ ಚೇರ್ಮನ್ UT ಫರೀದಿ ಚಾರಿಟಬಲ್ ಟ್ರಸ್ಟ್, ಶ್ರೀ ಸಚೇತ್ ಸುವರ್ಣ ಅಧ್ಯಕ್ಷರು ಜಿಲ್ಲಾ ಯುವ ರೆಡ್ ಕ್ರಾಸ್ ಘಟಕ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ, ಶ್ರೀಮತಿ ರೇವತಿ JA ಮೀನುಗಾರಿಕಾ ಉಪನಿರ್ದೇಶಕರು ಮಂಗಳೂರು ಬಂದರ್ ಮಂಗಳೂರು, ಶ್ರೀ ರೋಹಿದಾಸ್ ಬಂಗೇರ ಪ್ರಧಾನ ಸಂಚಾಲಕರು ಉಳ್ಳಾಲ ಭಾರತ ಪ್ರೌಢಶಾಲೆ ಉಳ್ಳಾಲ, ಶ್ರೀ ವಿನೋದ್ ಕುಮಾರ್ ಮಾಲಕರು ಮೆರೈನ್ ಟ್ರೇಡ್ ಮಂಗಳೂರು, ಹಿರಿಯರಾದ ಸದಾನಂದರು ಹಾಗೂ ಇವತ್ತಿನ ಸನ್ಮಾನ ಸ್ವೀಕರಿಸಿದ ಹೆಮ್ಮೆಯ ಸಾಧಕರು, ವಿದ್ಯಾರ್ಥಿನಿಯರು, ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಉಳ್ಳಾಲದ ನಾಗರಿಕ ಬಂಧುಗಳು, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನಾವು ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತೇವೆ, ಆದರೆ ಈ ಮಾರುತಿ ಇವರ ಒಂದು ವಿನೂತನವಾದ ಕಾರ್ಯಕ್ರಮ ಯಾವಾಗಲೂ ನೋಡ್ತಾ ಇದ್ದೇವೆ. ಈ ಸಂಘವನ್ನು ಕೂಡ ನಾವು
ಸೇವೆಗೆ ನಾನು ಸೇರಿದನಿಂದ ಸುಮಾರು 15 ವರ್ಷದಿಂದ ತುಂಬ ಹತ್ತಿರದಿಂದ ನೋಡ್ತಾ ಇದ್ದೇನೆ. ವಿಶಿಷ್ಟವಾದ ಒಂದು ಇವಾಗ ಜನಸೇವಾ ಅಂತ ಒಂದು ಹೆಸರಿಟ್ಟಿದ್ದಾರೆ. ತುಂಬ ಅದಕ್ಕೆ ಅನ್ವಯವಾಗುವಂಥ ಒಂದು ಸಂಘ. ಬಹುಶಃ ಉಳ್ಳಾಲ ಪರಿಸರದಲ್ಲಿ ಬೇರೆ ಏನೇ ಕಾರ್ಯಕ್ರಮ ಇರ್ಬೋದು, ನಮಗೆ ಇವರ ಪರಿಚಯ ಮೀನುಗಾರಿಕೆ ಕ್ಷೇತ್ರದಲ್ಲಿ. ಈಗ ಮೀನುಗಾರಿಕಾ ಕ್ಷೇತ್ರ ಒಂದು ಪ್ರಮುಖ ಆರ್ಥಿಕ ಉದ್ಯಮವಾಗಿ ಬೆಳೀತಾ ಇದೆ. ಈ ಒಂದು ಮೀನುಗಾರಿಕೆ ಧಕ್ಕೆಯಲ್ಲಿ ಮಾರುತಿ ಗ್ರೂಪ್ ತನ್ನದೇ ಆದ ಒಂದು ಛಾಪನ್ನು ಮೂಡಿಸ್ತಾ ಇದೆ. ಹಾಗೂ ಎಲ್ಲ ಮೀನುಗಾರರಿಗೆ ಒಂದು ಮಾದರಿಯಾಗಿ ಖಾಲಿ ಮೀನುಗಾರಿಕೆ ಮಾಡ್ತಾ ಇಲ್ಲ, ಒಳ್ಳೆ ದೇವರ ಒಂದು ಆಶೀರ್ವಾದದಿಂದ ಒಳ್ಳೆ ಸಂಪಾದನೆ ಕೂಡ ಈ ಗ್ರೂಪ್ನವರಿಗೆ ಆಗ್ತಾ ಉಂಟು. ಬಹುಶಃ ಒಳ್ಳೆ ಕೆಲಸ ಮಾಡಿದವರಿಗೆ ದೇವರು ಒಳ್ಳೆಯದೇ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗೆ ಇವರು ಈ ಮಾರುತಿ ಗ್ರೂಪ್ ಏನಿದೆ, ಸರ್ಕಾರದ ನಿಯಮವನ್ನು ಪಾಲಿಸಿಕೊಂಡು ಸಾಕಷ್ಟು ಶ್ರಮವಹಿಸಿ ಹಲವಾರು ಜನರಿಗೆ ಉದ್ಯೋಗ ಕೊಟ್ಟು ದೇಶದ ಒಂದು ಮೀನುಗಾರಿಕೆ ಉತ್ಪಾದನೆಯಲ್ಲಿ ತೊಡಗಿಕೊಂಡು ಆ ದೇಶದ ಅಭಿವೃದ್ಧಿಯಲ್ಲಿ ಕೂಡ ತೊಡಗಿಸಿಕೊಳ್ಳಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಮೀನುಗಾರಿಕೆ ಜನತೆನಾಗಿ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಅಲ್ಲದೆ ಇವತ್ತಿನ ಕಾರ್ಯಕ್ರಮ ಎಲ್ಲ ದಾನಕ್ಕಿಂತ ಪ್ರಮುಖ ದಾನ ಅಂದರೆ ವಿದ್ಯಾದಾನ. ಬಹುಶಃ ಈ ವಿದ್ಯಾದಾನದಲ್ಲಿ ತೊಡಗಿಸಿಕೊಂಡು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಇರ್ಬೋದು, ಪ್ರತಿಭಾ ಪುರಸ್ಕಾರ ಇರ್ಬೋದು, ಇದು ಒಂದು ನೀಡಿ ಬರ್ತಿರುವಂಥ ಈ ಒಂದು ಸಂಘದ ಕಾರ್ಯಕ್ರಮ ಕೂಡ ತುಂಬ ಶ್ಲಾಘನೀಯ. ಅದೇ ರೀತಿ ಎಲ್ಲ ಸಾಧಕರನ್ನು ಕೂಡ ಸನ್ಮಾನ ಮಾಡೋದು ಒಂದು ವಿಧ. ಅವರಿಗೆ ನಾವು ಸನ್ಮಾನ ಮಾಡಬೇಕು, ಅವರು ಅಷ್ಟು ಶ್ರಮಪಟ್ಟು ಸಾಧನೆ ಮಾಡಿರ್ತಾರೆ. ಇದರ ಇನ್ನೊಂದು ಅಂಶ ಅಂತ ಹೇಳಿದರೆ, ಈ ಸಾಧನೆಗೆ ಅವರಿಗೆ ನಾವು ಸನ್ಮಾನ ಮಾಡಿದಾಗ ಸಮಾಜಕ್ಕೆ ಇದೊಂದು ಪ್ರೇರಣೆಯಾಗಿ ಇಲ್ಲಿ ನೆರೆದಿರುವ ಯುವಕರು ಇರ್ಬೋದು, ಮಕ್ಕಳಿರ್ಬೋದು, ನಾವು ಕೂಡ ಪರಿಶ್ರಮ ಮಾಡಿ ಇಂಥ ಒಂದು ಸಾಧನೆ ಮಾಡಬೇಕಂತ ಅವರಿಗೊಂದು ಪ್ರೇರಣೆ ಸಿಗುತ್ತೆ. ಇದರಿಂದ ನಮ್ಮ ಸಮಾಜ ಒಂದು ಉತ್ತಮ ಒಂದು ಸಮಾಜ ಆಗಲಿಕ್ಕೆ ಸಾಧ್ಯ ಇರ್ತದೆ. ಇದರಿಂದ ನಮ್ಮ ಸಮಾಜ ಅಭಿವೃದ್ಧಿ ಆಗುತ್ತೆ, ನಮ್ಮ ನಾಡು ಅಭಿವೃದ್ಧಿ ಆಗುತ್ತೆ, ದೇಶ ಅಭಿವೃದ್ಧಿ ಆಗುತ್ತೆ. ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ಸಾಕಷ್ಟು ಬರಲಿ. ಬಹುಶಃ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇವರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಪ್ರಶಸ್ತಿಯನ್ನು ಪಡೆಯುವಂಥ ಒಂದು ಸಂಘವಾಗಿ ಬೆಳೆಯಲಿ ಎಂದು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಚುಟುಕಾಗಿ ತಮ್ಮ ಮಾತುಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದಂಥ ಶ್ರೀ ಹರೀಶ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಬಹುಶಃ ವಿದ್ಯಾರ್ಥಿಗಳೆಲ್ಲ ಎಕ್ಸಾಮ್ ಸೀಸನ್, ನಿಮಗೆ ಸಮಯದ ಲೇಟ್ ಆಗ್ತಾ ಇರಬಹುದು ಅನ್ನೋವಂಥ ಯೋಚನೆ ನಮ್ಮ ಮನಸ್ಸಲ್ಲಿದೆ. ಹಾಗಾಗಿ ಆದಷ್ಟು ಶೀಘ್ರವಾಗಿ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕಿದ್ದೇವೆ. ಕಾರ್ಯಕ್ರಮದ ಮುಂದೆ ಗೌರವ ಅತಿಥಿಗಳಾದಂಥ ಜನಾಬ್ BC ಹನೀಫ್ ಹಾಶಿ ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಶುಭಾಶಯವನ್ನು ಚುಟುಕಾಗಿ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಹೋದರರಿಗೂ ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಮಾರುತಿ ಯುವಕ ಮಂಡಳ, ಮಾರುತಿ ಕ್ರಿಕೆಟರ್ಸ್ ಇದರ ಪ್ರತಿಭಾ ಪುರಸ್ಕಾರ ಸನ್ಮಾನ ಹಾಗೂ ಗೌರವಧನ ಪ್ರದಾನ ಸಮಾರಂಭ ವೇದಿಕೆಯಲ್ಲಿರುವ ಕಲ್ಲಿಗೆ ತಾರನಾಥ ಶೆಟ್ಟಿ ಗೌರವಾನ್ವಿತರು, ಮಾಜಿ ಅಧ್ಯಕ್ಷರು, ವಕೀಲರ ಸಂಘ ಮಂಗಳೂರು, ಅದೇ ರೀತಿ ಹರೀಶ್ ಕುಮಾರ್ ಮೀನುಗಾರಿಕೆ ಜಂಟಿ ನಿರ್ದೇಶಕರು ಮಂಗಳೂರು, ಸಚೇತ್ ಸುವರ್ಣ ಅಧ್ಯಕ್ಷರು ಜಿಲ್ಲಾ ಯುವಕ ರೆಡ್ ಕ್ರಾಸ್, ಅದೇ ರೀತಿ ಶ್ರೀಮತಿ ರೇವತಿ GA ಮೀನುಗಾರಿಕೆ ಉಪನಿರ್ದೇಶಕರು, ರೋಹಿದಾಸ್ ಬಂಗೇರ, ಸಿಂಧುರಾಮ್, ವಿನೋದ್ ಕುಮಾರ್ ಹಾಗೂ ವೇದಿಕೆಯಲ್ಲಿರುವ ಇತರ ಗಣ್ಯರೇ ಹಾಗೂ ವಿದ್ಯಾರ್ಥಿಗಳೇ, ಪೋಷಕರೇ, ಮಾರುತಿ ಯುವಕ ಮಂಡಲದ ಸದಸ್ಯರೇ, ಮಾರುತಿ ಕ್ರಿಕೆಟರ್ಸ್ ಇದರ ಸದಸ್ಯರೇ, ತುಂಬ ಸಂತೋಷವಾಗ್ತಾ ಉಂಟು. ನಾನು ದಕ್ಷಿಣ ಭಾರತದ ಅಜ್ಮೀರ್ ಹಿಂದೂ ಹೆಸರುವಾಸಿಯಾದ ಉಳ್ಳಾಲ ದರ್ಗಾದ ಅಧ್ಯಕ್ಷನಾಗಿ 2ನೇ ಬಾರಿಗೆ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದೇನೆ. 2 ಕಾರ್ಯಕ್ರಮ ಕೂಡ ಅದು ಶಿಕ್ಷಣದ ವಿಷಯವಾಗಿದ್ದು ತುಂಬ ಸಂತೋಷವಾಯಿತು. ನನ್ನ ಮನಸ್ಸಿನಲ್ಲಿ ಸಣ್ಣದಿರುವಾಗ ಒಂದು ಪ್ರಶ್ನೆ ಇತ್ತು, ಅದು ಇವತ್ತು ನನಗೆ ಅದು ಆನ್ಸರ್ ಬಂತು ನನಗೆ ಆ ಪ್ರಶ್ನೆಗೆ. ಏಕೆಂದರೆ ನಾನು ಕೂಡ ಉಳ್ಳಾಲದವನೇ. ನಮ್ಮ ಉಳ್ಳಾಲ ಊರಿಗೆ ಮಂಗಳೂರಿಂದ ಸಿಟಿ ಬಸ್ ಬಗ್ಗೆ ಬರುವಾಗ ಆ ಸಿಟಿ ಬಸ್ ನಂಬರ್ 44. ನಾನು ಯಾವಾಗ ಆಲಿಸಿದ್ದೆ, ಅದೇಕೆ 44 ನಂಬರ್ ಇಟ್ಟರು ಉಳ್ಳಾಲಕ್ಕೆ ಅಂತೇಳಿ. ಇವತ್ತು ಗೊತ್ತಾಯಿತು
ನಮ್ಮ ಮಾರುತಿ ಯುವಕ ಮಂಡಲವರು SLCಯ ಪ್ರತಿಭಾವಂತ 44 ವಿದ್ಯಾರ್ಥಿಗಳಿಗೆ ಇವತ್ತು ಪುರಸ್ಕಾರ ನೀಡಿದರು. ಅದನ್ನು ನೋಡಿ ಇಟ್ಟರ ಅಲ್ಲ ಇವರದನ್ನು ನೋಡಿ ಅವರಿಟ್ಟರ ಅಂತ ನನಗೆ ಗೊತ್ತಿಲ್ಲ ಅಷ್ಟೇ. ತುಂಬ ಸಂತೋಷ. ನಿಜವಾದ ಭಾರತ, ರಾಮರಾಜ್ಯ, ಗಾಂಧಿ ಕಂಡ ಭಾರತ ಅದು ಇವತ್ತಾಯಿತು, ಸಂಪೂರ್ಣವಾಗಿ ಆಯಿತು. ಮೊನ್ನೆ ಸುಧೀರ್ ಅವರು ನಮ್ಮ ಆತ್ಮೀಯ ಮಿತ್ರರು, ನಮ್ಮ ಒಟ್ಟಿಗೆ ಇರುವವರು ನಾವು, ಅವರು ಬಂದು ನಮ್ಮ ಮಾರುತಿ ಯುವಕ ಮಂಡಲದ ಸಂಕ್ಷಿಪ್ತವಾಗಿ ಒಂದು ವಿವರಿಸಿದಾಗ ತುಂಬ ಸಂತೋಷವಾಯಿತು. ಎಲ್ಲ ಸಮಾಜದ ಎಲ್ಲ ವರ್ಗದವರಿಗೂ ಹಾಗೂ ಎಲ್ಲ ರೀತಿಯಲ್ಲಿ ಸೇವೆ ಸಲ್ಲಿದವರಿಗೂ ಇಲ್ಲಿ ಪುರಸ್ಕಾರ ಮಾಡೋದಂದರೂ ಅದು ತುಂಬ ದೊಡ್ಡ ವಿಷಯ. ಇಲ್ಲಿ ಹೇಳಿದ ಹಾಗೆ ರಾಜ್ಯದಲ್ಲಿ ಇಂತಹ ಒಂದು ಸಂಘ ಸಂಸ್ಥೆ ಇರೋದು 1000ರಲ್ಲಿ 10 ಆಗಿರಬಹುದು. ತುಂಬ ಸಂತೋಷವಾಗ್ತಾ ಉಂಟು. ಈ ರೀತಿ ನಾವು ಮುಂದುವರೆದರೆ, ಎಲ್ಲ ಸಂಘ ಸಂಸ್ಥೆಗಳು ಇದೇ ರೀತಿ ಮುಂದುವರೆದರೆ ನಮ್ಮ ದೇಶ ಉದ್ಧಾರ ಆಗಲಿಕ್ಕೂ ಹಾಗೂ ನಮ್ಮ ದೇಶ ಒಂದು ಇಡೀ ಜಾಗತಿಕ ಮಟ್ಟದಲ್ಲಿ ಹೆಸರುವಾಸಿ ಆಗಲಿಕ್ಕೆ ಹೆಸರುವಾಸಿ ಆಗ್ಬೋದು ಎಂದು ಹೇಳುತ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸಿದ್ದೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ಎಲ್ಲ ವಿದ್ಯಾರ್ಥಿಗಳು ಎಷ್ಟು ವಿದ್ಯಾರ್ಥಿಗಳು ಇವತ್ತು ಸನ್ಮಾನಿತರಾಗಿದ್ದಾರೆ. ಆ ಪ್ರತಿಭೆಯನ್ನು ಇವತ್ತಿಗೆ ನಿಲ್ಲಿಸದೆ ನಿಮ್ಮ ಜೀವನ ಪೂರ್ತಿ ಈ ಪ್ರತಿಭೆಯು ನಿಮ್ಮಲ್ಲಿ ಇರಲಿ ಎಂದು ಹಾರೈಸುತ್ತಾ ನನ್ನ ಮಾತನ್ನು ಮುಕ್ತಾಯಿಸಿದ್ದೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾ. ಎಲ್ಲರಿಗೂ ನಮಸ್ಕಾರಗಳು. ಜನಾಬ್ BC ಹನೀಫ್ ಹಾಜಿ ಅವರೇ, ತಮಗೂ ಕೂಡ ಪ್ರೀತಿಯ ವಂದನೆಗಳು. ನಿಮ್ಮ ಹಾರೈಕೆ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದೆ ಪ್ರತಿಭಾ ಪುರಸ್ಕಾರ ಮುಂದುವರಿತಾ ಇದೆ. ಅನಿಲ್ ಚರಣ್ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದೆ PUC ವಿದ್ಯಾರ್ಥಿಗಳು ಕಾರ್ತಿಕ್ ಆಚಾರ್ಯ 94%, ಕಪಿತಾನಿಯೋ PU ಕಾಲೇಜ್. ಶರಣ್ಯ V ಸಾಲಿಯಾನ್ 94%, ಕೆನರಾ ಪ್ರಿ ಯೂನಿವರ್ಸಿಟಿ ಕಾಲೇಜ್. ರಕ್ಷಾ 94%, ಹಿತೇಶ್ ಕುಮಾರ್ ಶೆಟ್ಟಿ 92%, ನಿಟ್ಟೆ PU ಕಾಲೇಜ್. ಪ್ರಂಜಾಲ್ 92%, ಪರಿಜ್ಞಾನ PU ಕಾಲೇಜ್. ಹರ್ಷ 90%, ಕೆನರಾ ಪ್ರಿ ಯೂನಿವರ್ಸಿಟಿ ಕಾಲೇಜ್. ಮಿಹಾಲ್ ಸುವರ್ಣ 90%, ಕೆನರಾ PU ಕಾಲೇಜ್. ಸಪ್ನಾ S ಅಮೀನ್ 89%, ಕೆನರಾ PU ಕಾಲೇಜ್. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಿಕ್ಕೆ ಶ್ರೀಮತಿ ರೇವತಿ ಜೆ, ಮೀನುಗಾರಿಕೆ ಉಪನಿರ್ದೇಶಕರು, ಮಂಗಳೂರು ಬಂದರು, ಮಂಗಳೂರು, ಇವರು ನಡೆಸ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಸಾಧ್ಯ ಆದರೆ ಎಲ್ಲ ಮಕ್ಕಳಿಗೊಮ್ಮೆ ಚಪ್ಪಾಳೆ ಆಶೀರ್ವಾದವನ್ನು ನೀವು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯೋದರ ಮೂಲಕ ಇವರು ನಮ್ಮ ಜಿಲ್ಲೆಯ ಹೆಸರನ್ನು ಇನ್ನಷ್ಟು ಬೆಳಗಿಸ್ತಾ ಇದ್ದಾರೆ. ಇವರ ಮುಂದಿನ ಶಿಕ್ಷಣದ ಜರ್ನಿ ಅನ್ನೋದು ಇನ್ನಷ್ಟು ಯಶಸ್ಸನ್ನು ಕಾಣಲಿ ಅನ್ನುವ ಹಾರೈಕೆಯನ್ನು ಮಾರುತಿ ಜನಸೇವಾ ಸಂಘದ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಮಾರುತಿ ಯುವಕ ಮಂಡಲ, ಮಾರುತಿ ಕ್ರಿಕೆಟರ್ಸ್ ಇನ್ನು ಮುಂದಿನ ದಿನಗಳಲ್ಲಿ ಮಾರುತಿ ಜನಸೇವಾ ಸಂಘ ಅನ್ನುವಂಥ ನಾಮಾಂಕಿತದ ಮೂಲಕ ರಾರಾಜಿಸಲಿಕ್ಕಿದೆ. ಇವತ್ತು ಹೊಸ ಹೆಸರು, ಕೆಲಸಗಳು, ಇನ್ನಷ್ಟು ಹೊಸ ಜವಾಬ್ದಾರಿಯನ್ನು ಕೂಡ ಈ ಸಂಸ್ಥೆಯ ಸದಸ್ಯರು ಹೊತ್ಕೊಂಡಿದ್ದಾರೆ. ಇನ್ನಷ್ಟು ಒಳ್ಳೆಯ ಕೆಲಸಗಳು ಮುಂದುವರಿಯಲಿಕ್ಕಿದೆ. ವೇದಿಕೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸ್ಕಾಲರ್ಶಿಪ್ಪನ್ನು ನೀಡ್ತಾ ಇದ್ದಾರೆ ಮೀನುಗಾರಿಕೆ ಉಪನಿರ್ದೇಶಕರು, ಮಂಗಳೂರು ಬಂದರು, ಮಂಗಳೂರು, ಶ್ರೀಮತಿ ರೇವತಿ ಜೆ ಅವರು. ಸರ್ಟಿಫಿಕೇಟ್ ಏನಾದರೂ ನಿಮಗೆ ಕೊಡಬೇಕಾದ್ರೆ ಹೆಸರು ಬೇರೆ ಚೇಂಜ್ ಮಾಡ್ಕೊಳ್ಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ನೆರವೇರಿಸಿದಂಥ ವಂದನೆಗಳು, ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮೊಹಮ್ಮದ್ ರಾಜಿ ಸೈಂಟ್ ಅಲೋಷಿಯಸ್ PU ಕಾಲೇಜ್. ವೈಷ್ಣವಿ D ಬಂಗೇರ 83%, ತೇಜಸ್ U ಸಾಲಿಯಾನ್ 81%, ದಿಶಾಂತ್ SG. ವಿದ್ಯಾರ್ಥಿಗಳಿಗೆ ಶ್ರೀ ಸಚೇತ್ ಸುವರ್ಣ, ಅಧ್ಯಕ್ಷರು, ಜಿಲ್ಲಾ ಯುವ ರೆಡ್ ಕ್ರಾಸ್ ಘಟಕ, ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ, ಇವರು
ವಂದನೆಗಳನ್ನು ಸಲ್ಲಿಸ ಈ ಪುರಸ್ಕಾರವನ್ನು ನೀಡಿದಂಥ ಶ್ರೀ ಸರಾಸ್ ಘಟಕ ದಕ್ಷಿಣ ಕನ್ನಡ ಜಿಲ್ಲೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ವಿದ್ಯಾರ್ಥಿ ಜೀವನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯಶಸ್ಸಿನ ಶಿಖರವನ್ನು ಕಾಣಲಿ ಅನ್ನುವ ಹಾರೈಕೆಯ ಜೊತೆಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಪ್ರೋತ್ಸಾಹ ಹಾಗೆಯೇ ವೇದಿಕೆಯ ಮೇಲ್ಭಾಗದಲ್ಲಿರುವ ಎಲ್ಲ ಗಣ್ಯರಿಗೆಲ್ಲರಿಗೂ ಒಂದೇ ಮಾತಿನಲ್ಲಿ ವಂದಿಸ್ತಾ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ಈ ಊರಿನ ಹಾಗೂ ಪರ ಊರಿನ ಎಲ್ಲ ಬಂಧುಗಳಿಗೂ ವಂದಿಸ್ತಾ, ಹಾಗೆ ವಿದ್ಯಾರ್ಥಿನಿಯರೆಲ್ಲರಿಗೂ ನಾನು ವಂದಿಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಮಾರುತಿ ಯುವಕ ಮಂಡಳ ರಿಜಿಸ್ಟ್ರ್ ಉಳ್ಳಾಲ ಇವರು ಹೊಸದಾಗಿ ನಾಮಕರಣ ಮಾಡಿದ ಜನಸೇವೆನೇ ಜನಾರ್ದನ ಸೇವೆ ಅಂತ ನಂಬಿಕೊಂಡು ಬಂದಿರುವ ಅದರ ಮಾರುತಿ ಜನಸೇವೆ ಸಂಘ ರಿಜಿಸ್ಟ್ರ್ ಹೊಸ ನಾಮಕರಣ ಆಗಿದೆ. ಅದಕ್ಕೆ ಶುಭ ಕೋರ್ತಾ ಇದ್ದೀನಿ. ಹಾಗೆ ಈ ಉಳ್ಳಾಲ ಭಾಗ ನನಗೆ ಹೊಸದಾಗಿ ಇಲ್ಲಿನ ಸದಸ್ಯರು ಹಾಗೂ ಅಧ್ಯಕ್ಷರು ಅವರ ಕರೆಗೆ ಹೋಗುಟ್ಟಿಲ್ಲಿ ಬಂದದಕ್ಕೆ ನನಗೆ ತುಂಬ ಸಂತೋಷವಾಗ್ತಾಯಿದೆ. ಏನಂದರೆ ಇಲ್ಲಿ ಸುಮಾರು 100 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಎಷ್ಟೋ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ, ನಾನು ಸುಮಾರು ಒಂದು 400 ಕಡೆ ಸನ್ಮಾನ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಆದರೆ ಇಂಥ ಕಾರ್ಯಕ್ರಮ, ಇಂಥ ಸಾಧನೆ ಮಾಡಿದ ಕಾರ್ಯಕ್ರಮ ಎಲ್ಲೂ ನೋಡಿಲ್ಲ. ಯಾಕೆಂದರೆ ಅವರು ದುಡಿದ ಹಣದಲ್ಲಿ ಒಂದು ಭಾಗ ಹಣವನ್ನು ನಮ್ಮ ಸಮಾಜ ಸೇವಕರಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆಗಿ ಕೊಡ್ತಾ ಇದ್ದಾರೆ. ಅದು ಅವರ ಭಾಗ್ಯ. ಯಾಕೆಂದರೆ ಎಲ್ಲ ಕಡೆ ಹೋಗಿದ್ದೀನಿ, ಆದರೆ ತಾವು ದುಡಿದ ಹಣದಲ್ಲಿ ಒಂದು ಭಾಗ ಸಮಾಜ ಸೇವೆಗೆ ಅಂತ ಹಿಡಿದು ನಾನಿದು ದೇವರು ಎಲ್ಲಿದ್ದರೂ ಸಹ ಅಂಥ ಸಾಧಕರಿಗೆ ಹಾಗೂ ಆ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಬಂಧುಗಳೇ, ಈಗಾಗಲೇ ನನಗೆ ಸುಮಾರು ಒಂದು 25,000 ರೂಪಾಯಿ ನನ್ನ ಮಕ್ಕಳಿಗೂ ಅಥವಾ ಸಮಾಜ ಸೇವೆಗಂತ ಕೊಟ್ಟಿದ್ದಾರೆ. ಆದರೆ ನಾನು ಅದರಲ್ಲಿ 1 ರೂಪಾಯಿಯು ನಾನು ನನ್ನ ಮನೆ ಭಾಗಕ್ಕಂತ ನಾನು ಖರ್ಚು ಮಾಡೋದಿಲ್ಲ. ಯಾಕೆಂದರೆ ನನ್ನಲ್ಲೂ ನನ್ನ 3 ಮಕ್ಕಳು ವಿಕಲಚೇತನರು, ಒಬ್ಬ 24 ವರ್ಷ, ಒಬ್ಬ 23 ವರ್ಷ, ಒಂದು ಹೆಣ್ಣುಮಗಳು 6 ವರ್ಷ. ಅದ ಯಾವ ಹಣನೂ ನಾನು ನಮ್ಮ ಮಕ್ಕಳಿಗೋಸ್ಕರ ವಿಚಾರ ಮಾಡೋದಿಲ್ಲ. ಆದರೆ ಆ ಹಣವನ್ನು ನಾನು ನನ್ನಲ್ಲಿ ಒಂದು ಡಿ ಕೆ ಶಿವಕುಮಾರ್ ಅವರೊಂದು ಆಂಬುಲೆನ್ಸ್ ಅಂತ ಮಲ್ಪೆ ಬಂದರಿಗೆ ಅಂತ ಕೊಟ್ಟಿದ್ದಾರೆ. 2 ವರ್ಷ ಆಯಿತು. ಅದರ ಖರ್ಚು ವೆಚ್ಚ ಏನಿದೆ ನಾನೇ ನೋಡ್ಕೊಳ್ತಾ ಇದ್ದೀನಿ. ಅದಲ್ಲದೆ ನಮ್ಮ ಮಲ್ಪೆ ಭಾಗ ಅಥವಾ ಸ್ಥಳೀಯ ಎಲ್ಲ ಭಾಗದಲ್ಲೂ ಏನಾದರೂ ಮಕ್ಕಳಿಗೆ ಉಚಿತ, ಯಾಕೆಂದರೆ ಹೃದಯ ಸಂಬಂಧಿ ಕಾಯಿಲೆ ಇದ್ದರೆ ಮಣಿಪಾಲ ಟು ಬೆಂಗಳೂರು ಹಾಗೆ ಉಡುಪಿಯಿಂದ ಇಳಕಲ್ಗೆ ಸುಮಾರು ಒಂದು 7-8 ಚಿಕ್ಕ ಮಕ್ಕಳಿಗೆ ಹೃದಯ ಸಮಸ್ಯೆಗೆ ನಾವು ಉಚಿತವಾಗಿ, ನಾವು ನಮ್ಮ ತಂಡದಲ್ಲಿ 3 ಜನ ಪೈಲಟ್ಗಳಿದ್ದಾರೆ, ಸೇರಿಸಿ ನಾವಿರೋದು 5 ಜನ. ಆದರೆ ಆ ಪೈಲಟ್ಗಳ ಸಹಾಯದಿಂದ ನಾನು ಉಚಿತವಾಗಿ ಆ ಮಕ್ಕಳ ಹೃದಯ ಚಿಕಿತ್ಸೆಗೋಸ್ಕರ ನಾನು ಸೇವೆಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಬಂಧುಗಳೇ, ಈಗಾಗಲೇ ಸುಮಾರು ನಾನಾ ಭಾಗದಲ್ಲಿ ನಮ್ಮ ಉಡುಪಿ ಜಿಲ್ಲೆ ಅಲ್ಲದೆ ಈ ಮಂಗಳೂರು ಹಾಗೆ ಎಲ್ಲ ಜಿಲ್ಲೆಗಳು, ಕರ್ನಾಟಕದ ನಾನಾ ಭಾಗಗಳಿಗೆ ಹೋಗಿ ನೀರಿಗೆ ಬಿದ್ದವರು ಅಥವಾ ನೀರಿಗೆ ಬಿದ್ದವರ ಕೆಲವರ ಜೀವವನ್ನು ರಕ್ಷಣೆ ಮಾಡ್ಬೋದು. ನಾನು ಹೋಗೋ ಸ್ವಲ್ಪ ಲೇಟ್ ಆದರೆ ಅವರ ಮೃತದೇಹನೂ ಸಿಗೋದಿಲ್ಲ. ಅಂಥದ್ರಲ್ಲಿ ಕೆಲವು ಸಲ 1 ದಿನಕ್ಕೆ ಸ್ಥಳೀಯರು ಹುಡುಕ್ತಾರೆ, 2ನೇ ದಿನಕ್ಕೆ ಫೈರ್ ಬ್ರಿಗೇಡ್ ಬರ್ತದೆ, 3ನೇ ದಿನಕ್ಕೆ NDRF ಪಡೆ ಬರ್ತದೆ. ಅಂಥದ್ರಲ್ಲೂ ಸಿಕ್ಕಿಲ್ಲ ಅಂತ ಹೇಳಿದರೆ ನಾನಾ ಭಾಗದಲ್ಲಿ ಕಾಲ್ ಬರ್ತದೆ. ಈಗಾಗಲೇ ಈಶ್ವರ್ ಮಲ್ಪೆ ಅಂತ ಯೂಟ್ಯೂಬ್ ಚಾನಲನ್ನು ಮಾಡಿದ್ದೀನಿ. ಅದರಿಂದ ಎಲ್ಲ ನಮ್ಮ ಕರ್ನಾಟಕದ ಭಾಗದಲ್ಲಿ ಎಲ್ಲ ನೋಡ್ತಾರೆ. ಯಾರು ನೀರಿಗೆ ಬಿದ್ದರೂ ಸಹ ನನಗೆ ಕಾಲ್ ಬರ್ತದೆ. ನನ್ನ ಕಾಲ್ ಏನಂದರೆ ಮೊಬೈಲ್ 24 ಗಂಟೆಯೂ ಚಾಲಲ್ಲಿರ್ತದೆ. ಯಾರು ಯಾವುದಕ್ಕೂ ಫೋನ್ ಮಾಡಲಿ, ಯಾರಿಗೆ ಹುಷಾರಿರಲಿ ಅಥವಾ ನೀರಿಗೆ ಬಿದ್ದಿರಲಿ, ಯಾವ ಕಾರ್ಯಕ್ಕೂ ಫೋನ್ ಮಾಡಿದರೂ 24 ಗಂಟೆ ನನ್ನ ಮೊಬೈಲ್ ಚಾಲಲ್ಲಿರ್ತದೆ. ಯಾರು ಬೇಕಾದರೂ ಫೋನ್ ಮಾಡೋದು. ಈಗಾಗಲೇ ಸುಮಾರು ಬೆಂಗಳೂರಲ್ಲೂ ನಮಗೆ ಸುಮಾರು ಕನಕಪುರ
ಪೇಣಿಯ ಅಂತ ನೀವು ಯೂಟ್ಯೂಬಲ್ಲಿ ಇದೆ. ಎಲ್ಲ ನಮ್ಮ ನಾನಾ ಭಾಗದ ಸುಮಾರು ಒಂದು 22 ಜಿಲ್ಲೆಗಳಿಗೂ ಬಿದ್ದ ಮೃತದೇಹ ಸುಮಾರು 1000ಕ್ಕೂ ಮಿಗಿಲಾಗಿದೆ. ನನಗೆ ದುಃಖ ಸಂಗತಿ ಅಂದರೆ ಹೋಗುವಾಗೆಲ್ಲ ಮೃತಪಟ್ಟಿರ್ತಾರೆ ದೂರದಲ್ಲಿ. ಹತ್ತಿರ ಆದರೆ ಅವರ ಜೀವ ಆದರೂ ಜೀವಂತವಾಗಿ ತೆಗೆದು ಏನಾದರೂ ಮಾಡ್ಬೋದು. ಇಲ್ಲ ಅಂದರೆ ಅವರ ಮೃತದೇಹ ಸಿಗದಿದ್ದರೆ ಅದಕ್ಕೆ ಸದ್ಗತಿನೂ ಆಗಲ್ಲ, ಮುಕ್ತಿನೂ ಆಗಲ್ಲ. ಅದರೊಳಗೆ ಅವರ ತಂದೆ ತಾಯಿ ಚಿಕ್ಕ ಚಿಕ್ಕ ಕಂದಮ್ಮಗಳು ಅಳುತ್ತಿರುವಾಗ ನನಗೆ ದುಃಖ ಆಗ್ತದೆ. ಯಾಕೆಂದರೆ 3-4 ದಿನದಿಂದ ಸಿಗೋದಿಲ್ಲ. ಆ ಮನೆಯವರು ಹೇಗೆ ಆಗಿರಬೇಕು? ಅದಕ್ಕೋಸ್ಕರ ನನ್ನ ತಂಡದಲ್ಲಿ ನಮ್ಮ ಪೈಲಟ್ಗಳು ಇರ್ತಾರೆ. ಹಾಗೆ ನಾನು ನೀರಲ್ಲಿ ಅಂದರೆ ಸುಮಾರು 60-40 ಅಡಿ ತನಕ ಹೋಗ್ಬೋದು. 100 ಅಡಿ ಹೋಗುವ ಸಾಮರ್ಥ್ಯಕ್ಕೆ ನನಗೆ ಈಗಾಗಲೇ ಪೀಣಿಯ ಕೈಗಾರಿಕೆಯಿಂದ ನನಗೆ ಆಕ್ಸಿಜನ್ ಸಿಲಿಂಡರ್ ಕೊಟ್ಟಿದ್ದಾರೆ. ಅದಲ್ಲದೆ ನಮ್ಮ ಮೀನುಗಾರಿಕಾ ಡೀಸೆಲ್ ಪಂಪ್ನವರು ಸಹ ಒಂದು ಆಕ್ಸಿಜನ್ ಸಿಲಿಂಡರ್ ಕೊಟ್ಟಿದ್ದಾರೆ. ಅದರ ಸಹಾಯದಿಂದ ಸುಮಾರು 110 ಅಡಿ ನಮ್ಮ ಲಕ್ಕವಳ್ಳಿ ಡ್ಯಾಮು, ಭದ್ರಾವತಿ ಅದೆಲ್ಲ ಸುಮಾರು 180-200 ಅಡಿ ಇದ್ದು ಅಂಥದ್ರಲ್ಲಿ ನನಗೆ ನೀರು ಅಡಿಗೆ ಹೋಗಿ 10 ನಿಮಿಷದಲ್ಲಿ ಮೃತ ಸಿಗಬೇಕಾದ್ರೆ ಎಲ್ಲ ತಾಯಂದಿರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಹಾಗೆಯೇ ಈ ವೇದಿಕೆಯಲ್ಲಿ ನಮಗೆ ಸುಮಾರು ಸಾಧಕರಿಗೆ ಎಲ್ಲ ಸನ್ಮಾನಿಸಿದ್ದಾರೆ. ಹಾಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆಲ್ಲ ಅವರ ವಿದ್ಯಾರ್ಥಿ ವೇತನ ಹಾಗೂ ಸ್ಕಾಲರ್ಶಿಪ್ ಎಲ್ಲ ಕೊಟ್ಟು ಅವರಿಗೆಲ್ಲ ಸನ್ಮಾನಿಸಿದ ಈ ಮಾರುತಿ ಜನಸೇವಾ ಸಂಘ ಅದರ ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರಿಗೆ ನಾನು ಮಗದೊಮ್ಮೆ ಬಾರಿ ವಂದಿಸ್ತಾ, ವೇದಿಕೆಯಲ್ಲಿ ನನಗೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರೇವತಿ ಶೇ ಅವರು ಒಂದೆರಡು ಮಾತುಗಳ ಶುಭಾಶಯವನ್ನು ಸಲ್ಲಿಸಿ. ಈ ದಿನ ಮಾರುತಿ ಯುವಕ ಮಂಡಲ, ಈಗ ಹೊಸ ನಾಮಕರಣ ಆಗಿ ಮಾರುತಿ ಜನಸೇವಾ ಸಂಘ ಮತ್ತು ಮಾರುತಿ ಕ್ರಿಕೆಟರ್ಸ್ ಇವರ ವತಿಯಿಂದ ಇವತ್ತು ಏನು ಆಯೋಜಿಸಿದ್ದಾರೆ 22-23ನೇ ಸಾಲಿನ ಪ್ರತಿಭಾ ಪುರಸ್ಕಾರ, ಸನ್ಮಾನ ಹಾಗೂ ಗೌರವಧನ ಪ್ರದಾನ ಸಮಾರಂಭ. ಇದೊಂದು ನಿಜವಾಗ್ಲೂ ತುಂಬ ಒಂದು ಸಂತೋಷ ಕೊಡುವಂತಹ ಮತ್ತು ನಮಗೆ ಒಂದು ಇನ್ಸ್ಪಿರೇಷನ್ ಕೊಡುವಂತಹ ಒಂದು ಸಮಾರಂಭ ಆಗಿದೆ. ನಾನು ಈಗ ಈ ಕಾರ್ಯಕ್ರಮ ಬಂದಾಗಿಂದ ನೋಡ್ತಾ ಇರೋದೇನೆಂದರೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಒಂದು ಸನ್ಮಾನ ಅಂತಂದರೆ ಒಂದು ಫಸ್ಟು ಸೆಕೆಂಡು ಥರ್ಡ್ ಅಂತ ಕೊಟ್ಬಿಟ್ಟು ಸನ್ಮಾನನ ಮುಗಿಸ್ತಾರೆ. ಬಟ್ ಇದರಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಒಂದು ಹೆಚ್ಚಿನ ಮಕ್ಕಳಿಗೆ ಒಂದು ಏನು ಪುರಸ್ಕಾರವನ್ನು ಕೊಟ್ಬಿಟ್ಟು ಗೌರವಿಸ್ತಾ ಇರೋದು ನಿಜವಾಗ್ಲೂ ಸಂತೋಷ. ಮತ್ತು ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ನೀವೆಲ್ಲ ಅನುವು ಮಾಡಿಕೊಟ್ಟಿದ್ದು ನನಗಿನ್ನೂ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಇವರು ಏನು ಮಾರುತಿ ಜನಸೇವಾ ಸಂಘ ಏನಿದ್ದಾರೆ, ಇವರು ತಮ್ಮ ದುಡಿದ ಹಣದಲ್ಲಿ ಜನಗಳಿಗೆ ಸೇವೆಯನ್ನು ಮಾಡಲಿಕ್ಕೆ ಮೀಸಲಿಡ್ತಾ ಇದ್ದಾರೆ. ಇದು ತುಂಬ ಶ್ಲಾಘನೀಯ. ಈ ಥರ ಒಂದು ಸಂಘ ಸಂಸ್ಥೆಗಳು ಬಹಳ ಕಡಿಮೆ ತಮ್ಮ ಜನಸೇವೆಗಳನ್ನ ಮಾಡೋದು. ಸೊ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದೇನೆಂದರೆ, ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಏನು ತಮ್ಮ ದೇವಿ ಇದ್ದಾಳೆ, ಆ ಗ್ರಾಮ ದೇವತೆ, ಅವಳು ನಿಮಗಿನ್ನೂ ಕೂಡ ಹೆಚ್ಚಿನ ಒಂದು ಸಾಧನೆ ಮಾಡಲಿಕ್ಕೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲದೆ ಇನ್ನು ರಾಜ್ಯ ಮಟ್ಟದಲ್ಲಿ ಮತ್ತು ದೇಶ ಮಟ್ಟದಲ್ಲಿ ಕೂಡ ನಿಮಗೆ ಜನಸೇವೆ ಮಾಡಿ ನಿಮಗೆ ಒಂದು ರೆಕಗ್ನೈಸೇಷನ್ ಅಂತ ಏನು ಕೇಳ್ತೀವಿ ಅದನ್ನು ಸಿಗಲಿ ಅಂತ ಹಾರೈಸ್ತೀನಿ. ಮತ್ತು ಎಲ್ಲ ವಿದ್ಯಾರ್ಥಿಗಳು ಕೂಡ ಏನು ಪುರಸ್ಕಾರ ಪಡೆದಿದ್ರು ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ವೇದಿಕೆಗೆ ನನಗೆ ಬರಮಾಡಿಕೊಂಡು ನನಗೆ ಇಲ್ಲಿ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತೇನೆ. ಥ್ಯಾಂಕ್ ಯು. ಪದವಿ ವಿಭಾಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು, ಪ್ರಥಮವಾಗಿ ನೇಹಾ SDM 89 SDM ಕಾಲೇಜ್ ಮ್ಯಾಂಗ್ಳೂರು, ನೇಹಾ ಸತೀಶ್ ಉಳ್ಳಾಲ್ 88, ತ್ರಿಷಾ ಈವ್ನಿಂಗ್ ಕಾಲೇಜ್, ಗೌತಮಿ BCom 88, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ BCom 85, ಡೀನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾಮರ್ಸ್, ತುಷಿತಾ ಯೂಸ್ ಸಾಲಿಯಾನ್ BSc 85, ಕೆನರಾ ಕಾಲೇಜ್, ದೀಕ್ಷಾ ಕೆ ಆಚಾರ್ಯ BCom 84, SDM ಕಾಲೇಜ್ ಮ್ಯಾಂಗ್ಳೂರು, ಸ್ಫೂರ್ತಿ SK BCom 84, ಮ್ಯಾಪ್ಸ್ ಈವ್ನಿಂಗ್ ಕಾಲೇಜ್, ಧನ್ಯಶ್ರೀ S ಕರ್ಕೇರ BCom 82, ಕೆನರಾ ಕಾಲೇಜ್, ಪ್ರೇರಣಾ C ಅಮೀನ್ BSc 80, MS ರಾಮಯ್ಯ ಯೂನಿವರ್ಸಿಟಿ ಬ್ಯಾಂಗ್ಳೂರು. ಸ್ಟೂಡೆಂಟ್ಸ್ಗೆ ನೀಡ್ತಾ ಇದ್ದಾರೆ. ಹಾಗೆ ಮಾಸ್ಟರ್ಸನ್ನು ಮಾಡ್ತಿರೋಂಥ ಸ್ಟೂಡೆಂಟ್ಸ್ ಯಾರಾದರೂ ಬಂದದಿದ್ದರೆ, ಮಾಸ್ಟರ್ಸನ್ನು ಮಾಡ್ತಿರೋಂಥ ಶಿಫಾಲಿ, ರುಷಾಲ್, ರಿಷಿಕಾ ಇವ್ರು 3 ಜನ ಬಂದದಿದ್ದರೆ ದಯವಿಟ್ಟು ಒಮ್ಮೆ ನಿಮ್ಮ ಪ್ರೆಸೆನ್ಸನ್ನು ಕನ್ಫರ್ಮ್ ಮಾಡಬೇಕು ಅಂತ ಕೇಳಿಕೊಳ್ತಾ,
ಶ್ರೀ ರೋಹಿದಾಸ್ ಬಂಗೇರ, ಸಂಚಾಲಕರು ಶ್ರೀ ಮೊಗವೀರ ಸಂಘ ಉಳ್ಳಾಲದ ಸಂಚಾಲಕರಾದ ಶ್ರೀ ರೋಹಿದಾಸ್ ಬಂಗೇರ ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ. ಪದವಿ ವಿದ್ಯಾಭ್ಯಾಸವನ್ನು ಮಾಡ್ತಿರುವಂಥ ಎಲ್ಲ ಸ್ಟೂಡೆಂಟ್ಸ್ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ ಮುಂದಿನ ದಿನಗಳಲ್ಲಿ. ಇವರ ಆಗಲೇ ವಿದ್ಯಾರ್ಥಿಗಳಿಗೆ ಸಂಪರ್ಕವನ್ನು ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಬರಲಿಕ್ಕಾಗದೆ ಪೇರೆಂಟ್ಸ್ ಅಥವಾ ಮನೆಯವರು ಯಾರಾದರೂ ಬಂದದ್ದಿದ್ದರೆ ದಯವಿಟ್ಟು ಒಮ್ಮೆ ನಮ್ಮ ಹತ್ರ ಬಂದು ನೀವು ಹೇಳಿದರೆ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮ ಮಕ್ಕಳ ಒಂದು ಸರ್ಟಿಫಿಕೇಟನ್ನು ಅಥವಾ ಪ್ರೋತ್ಸಾಹ ಧನವನ್ನು ನಾವು ಕೊನೆಯಲ್ಲಿ ನೀಡಲಿಕ್ಕಿದ್ದೇವೆ. ಬರೀ ಹಾಡಲಿ ಮಾತ್ರ ಅಲ್ಲ, ಕೈಯಲ್ಲಿ ಕೂಡ ಬರಲಿ ಚಪ್ಪಾಳೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಮ್ಮೆ. ಮಾರುತಿ ಯುವಕ ಮಂಡಲ ಉಳ್ಳಾಲ ಇತ್ತೀಚೆಗೆ ಹೊಸ ನಾಮಕರಣದೊಂದಿಗೆ ಮಾರುತಿ ಜನಸೇವಾ ಸಂಘ. ಈ ಮಾರುತಿ ಜನಸೇವಾ ಸಂಘದ ಕದವನ್ನು ಯಾವುದೇ ಸಮಯದಲ್ಲಾಗಲಿ ಯಾವುದೇ ರೀತಿಯಲ್ಲಿ ಆಗಲು ಬಂದು ತಟ್ಟಿದರೆ ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧರಿರುತ್ತೇವೆ. ಹಾಗೆ ಕೆಲವೇ ದಿನಗಳ ಹಿಂದೆ ನಮ್ಮ ಸಂಸ್ಥೆಗೆ ಕೆಲವು ಮನವಿಗಳು ಬಂದಿರುತ್ತದೆ. ಅದನ್ನು ನಾವು ಈ ವೇದಿಕೆಯಲ್ಲಿ ಅವರಿಗೆ ನೀಡಲಿಕ್ಕೆ ತುಂಬ ಆಸಕ್ತರಾಗಿದ್ದೇವೆ. ಶ್ರೀ ಧರ್ಮಪಾಲ ಇವರ ಸುಪುತ್ರರಾದಂಥ ಶ್ರೀ ಅಶೋಕ್ ಪುತ್ರನ್ ಮೊಗವೀರಪಟ್ಟಣ ಉಳ್ಳಾಲ ಇವರ ವೈದ್ಯಕೀಯ ಚಿಕಿತ್ಸೆಗೆ ನಮ್ಮ ಸಂಸ್ಥೆಯ ವತಿಯಿಂದ ರೂಪಾಯಿ 10,000ವನ್ನು ನೀಡಿ ನಾವು ಸಹಕರಿಸಲಿದ್ದೇವೆ. ತಾವುಗಳು ದಯವಿಟ್ಟು ಈ ವೇದಿಕೆಯಲ್ಲಿ ಬಂದು ತಮ್ಮ ಈ ಹಣವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಧರ್ಮಪಾಲ ಇವರ ಸುಪುತ್ರರಾದಂಥ ಶ್ರೀ ಅಶೋಕ್ ಪುತ್ರನ್, ತಾವುಗಳು ಇಲ್ಲವಾದಲ್ಲಿ ತಮ್ಮ ಪೋಷಕರು ಯಾರಾದರೂ ಇದ್ದಾರೆ ಬಂದು ಇದನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಮರಾವತಿ ಧರ್ಮನಗರ ಇವರು 3 ವರ್ಷಗಳಿಂದ ಅಸ್ಥಿಪಂಜರದ ಥೈರಾಯ್ಡ್ ಕಾರ್ಸಿನೋವಾ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಇವರು ಪ್ರತಿ 6 ತಿಂಗಳಿಗೊಮ್ಮೆ ಅಂದರೆ ವರ್ಷದಲ್ಲಿ 2 ಬಾರಿ ಮಣಿಪಾಲದ KMC ಆಸ್ಪತ್ರೆಯಲ್ಲಿ ಇವರ ತಲಾ 4 ತಿಂಗಳಿಗೆ 5,000ದಂತೆ ನಮ್ಮ ಸಂಸ್ಥೆಯ ವತಿಯಿಂದ ಇವರಿಗೆ 20,000 ರೂಪಾಯಿಯ ಧನ ಸಹಾಯವನ್ನು ನಾವು ಮಾಡುತ್ತಿದ್ದೇವೆ. ಹಾಗೆ ಸಂಸ್ಥೆಯ ವತಿಯಿಂದ ಅಲ್ಲದೆ ನಮ್ಮ ಸಂಸ್ಥೆಯ ಪ್ರತಿಯೊಬ್ಬ ಸದಸ್ಯರು ಕೂಡ ತಮ್ಮ ದುಡಿಮೆಯ
ಅಲ್ಪ ಹಣವನ್ನು ಅವರಿಗೆ ನೀಡುತ್ತಿದ್ದಾರೆ ಎಂದು ಹೇಳಲಿಕ್ಕೆ ನಾವು ಈ ಸಂದರ್ಭದಲ್ಲಿ ತುಂಬ ಇಚ್ಛೆ ಪಡುತ್ತಿದ್ದೇವೆ. ಇವರ ಈ ಕಾಯಿಲೆಯು ಆದಷ್ಟು ಶೀಘ್ರವಾಗಿ ಗುಣಮುಖವಾಗಲೆಂದು ನಾವು ಪ್ರಾರ್ಥಿಸುತ್ತಾ ತಾವುಗಳು ಬಂದು ತಮ್ಮ ಈ ಹಣವನ್ನು ವೇದಿಕೆಯಲ್ಲಿ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಉಳ್ಳಾಲದ ಸಮದ್ರವರ 8 ವರ್ಷ ಪ್ರಾಯದ ಹಲಿಮಾ ಹಿಬಾ ಎಂಬ ಹೆಣ್ಣು ಮಗುವಿನ ಮೆದುಳಿನ ಕಾಯಿಲೆಗೆ ನಮ್ಮ ಸಂಸ್ಥೆಯ ವತಿಯಿಂದ ತಲಾ ತಿಂಗಳಿಗೆ 5,000ದಂತೆ ರೂಪಾಯಿ 20,000ವನ್ನು ನೀಡಿ ಸಹಕರಿಸುತ್ತಿದ್ದೇವೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಅಲ್ಲದೆ ನಮ್ಮ ಎಲ್ಲ ಸದಸ್ಯರು ತಮ್ಮ ವೈಯಕ್ತಿಕ ದೇಣಿಗೆಯನ್ನು ನೀಡಲಿಕ್ಕೆ ಇದ್ದಾರೆ. ತಾವುಗಳು ಬಂದು ತಮ್ಮ ಹಣವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಪ್ರವೀಣ್ ಪುತ್ರನ್ ಹಾಗೂ ಶ್ರೀಮತಿ ಮಮತಾ ಪ್ರವೀಣ್ ಪುತ್ರನ್ ಇವರ ಸುಪುತ್ರ ಶ್ರೀ ತನ್ವಿಕ್ PM ತನ್ನ 6ನೇ ವಯಸ್ಸಿನಲ್ಲಿ ಇಂಡಿಯನ್ ಓಕಿನೆವಾ ಕರಾಟೆ ಅಕಾಡೆಮಿ ಶಹಾನ್ ಕವಿತಾ ಅವರಿಂದ ತರಬೇತಿಯನ್ನು ಪಡೆದು ಈಗ 10ನೇ ವಯಸ್ಸಿನಲ್ಲಿ ಅನೇಕ ಕಡೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಇವರು ಭಾಗವಹಿಸಿದ ಸ್ಪರ್ಧೆಗಳಲ್ಲಿ 18 ಚಿನ್ನ, 8 ಬೆಳ್ಳಿ, 1 ಕಂಚಿನ ಪದಕವನ್ನು ಪಡೆದು ಹಾಗೂ 10 ಸೆಮಿನರ್ ಬೆಲ್ಟನ್ನು ಪಡೆದಿರುತ್ತಾರೆ. ಈಗ ಅಂತಾರಾಷ್ಟ್ರೀಯ ಸ್ಪರ್ಧೆಗೆ ಭಾಗವಹಿಸಲು ವಿದೇಶಕ್ಕೆ ತೆರಳಲು ಆಯ್ಕೆಯಾಗಿರುವುದರಿಂದ ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ 10,000ವನ್ನು ಈ ವೇದಿಕೆಯಲ್ಲಿ ನೀಡಲಿಕ್ಕಿದ್ದೇವೆ. ತಾವುಗಳು ಬಂದು ಈ ನಗದನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲಿವೆ ಎಂಬ ಹೆಣ್ಣು ಮಗಳಿಗೆ ತನ್ನ ಮನೆಯ ದುರಸ್ತಿ ಕಾರ್ಯಕ್ಕೆ ನಮ್ಮ ಸಂಸ್ಥೆಯ ವತಿಯಿಂದ 40,000ಕ್ಕೂ ಹೆಚ್ಚು ರೂಪಾಯಿಯನ್ನು ವಹಿಸಿ ಅವರ ಮನೆಯ ಎಲ್ಲ ದುರಸ್ತಿ ಕಾರ್ಯದಲ್ಲಿ ನಾವು ಕೂಡ ಭಾಗವಹಿಸಿ ಅವರಿಗೆ ಉತ್ತಮವಾದ ಮನೆಯನ್ನು ನಿರ್ವಹಿಸಿಕೊಡುವಲ್ಲಿ ನಮ್ಮ ಸಂಸ್ಥೆಯು ಉತ್ತಮವಾದ ಕೆಲಸವನ್ನು ಮಾಡುತ್ತಿದೆ. ತಾವುಗಳು ಬಂದು ತಮ್ಮ ಈ ಚೆಕ್ಕನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಹೊಸ ಮನೆಯನ್ನು ಕಟ್ಟಿಕೊಡುವಂಥ ಒಂದು ಶ್ರೇಷ್ಠವಾದ ಕೆಲಸವನ್ನು ಮಾರುತಿ ಜನಸೇವಾ ಸಂಘ ಮಾಡಿದ ಜೋರಾದ ಚಪ್ಪಾಳೆ ಅಭಿನಂದನೆಯನ್ನು ಅವರಿಗೆ ಸಲ್ಲಿಸಬೇಕು ಅಂತ. ದೇವಸ್ಥಾನದಲ್ಲಿರುವಂಥ ಆಶ್ರಯ ಕೊಠಡಿಗಳಲ್ಲಿ ಒಂದು ಕೊಠಡಿಗೆ ಸುಮಾರು 10 ಲಕ್ಷ ರೂಪಾಯಿಯನ್ನು ನೀಡಿ ಆ ಒಂದು ಕೊಠಡಿಯನ್ನು ಮಾರುತಿ ಯುವಕ ಮಂಡಲದ ಕೊಠಡಿ ಎಂದು ನಾಮಕರಣ ಮಾಡಿದ್ದೇವೆ. ಈ ಕೊಠಡಿಗೆ ನಮ್ಮ ಸಂಸ್ಥೆಯ ವತಿಯಿಂದ ರೂಪಾಯಿ 5 ಲಕ್ಷ ರೂಪಾಯಿಯನ್ನು ಮುಂಗಡವಾಗಿ ಕೊಟ್ಟು ನಾವು ಸಂಸ್ಥೆಯ ವತಿಯಿಂದ ಒಂದು ಕೊಠಡಿಯನ್ನು ಅಲ್ಲಿ ನಿರ್ವಹಿಸಿರುವೆವು. ಇದಕ್ಕೆ ಸಂಬಂಧಪಟ್ಟ ಯಾರಾದರೂ ಇದ್ದಲ್ಲಿ ಈ ಹಣವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಉಚ್ಚಿಲದ ಕ್ಷೇತ್ರದ ಸಮಿತಿ ಸದಸ್ಯರಾದಂಥ ಶ್ರೀ ಸಂದೀಪ್ ಪುತ್ರನ್ ಅವರು ವೇದಿಕೆಗೆ ಬಂದು ವಿಶ್ರಾಂತಿ ಕೊಠಡಿ ಮಾರುತಿ ಸಂಸ್ಥೆಯ ನಾಮಾಂಕಿತದಲ್ಲಿ ಒಂದು ವಿಶ್ರಾಂತಿ ಕೊಠಡಿಯ ನಿರ್ಮಾಣವನ್ನು ಮಾಡಿದ್ದಾರೆ. ಇವತ್ತು ಈ ವೇದಿಕೆಯಲ್ಲಿ ಉಚ್ಚಿಲ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ವಿಶ್ರಾಂತಿ ಕೊಠಡಿಗೆ ಮಾರುತಿ ಜನಸೇವಾ ಸಂಘ ತಮ್ಮ ಹೆಸರು ಅಲ್ಲೂ ಕೂಡ ರಾರಾಜಿಸುವ ಹಾಗೆ ಮಾಡ್ತಾ ಇದೆ ಉಚ್ಚಿಲ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ. ಹಾಗೆ ಉಳ್ಳಾಳದ ಕಾರಣಿಕ ಕ್ಷೇತ್ರ ಉಳ್ಳಾಲ್ತಿ ಧರ್ಮಸರ ಕ್ಷೇತ್ರ ಉಳ್ಳಾಲ ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ರೂಪಾಯಿ 2 ಲಕ್ಷ ನಗದನ್ನು ನಮ್ಮ ಸಂಸ್ಥೆಯನ್ನು ನೀಡುತ್ತಿದ್ದೇವೆ. ಅದರ ಮುಖ್ಯಸ್ಥರು ಬಂದು ಈ ನಗದನ್ನು ವೇದಿಕೆಯಲ್ಲಿ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಉಳ್ಳಾಳದ ಧರ್ಮರಸರ ಕ್ಷೇತ್ರದ ಜೀರ್ಣೋದ್ಧಾರಕ್ಕಾಗಿ ಮಾರುತಿ ಜನಸೇವಾ ಸಂಘ 2 ಲಕ್ಷ ರೂಪಾಯಿಯನ್ನು ಇವತ್ತು ಧಾರ್ಮಿಕ ಕ್ಷೇತ್ರದ ಪುನರುಜ್ಜೀವನಕ್ಕಾಗಿ ನೀಡ್ತಾ ಇದೆ. ಈ ಎಲ್ಲ ಸದಸ್ಯರ ಹೃದಯ ಶ್ರೀಮಂತಿಕೆಗೆ ಅಭಿವಂದನೆಗಳನ್ನು ಹೇಳ್ತಾ ಉಳಿಯ ಧರ್ಮರಸರ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ 2 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ದೇವರಿಗೆ ಕಾಣಿಕೆಯ ರೂಪದಲ್ಲಿ ಮಾರುತಿ ಜನಸೇವಾ ಸಂಘದ ಎಲ್ಲ ಸದಸ್ಯರು ನೀಡ್ತಾ ಇದ್ದಾರೆ. ಅವರಿಗೆ ಇನ್ನಷ್ಟು ಯಶಸ್ಸು ಸಿಗಲಿ, ದೇವರ ಆಶೀರ್ವಾದ ಸಿಗಲಿ ಅನ್ನುವಂಥ ಒಂದು ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರೇರಣಾ ಎಂ ಅಮೀನ್ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಅಬ್ಬಕ್ಕ ಟಿವಿ, ಹೊಸಕೊರಲ್, ಹಾಗೆ ನಮ್ಮ ಕುಡ್ಲ, ETV ಭಾರತ್ ಈ ಎಲ್ಲ ಚಾನೆಲ್ಗಳಲ್ಲಿ ಪ್ರಸಾರವನ್ನು ಕಾಣಲಿಕ್ಕಿದೆ. ಯೂಟ್ಯೂಬ್ನಲ್ಲೂ ಕೂಡ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೋಡ್ಬೋದು. ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಸನ್ಮೂಡಿಸಿದ್ದಾರೆ ಮಾರುತಿ ಜನಸೇವಾ ಸಂಘ ಉಳ್ಳಾಲ. ಇದರ ಅಧ್ಯಕ್ಷರು ಪದಾಧಿಕಾರಿಗಳು ಇದರ ರೂಪುರೇಷೆಯನ್ನು ತಯಾರಿಸಿ ನೀಡಿದ್ದಾರೆ. ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಸಭಿಕರು ಹಾಗೂ ಸಭೆಯ ಮುಂದಾಳತ್ವವನ್ನು ವಹಿಸಿರುವಂಥವರಿಗೆ ನಾನು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾ, ಹಾಗೂ ವಿಶೇಷವಾಗಿ ಈಗಷ್ಟೇ ನನ್ನ ಮುಂದೆ ನನ್ನ ಹಳೆ ಶಿಕ್ಷಕಿಯಾಗಿದ್ದಂಥ ಶ್ರೀಮತಿ ಜಾನಕಿ ಟೀಚರ್ ಇದ್ದರು.
ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ವೇದಿಕೆಯ ಮುಂದೆ ನಿಂತು ಮಾತಾಡುವಂತಹ ಒಂದು ಶಕ್ತಿಯನ್ನು ಸಂಪಾದನೆಯನ್ನು ಮಾಡಿಕೊಂಡಿದ್ದೇವೆ. ಅವರಿಗೆ ಕೂಡ ನಾನು ಪ್ರೀತಿಯ ವಂದನೆಯನ್ನು ಅರ್ಪಿಸುತ್ತಾ, ನಾನು ಈ ಸಭೆಯಲ್ಲಿ ಶಿಕ್ಷಣ, ವ್ಯಕ್ತಿತ್ವ ನಿರ್ಮಾಣ ಮತ್ತು ಭವಿಷ್ಯದ ಸಾಫಲ್ಯತೆಯ ಬಗ್ಗೆ ವಿದ್ಯಾರ್ಥಿಗಳಿಗಾಗಿ ಮಾತಾಡಬೇಕಾಗಿತ್ತು. ಆದರೆ ಸಮಯದ ಒತ್ತಡ ಅಥವಾ ಬೇರೆ ಕಾರ್ಯ ಒತ್ತಡ ಅಥವಾ ಬೇರೆ ಯಾವುದಾದ್ರೂ ಒಂದು ವಿಷಮ ಪರಿಸ್ಥಿತಿಯ ಕಾರಣಕ್ಕೋಸ್ಕರ ಇವತ್ತು ಸಭೆಯಲ್ಲಿ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಕಡಿಮೆಯಾದರೂ ಅವರ ಪೋಷಕರು ಸ್ವಲ್ಪ ಜನ ಇದ್ದಾರೆ. ಆ ಕಾರಣಕ್ಕೋಸ್ಕರ ನನ್ನ ವಿಚಾರಧಾರೆಯನ್ನು ಸಂಕ್ಷಿಪ್ತವಾಗಿ 1-2 ನಿಮಿಷದಲ್ಲಿ ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ನಿಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ಶಿಕ್ಷಣ ಪ್ರತಿಯೊಬ್ಬರಿಗೂ ಅವಶ್ಯಕವಾದಂಥ ವಿಚಾರ ಅಂತ. ಶಿಕ್ಷಣ ಅಂದರೆ ಏನು ಎನ್ನುವಂಥ ಪ್ರಶ್ನೆಯನ್ನು ಇವತ್ತು ಕೇಳಿದರೆ, ಈ ಪ್ರಶ್ನೆಯನ್ನು ನಾನು ಪೋಷಕರಿಗೆ ಕೇಳಿದರೆ ಅವರು ಹೇಳ್ತಾರೆ, ನನ್ನ ಮಗ ಅಥವಾ ಮಗಳು ವಿದ್ಯಾವಂತರಾಗಿ ಅವರ ಕಾಲ ಮೇಲೆ ಭವಿಷ್ಯದಲ್ಲಿ ನಿಲ್ಲುವಷ್ಟು ಶಕ್ತಿ ಸಂಪನ್ನರಾದರೆ ಸಾಕು ಎನ್ನುವಂಥ ಒಂದು ವಿಚಾರ, ಅದು ಅವರ ಮನದ ಆಶಯ. ಆದರೆ ವಿದ್ಯಾರ್ಥಿಗಳಿಗೆ ಕೇಳಿದರೆ ಅದು ಒಂದು ಅಂಕವನ್ನು ಗಳಿಸಲಿಕ್ಕೆ ಇರುವಂತಹ ದಾರಿ ಅಥವಾ ಸಮಯವನ್ನು ಕಳೆಯಲಿಕ್ಕೆ ಇರುವಂಥ ಒಂದು ದಾರಿ ಎನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸುವ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಕ್ಕಿದರೂ ಕೂಡ ಕಡಿಮೆ ಸಂಖ್ಯೆಯಲ್ಲಿ ಶಿಕ್ಷಣವನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಅದರ ಸಾರ್ಥಕತೆಯನ್ನು ಪಡೆಯುವಂಥ ಪ್ರಯತ್ನವನ್ನು ಒಂದಷ್ಟು ಜನ ವಿದ್ಯಾರ್ಥಿಯರು ಮಾಡ್ತಾರೆ ಎನ್ನುವಂಥದ್ದು ಸಂತೋಷ. ಹಾಗಾದರೆ ಶಿಕ್ಷಣದ ಅವಶ್ಯಕತೆಯನ್ನು ನಾವು ಹೇಗೆ ಅಳೆಯಬಹುದು ಅಂತ ಕೇಳಿದರೆ, ಅದು ಒಂದು ಸಂಪತ್ತಿನ ಮಾನದಂಡ ಅಲ್ಲ, ಅದು ಬರೀ ಒಂದು ಅಂಕದ ಮಾನದಂಡ ಅಲ್ಲ, ಅದು ಒಂದು ವ್ಯಕ್ತಿಯನ್ನು ಶಕ್ತಿಯನ್ನಾಗಿ ಮಾಡುವಂತಹ ಒಂದು ಅದ್ಭುತವಾದಂತಹ ಯೋಗ ಸಾಧನ ಅಂತ ಹೇಳಲು ಬಯಸ್ತೇನೆ. ಪ್ರಿಯ ಬಾಂಧವರೇ, ಇವತ್ತು ಶಿಕ್ಷಣದ ಅವಶ್ಯಕತೆ ಎಲ್ಲರಿಗೂ ಇದೆ. ಆ ಶಿಕ್ಷಣದಲ್ಲಿ ಮೌಲ್ಯಯುತವಾದಂಥ ಶಿಕ್ಷಣದ ಅಗತ್ಯ ಇಂದು ನಮಗೆ ಬೇಕಾಗಿದೆ. ಮೌಲ್ಯಯುತ ಶಿಕ್ಷಣ ಅಂದರೆ ಏನು? ಶಿಕ್ಷಣದಲ್ಲಿ ನಾವು ಪಡೆಯಬೇಕಾಗಿರೋದು 1 ಜ್ಞಾನ, 2 ಅನುಭವ, 3 ಪ್ರಯೋಗ, 4 ನಾವೇನು ವಿಚಾರವನ್ನು ತಿಳ್ಕೊಂಡಿದ್ದೇವೆ ಅದನ್ನು ಸಮಾಜಕ್ಕೆ ಅರ್ಪಿಸುವಂತಹ ಮನೋಭಾವ. ಅದರ ಜೊತೆಗೆ ಇವತ್ತು ನಾವು ಸಮಾಜದಲ್ಲಿ ಒಂದು ಪ್ರಮುಖವಾಗಿ ವ್ಯಕ್ತಿ ಶಕ್ತಿಯಾಗಿ ಬೆಳೆಯಬೇಕೆನ್ನುವಂತಹ ಒಂದು ಕಲ್ಪನೆ, ಈ ನಿಟ್ಟಿನಲ್ಲಿ ಶಿಕ್ಷಣದ ಅವಶ್ಯಕತೆ ಇರುವಂಥದ್ದು. ಹಾಗಾದರೆ ಶಿಕ್ಷಣದಿಂದ ಸಾಫಲ್ಯತೆಯನ್ನು ಹೊಂದುವುದು ಹೇಗೆ, ವ್ಯಕ್ತಿತ್ವವನ್ನು ರೂಪಿಸುವುದು ಹೇಗೆ ಅಂತ ಹೇಳಿದರೆ, ಇದಕ್ಕೆ ಒಂದು ಉತ್ತಮವಾದಂತಹ ಉದಾಹರಣೆ ಇವತ್ತು ನಿಮ್ಮ ಕಣ್ಣ ಮುಂದೆ ಇದೆ, ಅದು ಮಾರುತಿ ಜನಸೇವಾ ಸಂಘ. ಯಾಕೆ ನಾನು ಇವರ ಉದಾಹರಣೆಯನ್ನು ಕೊಡ್ತೇನೆ ಅಂತ ಹೇಳಿದ್ರೆ, ನಾನು ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿ, ಇದೇ ಶಾಲಾ ವಠಾರದಲ್ಲಿ ಕಲಿತು ಬೆಳೆದವ, ಇದೇ ಶಾಲಾ ವಠಾರದಲ್ಲಿ ಇಂತಹ ಒಂದು ವೇದಿಕೆಯಲ್ಲಿ 5ನೇ ಕ್ಲಾಸ್ನಲ್ಲಿ ಓದುತ್ತಿರುವಾಗ ನನ್ನ ಶಿಕ್ಷಕಿ ಒಬ್ಬರು ಬಲವಂತವಾಗಿ ನನ್ನ ಕೈ ಹಿಡ್ಕೊಂಡು ಬಂದು ವೇದಿಕೆಯಲ್ಲಿ ನಿಂತು, ನೀನು ಇವತ್ತು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಆ ಚರ್ಚಾ ಸ್ಪರ್ಧೆಯ ವಿಚಾರ ನನಗೆ ಇವತ್ತು ನೆನಪಿದೆ, ಶಕ್ತಿ ಮೇಲೋ ಯುಕ್ತಿ ಮೇಲೋ. ಅವತ್ತು ಅವರು ನಿಲ್ಲಿಸಿ ನನ್ನನ್ನು ಮಾತನಾಡಿಸಿರುವಂಥದ್ದು ಇವತ್ತು ನನ್ನ ಜೀವನದ ಸಾಫಲ್ಯತೆಯನ್ನು ಬಹುಶಃ ಸಾಧಿಸುವಲ್ಲಿ ಸಫಲನಾಗಿದ್ದೇನೆ ಎನ್ನುವುದು ನನ್ನ ಭಾವನೆ. ಹಾಗಾದರೆ ಅಂತಹ ಒಂದು ವಿಚಾರವನ್ನು ಇವತ್ತು ಮಾರುತಿ ಸೇವಾ ಸಂಘದವರು ಮಾಡ್ತಾ ಇದ್ದಾರೆ. ನಾನು ಸಣ್ಣದಿರುವಾಗಲೇ ಈ ಸಂಸ್ಥೆಯಲ್ಲಿರುವಾಗಲೇ ಬರೀ ಕ್ರಿಕೆಟ್ ಆಟವನ್ನು ಆಡುತ್ತಿದ್ದ ಅಂತ ಒಂದು ಸಂಸ್ಥೆ ಇವತ್ತು ಸಮಾಜಮುಖಿಯಾಗಿ ಬೆಳೆದು ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಕ್ರೀಡಾತ್ಮಕವಾಗಿ ಎಲ್ಲ ವಿಚಾರವಲ್ಲೂ ವಿಶಾಲವಾದಂಥ ಒಂದು ಆಲದ ಮರವಾಗಿ ಇವತ್ತಿನ ಜನ ಸಮುದಾಯಕ್ಕೆ ನೆರಳು ಕೊಟ್ಟು ಅವರನ್ನು ಬೆಳೆಸುವಂತಹ ಕೆಲಸವನ್ನು, ಕಾರ್ಯಯೋಜನೆಯನ್ನು ಮಾಡಿಸಿರುವಂಥ ಸಂಸ್ಥೆ ಇದೆಯಲ್ಲ, ಆ ಕಾರಣಕ್ಕೋಸ್ಕರ ಶಿಕ್ಷಣದ ಸಾಫಲ್ಯತೆಯನ್ನು ನಾವು ಮಾರುತಿ ಸೇವಾ ಸಂಘದಲ್ಲಿ ಕಾಣಬೇಕು. ಇದು ನಿಮ್ಮ ಕಣ್ಣ ಮುಂದೆ ಇರುವಂಥದ್ದು. ನೀವು ವಿದ್ಯಾರ್ಥಿಗಳು ಅಥವಾ ಪೋಷಕರು ಇಲ್ಲಿ ನೋಡಿದ್ದೀರಿ, 5 ಗಂಟೆಗೆ ಕಾರ್ಯಕ್ರಮ ಆರಂಭವಾಯಿತು, ಇಲ್ಲಿವರೆಗೆ ನಡೀತಾ ಬಂದಿದೆ. ಈ ವಿಚಾರದಲ್ಲಿ ನೀವೊಂದು ಗಮನಿಸಿ, ಇಲ್ಲಿ ಅಷ್ಟೂ ವಿದ್ಯಾರ್ಥಿಗಳಿಗೆ ಮತ್ತು ಸಾಧಕರಿಗೆ ಬಹುಮಾನವನ್ನು ಕೊಡಲಾಯಿತು, ಒಪ್ಪಿಕೊಳ್ಳುವ. ಈ ಬಹುಮಾನವನ್ನು ಕೊಡುವಂಥ ವಿಚಾರವನ್ನು ಎಷ್ಟು ಉತ್ತಮವಾಗಿ ಸಂಘಟಿಸಿದ್ದಾರೆ ಎನ್ನುವಂಥದ್ದು ಅವರ ಸಂಘಟನಾ ಚಾತುರ್ಯಕ್ಕೆ ಒಂದು ನಿದರ್ಶನ. ಇಲ್ಲಿ ಕೂತ್ಕೊಂಡು ಅಷ್ಟು ನಿಮ್ಮ ಪ್ರಶಸ್ತಿಗಳನ್ನು, ಅಷ್ಟು ವಿಚಾರವನ್ನು ಚೊಕ್ಕವಾಗಿ ಇಟ್ಕೊಂಡು ಎಷ್ಟು ಸಂಘಟನಾತ್ಮಕವಾಗಿ ಕೊಟ್ಟಿದ್ದಾರೆಂದರೆ ಅದು ಶಿಕ್ಷಣದ ಒಂದು ಪ್ರತೀಕ. ಅಂತಹ ಒಂದು ವಿಚಾರಧಾರೆ ನಮ್ಮ ಯುವ ವಿದ್ಯಾರ್ಥಿಗಳಲ್ಲಿ ಬರಬೇಕು ಎನ್ನುವಂಥದ್ದು. ಇನ್ನೊಂದು ವಿಚಾರ ನೀವು ಗಮನಿಸಿದರೆ,
ತುಂಬ ಸಂಘ ಸಂಸ್ಥೆಗಳನ್ನು ನಾವು ನೋಡಿದ್ದೇವೆ. ವಿದ್ಯಾರ್ಥಿಗಳನ್ನು ಕರೆಸ್ತಾರೆ, ಸಾಧಕರನ್ನು ಕರೆಸ್ತಾರೆ, ಪ್ರಶಸ್ತಿ ಕೊಟ್ಟು ಹಾಗೆ ಕಳಿಸ್ತಾರೆ. ಬಟ್ ಇವತ್ತಿನ ಒಂದು ವೇದಿಕೆ ವಿಶೇಷವಾಗಿ ನಾನು ಈ ವಿಚಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕೂಡ, ಪ್ರತಿಯೊಬ್ಬ ಸಾಧಕನನ್ನು ಕೂಡ ಗೌರವಯುತವಾಗಿ ಆಸನದಲ್ಲಿ ಕೂತ್ಕೊಳ್ಳಿಸಿ ಅವರಿಗೆ ಮಾಲಾರ್ಪಣೆ ಶಾಲಾರ್ಪಣೆ ಮಾಡಿಬಿಟ್ಟು ಸಮಯದ ಪರಿಕಲ್ಪನೆಯನ್ನು ಮೀರಿ ಇವತ್ತು ಅವರಿಗೆ ಅವರ ಭವಿಷ್ಯದ ಜವಾಬ್ದಾರಿಯನ್ನು ನೆನಪಿಸಿದ್ದೀರಿ. ಆ ಕಾರಣಕ್ಕೋಸ್ಕರ ನಿಮ್ಮ ಸಂಸ್ಥೆಯವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗಾದರೆ ಈ ಶಿಕ್ಷಣದ ವಿಚಾರವಾಗಿ ಮಾತನಾಡ್ತಾ ಹೋದರೆ ತುಂಬ ಸಮಯ ತೆಗೆದುಕೊಳ್ಳುವಂಥದ್ದು. ನಾನು ನನ್ನ ಸಂಕ್ಷಿಪ್ತ ಕಾರ್ಯಮಿತಿಯಲ್ಲಿ ತುಂಬ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಎಲ್ಲರೂ ತುರಾತುರಿಯಲ್ಲಿದ್ದಾರೆ ಎನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಸೊ ಏನು ವಿಚಾರ ಇದೆ, ನೀವು ಶಿಕ್ಷಣ ಎನ್ನುವಂಥದ್ದು ಬರೀ ಶಾಲೆಯ 4 ಗೋಡೆಯಲ್ಲಿ ಕಲಿಯುವಂಥದ್ದು ಮಾತ್ರ ಅಲ್ಲ, ಅದು ಸಮಾಜದಲ್ಲಿ ಕಲಿಯುವಂಥ ವಿಚಾರವೂ ಹೌದು. ಶಿಕ್ಷಣ ಅಂದರೆ ಹಿಂದೆ 3 ಬಿಂದುಗಳನ್ನು ಮಾತ್ರ ಹೇಳ್ತಾ ಇದ್ರು, ವಿದ್ಯಾರ್ಥಿ, ಪೋಷಕರು ಮತ್ತು ಶಿಕ್ಷಕರು ಅಂತ. ಆದರೆ ಈ ತ್ರಿಕೋಣ ಬಿಂದುವಿನಲ್ಲಿ ಮಾತ್ರ ಶಿಕ್ಷಣ ಇಲ್ಲ. ಇದಕ್ಕೆ 4ನೇ ಬಿಂದು ಹೇಗೆ ಸೇರಿಬಿಟ್ಟು ಅದು ಚೌಕಾಕಾರವಾಗಿ ಕಾಣಲಿಕ್ಕೆ ಶುರುವಾಗತ್ತೆ. ಆ 4ನೇ ಬಿಂದು ಯಾವುದು ಅಂದರೆ ಸಮಾಜ. ಆ ಸಮಾಜವೇ ಸಮುದಾಯ, ಆ ಸಮುದಾಯವೇ ಎಲ್ಲ ಜನಮಾನಸ ವ್ಯಕ್ತಿತ್ವಗಳು. ನಾವು ಶಿಕ್ಷಣ ಅಂದರೆ ಜನರಿಂದ ಕಲಿಯುವಂಥದ್ದು, ಸಮುದಾಯದಿಂದ ಕಲಿಯುವಂಥದ್ದು, ಸಂಘಟನೆಯಿಂದ ಕಲಿಯುವಂಥದ್ದು, ವ್ಯಕ್ತಿಯಿಂದ ಕಲಿಯುವಂಥದ್ದು ಬೇಕಾದಷ್ಟಿದೆ. ಈ ಶಿಕ್ಷಣವನ್ನು ನಾವು ಫಲಪ್ರದವನ್ನಾಗಿ ಮಾಡೋಣ ಎನ್ನುವಂತಹ ಒಂದು ಆಶಯದೊಂದಿಗೆ ನನ್ನ ಈ ಒಂದು ಉಪನ್ಯಾಸಕ್ಕೆ ಅಂತ್ಯವನ್ನು ಹಾಡುತ್ತೇನೆ. ಎಲ್ಲರಿಗೂ ಕೂಡ ವಂದನೆಗಳು. ವಿದ್ಯಾರ್ಥಿಗಳ ಜೊತೆಗೆ ಒಂದು ವಿಚಾರ ವಿನಿಮಯ ಕಾರ್ಯಕ್ರಮವನ್ನು ನಿಮ್ಮನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಆಯೋಜಿಸುವಂಥ ಒಂದು ನಿರ್ಧಾರವನ್ನು ಕೂಡ ತಗೊಂಡಿದ್ದಾರೆ. ಆ ಕಾರ್ಯಕ್ರಮ ಅತಿ ಶೀಘ್ರದಲ್ಲಿ ಈ ಸಂಸ್ಥೆ ಮಾಡಲಿಕ್ಕಿದೆ. ವಂದನೆಗಳನ್ನು ತಮಗೆ ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದೆ ಹಿರಿಯರಾದಂಥ ಶ್ರೀ ಸದಾನಂದ ಬಂಗೇರ ಅವರು ಒಂದೆರಡು ಹಿತನುಡಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಕೇಳಿಕೊಳ್ತಾರೆ. ವೇದಿಕೆಡು ಪುನಃ ಗಣ್ಯರ ಅಂಜನೆ 3 ಸೇರಿದಿನ ಎನ್ನ ಬಂಧುಲೆ ಅಂಜನೆ ಈ ಮಾರುತಿ ಜನಸೇವಾ ಸಂಘದ ಅಧ್ಯಕ್ಷರ ಕಾರ್ಯಕರ್ತರು ಇಲ್ಲಿ ಬಹಳ ಎದುರುಡುಪುನ ಜನಗಳ ತೂನಾಗ ಭಾಳ ಖುಷಿ ಆಗ್ಬೋದು. ದಾನ ಮಣ್ಣಾಗ ಯಾಕಂದ್ರೆ ಇಡೀ ಮಗುವಿರೋ ಸಂಘ ನೆಡೆ ಬೈದನು ಎದುರಡೆ ಯಾಕಂದ್ರೆ ಗುರಿಕಾರನಕ್ಲು ಉಳ್ಳೇರಿ, ಮೆಲೈನ್ ಟ್ರಸ್ಟ್ ಉಳ್ಳೇರಿ, ಅಂಚನೆ ಮಾಜಿ ಮೆಲೈನ್ ಟ್ರಸ್ಟ್ ಉಳ್ಳೇರಿ, ಯಾಕಂದ್ರೆ ಕಾರ್ಯದರ್ಶಿಗಳು ಉಳ್ಳೇರಿ. ಒಂದೇಕಲ್ಲ ಮಗುವಿರೋ ಸಂಘ ಒಂಜಿ ಮೇಟ್ ಉಂಡು. ಈ ಮೇಟ್ ತೂನಾಗ ಬಹುಶಃ ನಮ್ಮ ಭರಿತ ನೆರತ ನಮ್ಮ ಹುಲ್ಯ ಇತ್ತನೆ ಜೀರ್ಣೋದ್ಧಾರ ಒಂದುಂಡು. ಅಕಲ ಗುರಿಕಾರನಕಲಿ ಅಧ್ಯಕ್ಷರನಕಲಿ ಪೂರ ಬೈದರಿ ಭಾಳ ಸಂತೋಷ ವಿಚಾರ. ಇನಿ ಪ್ರತಿಭಾ ಪುರಸ್ಕಾರ ಇನಿ ಮಾರುತಿ ಯುವಕ ಮಂಡಲರು ನಮ್ಮ ತುಯ್ಯ ನಾನು ಹೆಚ್ಚಿಗೆ ಪಡ್ರೆ ಪೋಪುಜಿ ದಯಪನ್ನಾಗ ಯಾನು ಮಾರುತಿದ ಜವನರೊಟ್ಟಿಗೆ ಭಾಳ ಆತ್ಮೀಯವಾದಿ ಭಾಳ ಸಂಬಂಧ ಇತ್ತಿನಾಯಿ ಬಹಳವಾದಿ ಅಕಲ್ನ ಕಾರ್ಯಕ್ರಮ ಪೋತಿನಾಯಿ. ಅಕಲ್ನ ಕಾರ್ಯಕ್ರಮ ಎಂಚೊಂಡು ಬಂದು ಭಾಳ ಅಚ್ಚುಕಟ್ಟವಾದಿ ಭಾಳ ಸ್ವಚ್ಛವಾದಿ ದಾಲನು ರಗಲೆದ ಅಂತ ಇನಿ ಒಂಜಿ ಕಾರ್ಯಕ್ರಮ ಮಲ್ದೇರು ಭಾಳ ಒಂಜಿ ಸಂತೋಷ ವಿಚಾರ, ಭಾಳ ಒಂಜಿ ಮನಸ್ಸಿಗೆ ರೋಮಾಂಚನ ಆಪನು. ಅಂಚನೆ ಮಾರುತಿ ಜನಸೇವಾ ಸಂಘ ಒಂದಂತ ಪುದರ್ದೀತೇರಿ ಬಹುಶಃ ಮಗುಲು ದೊಂಬು ಮಾರುತಿ ಕ್ರಿಕೆಟರ್ಸ್ ಮಾರುತಿ ಯುವಕ ಮಂಡಲ ಬಹುಶಃ ಕ್ರಿಕೆಟ್ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡೆ ಮಾತ್ರ ಉಡುಪಿ ಜಿಲ್ಲೆಡ್ಲ ಭಾಳಷ್ಟು ಪ್ರಶಸ್ತಿನ ಪಡೆಯಿನ ಒಂಜಿ ಸಂಸ್ಥೆ ತೂಲೆ ಇನಿ ಸ್ವಲ್ಪ ಜೋಕ್ಲೆಗೆ ವಿದ್ಯಾರ್ಥಿನಿಯರಿಗೆ ಸಾಧಕರಿಗೆ ಎರೆಗೆ ಎಂಚ ಕೊರಡ ಅವನು ಪೂರ ವ್ಯವಸ್ಥೆ ಮಲ್ದು ನೀಡಿ ಆ ಒಂಜಿ ಪುರಸ್ಕಾರ ಮಲ್ದೇರು. ಅಂಜನೆ ಧರ್ಮಾರಸು ಕ್ಷೇತ್ರಗಳ ಇನಿದ ದಿನಟು 2 ಲಕ್ಷ ರೂಪಾಯಿ ಇನ್ನಾಗಲೂ ಧನ ಸಹಾಯ ಮಲ್ದೇರಿ. ನಿಜವಾದಲ್ಲ ಅಕಲ ಒಂಜಿ ಹೃದಯ ಒಂಜಿ ದೇವಸ್ಥಾನ ಆಡಿ ಒಂಜಿ ಎಂಜಿನ ಒಂಜಿ ಸೋತು ಪೋಯಿನಾಗಲಿಗೆ ಇಲ್ಲಿ ಕಟ್ಟುವ ಒಂಜಿ ವಿಚಾರ ಒಂದು ಮಾತ ಬಹುಶಃ ಒಂಜಿ ದೇವರನ ಕೆಲಸ ಅಂತ ಬಂದ್ಬಿಟ್ಟು ಪಡರಿಗೆ ನಾನು ಭಾಳ ಹೆಮ್ಮೆ ಪಡಪೆ. ಇನ್ನಿತ ಒಂದೊಂದು ಕಟ್ಟೋಣ ನಾವು ಮಾತಿರಲ್ಲ ಕೊಲ್ದು ಈ ಸಭೆಟ್ ಉಲ್ಲ ಒಂದೇಕಲ್ಲ ಒಂಜಿ ಕೋಟಿ ಹೆಚ್ಚು ಆದನೆ ಖರ್ಚಾದ ಬಹುಶಃ ನಾನು ಉದ್ಘಾಟನೆ ಮಲ್ದಿನ ಜಿ ಶಂಕರ್ ಬತ್ತು ಉದ್ಘಾಟನೆ ಮಲ್ದೇರಿ. ಅಂಚನೆ ಎಂಗೆಲ್ಲ ಈ ಉಳ್ಳಾರೋಡು 2 ಸಂಸ್ಥೆ ಉಂಟು. ಒಂಜಿ ಮಾರುತಿ ಜನಸೇವಾ ಸಂಘ ಇತ್ತನೆ ಪುದರ್ ಬದಲಾವಣೆ ಅಂಡಲ ಈಗ ಮಾರುತಿ ಯುವಕ ಮಂಡಲ ಅಂತ ನೆಟ್ಟು ಪಡೆದುತ್ತ. ಅಂಚನೆ ಹಳೆ ವಿದ್ಯಾರ್ಥಿ ಸಂಘ ಒಂದು ನಮ್ಮ ಇಲ್ಲಿ ಮಗುವೀರ ಸಂಘ 2 ಕಣ್ಣು ಇತ್ತಲಕರೆ ಎಂಕೆಲ್ಲ ಒಂಜಿ ಬೆನ್ನೆಲು ಮಾಡಲು ಹೆಚ್ಚಾವಂದು ಪ್ರತಿಯೊಂದು ಕಾರ್ಯಕ್ರಮಗಳ ಈ 2 ಸಂಘದಕ್ಕಲ್ಲಿ ಎಂಕಲಿಗೆ ಬಹಳವಾದಿ ಸಹಕಾರ ಮಲ್ದಿನ ಒಂಜಿ ಸಂಸ್ಥೆರು.
ಅಂಚನೆ ಬಹುಶಃ ಯಾನಿಂದ ಕಾರ್ಯಕ್ರಮಡು ವೇದಿಕೆ ಪುನಃ ಎತ್ತಿ ಏನು ಪುದರ್ ಲೆಜ್ಜಾಯ್ತು ಆడ ಹೆಂಗೆ ಕೊರ ಗೌರವ ಆಗಲ್ಲ ದಯಪನ್ನಾಗ ಯಾರು ಇಲ್ಲಡೆ ಫೋನ್ ಮಲ್ತೇರು ಇದು ಬರೋಡೆ ಈ ಕಾರ್ಯಕ್ರಮ ಬಂದು ಅಂತ ಇನ್ವಿಟೇಷನ್ ಕೊಡ್ತಾರೆ ಯಾನು ಪ್ರತಿಯೊಂದು ಕಾರ್ಯಕ್ರಮ ಬರೋಂದಿಲ್ಲ ಅದು ಹೆಂಗೆ ಹಾಕ್ಲಿ ನೀವು ಈ ಗೌರವ ಕೊರ ಮಣ್ಣಾಗ ಯಾನು ನಿಜವಾದ ವೇದಿಕೆ ಉಪ್ಪರ್ ಲೆಜ್ಜಿ ಬಹುಶಃ ಹಾಕಲಿ ನನ್ನ ಅಂಜ ಹಿರಿಯದನ ತೂದು ಇರು ಸ್ಟೇಜ್ ಉಪ್ಪೋಡು ಇರು ಕುಳ್ಳೋಡು ಎರಡು ಪಾತೆರೋಡು ಪಳಿಪಿನ ಒಂದು ವಿಚಾರದ ಬಿದ್ದು ಈಗ ಗೌರವ ಕೊಡ್ತಾರೆ ಮಾತಾ ಸಂಘದ ಅಧ್ಯಕ್ಷರಾಗಿ ಕಾರ್ಯಕರ್ತರಾಗಿ ಏನು ತಗ್ಗದು ಎರಡು ಪಾತ್ರವನ್ನು ಉಂಟಾದು ಮಾತ ಈ ಒಂದು ಕಾರ್ಯಕ್ರಮ ನನ್ನ ಮುಂದುವರಿಸಾಡಿ ಆ ಭಗವಂತೆ ನಿಖಿಲ ಎಡ್ಡ ಮಲ್ಪೋಡು ಬಣದು ಎರಡು ಪಾತ್ರ ಉಂಟವೆ ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದಗಳು. ಇವತ್ತಿನ ಮಾರುತಿ ಯುವಕ ಮಂಡಲ ಮಾರುತಿ ಕ್ರಿಕೆಟರ್ಸ್ ಇದರ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಹಾಗೂ ಗೌರವ ಪ್ರದಾನ ನಾವು ಶ್ರೀ ವ್ಯಾಘ್ರಚಾಮುಂಡಿಗೆ ನಮಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗೌರವಾನ್ವಿತರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಮಾರುತಿ ಕ್ರಿಕೆಟರ್ಸ್ ಕ್ಲಬ್ಬಿನ ಪದಾಧಿಕಾರಿಗಳೇ, ಸದಸ್ಯರೇ ಹಾಗೂ ಸಾರ್ವಜನಿಕರೇ, ನಾನು ಒಂದು 2 ಮಾತು ಮಾರುತಿ ಕ್ರಿಕೆಟರ್ಸನ್ನು ಯಾಕೆ ಹೊಗಳಬೇಕೇನೆಂದರೆ, ಕೆಲವು ಸಂಸ್ಥೆಗಳು ಈ ಸನ್ಮಾನ ಕಾರ್ಯಕ್ರಮವನ್ನು ಒಂದು 3 ವರ್ಷ 4 ವರ್ಷ ಅಷ್ಟೇ ನೆರವೇರಿಸಿ ಕೊನೆಗೆ ಅದನ್ನು ಸ್ಟಾಪ್ ಮಾಡ್ತಾಯಿದೆ. ಆದರೆ ಮಾರುತಿ ಕ್ಲಬ್ಬು ಸಾಧಾರಣ 20 ವರ್ಷದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುತ್ತಾ ಬರ್ತಾ ಇದೆ. ಹಾಗೆಯೇ ಈ ನಮ್ಮ ಉಳ್ಳಾಲ ಪರಿಸರದಲ್ಲಿ ಮಾರುತಿ ಕ್ಲಬ್ಬಿನ 25ನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತ ಪ್ರಥಮವಾಗಿ ಉಳ್ಳಾಲ ಬೀಚ್ ಉತ್ಸವವನ್ನು ಕೂಡ ಅವರು ಮಾಡಿದಾರಂತ ನನಗೆ ನೆನಪಾಗ್ತಾ ಇದೆ. ಹಾಗೆಯೇ ನಮ್ಮ ಈ ಕ್ಲಬ್ಬಿನ ಸದಸ್ಯರಲ್ಲಿ ಓರ್ವರಾದ ನಿಹಾಲ್ ಇವರು ನಮ್ಮ ಕರ್ನಾಟಕ ರಣಜಿಯಲ್ಲಿ ಕೂಡ ಅವರು ಭಾಗಿಯಾಗಿ ರಣಜಿ ಟೀಮ್ನಲ್ಲಿ ಕೂಡ ಅವರು ಭಾಗಿಯಾಗಿದ್ದಾರೆ ಅಂತ ಹೇಳಲು ಸಂತೋಷಪಡುತ್ತೇನೆ. ಹಾಗೆಯೇ ನಾನು ಯಾವಾಗಲೂ ಶಾಲೆಗೆ ನಮ್ಮ ಈ ಬುಕ್ಸ್ ಆಗಲಿ ಅಥವಾ ಯೂನಿಫಾರ್ಮ್ ಆಗಲಿ ನಮ್ಮ ಟೀಚರ್ಸ್ನವ್ರ ಹತ್ರ, ಮಾರುತಿ ಕ್ಲಬ್ನವ್ರ ಹತ್ರ ನಾನು ಕೂಡ ರಿಕ್ವೆಸ್ಟ್ ಮಾಡ್ತೇನೆ, ಟೀಚರ್ಸ್ನವ್ರ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಅವರು ರಿಕ್ವೆಸ್ಟ್ ಮಾಡಿದ ತಕ್ಷಣ ಹೋದ ಸಲ ಕೂಡ ಈ ಸಲ ನಮಗೆ ಯೂನಿಫಾರ್ಮ್ದು ಒಂದು ಅಗತ್ಯ ಇತ್ತು. ಒಂದು ಕೇಳಿದ ತಕ್ಷಣ 24,000 ಅದಕ್ಕೆ ಒಂದು ಯೂನಿಫಾರ್ಮ್ ಕೂಡ ಅವರು ಕೊಟ್ಟಿದ್ದಾರೆ. ಹಾಗೆಯೇ ಸ್ಕೂಲ್ಗೆ ಈ ಸಲ ಹ್ಯಾಂಡ್ಬಾಲ್ ಕಾರ್ಯಕ್ರಮ ಅಲ್ಲಿ ಭಾರತ್ ಹೈಸ್ಕೂಲ್ನಲ್ಲಿ ಆಯೋಜಿಸಲಾಗಿತ್ತು. ಅದಕ್ಕೆ ಕೂಡ ಧನ ಸಹಾಯವನ್ನು ಕೂಡ ಅವರು ಮಾಡಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾವುದೇ ಕಾರ್ಯಕ್ರಮ ನಮ್ಮ ರುದ್ರಭೂಮಿ ಆಗಲಿ ಅದರ ಕಟ್ಟಡ ನಿರ್ಮಾಣ ಹಾಗೂ ಮತ್ತೊಂದು ವಿಚಾರ ಏನಂದರೆ, ನಮ್ಮ ಮಾರುತಿ ಕ್ಲಬ್ನವರು ಎಲ್ಲ ಮತ್ಸ್ಯ ಉದ್ಯಮಿಗಳಾಗಿದ್ದಾರೆ. ಅವರು ಒಂದು ಒಳ್ಳೆಯ ಗುಣ ಏನಂದರೆ, ಅವರು ಉದ್ಯಮ ಮಾಡಿದ ಹೊರತು ಇತರ ನಮ್ಮ ಸಮಾಜದ ಯುವಕರನ್ನು ಕರ್ಕೊಂಡೋಗಿ ಉದ್ಯೋಗವನ್ನು ನೀಡಿ ಹಲವಾರು ಮಂದಿಗೆ ಅವರು ಉದ್ಯೋಗದಾತರಾಗಿದ್ದಾರೆ. ಅದನ್ನು ಕೂಡ ನಾನು ಪ್ರಶಂಸಿಸ್ತೇನೆ ಹಾಗೂ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈ ಮಾರುತಿ ಜನಸೇವಾ ಸಂಘವು ಇನ್ನು ಮುಂದಕ್ಕೂ ಕೂಡ ಒಳ್ಳೆಯ ಕಾರ್ಯಕ್ರಮ ನಡೆಸಲಿ ಅಂತ ಹಾರೈಸುತ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತಿದ್ದೇನೆ. ಕ್ರಿಕೆಟ್ ಟೂರ್ನಮೆಂಟ್ಗಳು ಈ ವರ್ಷ ನಡೆದಿದ್ವು. 16 ಟೂರ್ನಮೆಂಟ್ಗಳಲ್ಲಿ 7 ಟೂರ್ನಮೆಂಟ್ಗಳಲ್ಲಿ ಚಾಂಪಿಯನ್ಸ್ ಆಗಿ, 1 ಟೂರ್ನಮೆಂಟಲ್ಲಿ ರನ್ನರ್ಸ್ ಆಗಿರುವಂಥ ಮುಕ್ಕಾಚೇರಿ ಫ್ರೆಂಡ್ ಸರ್ಕಲ್ಗೆ ಈ ವೇದಿಕೆಯಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಮುಕ್ಕಾಚೇರಿ ಫ್ರೆಂಡ್ ಸರ್ಕಲ್ನ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರ ಕ್ರಿಕೆಟ್ ಟೀಮ್ ಉಳ್ಳಾಲ ವಲಯದಲ್ಲಿ 16 ಟೂರ್ನಮೆಂಟ್ಗಳಲ್ಲಿ 7 ಬಾರಿ ಚಾಂಪಿಯನ್ಸ್ ಆಗಿದ್ದಾರೆ. ಅವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಮಾರುತಿ ಯುವಕ ಮಂಡಲ, ಮಾರುತಿ ಕ್ರಿಕೆಟರ್ಸ್ ಈ ವೇದಿಕೆಯಲ್ಲಿ ನೀಡ್ತಾ ಇದೆ. ಟೆನ್ನಿಸ್ ಬಾಲ್ ಕ್ರಿಕೆಟಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಮಾಡಿದವರು ಪ್ರತಿ ವರ್ಷ ಕೂಡ ಸ್ಥಳೀಯ ಕ್ರಿಕೆಟ್ ಪ್ರತಿಭೆಗಳಿಗೆ, ತಂಡಗಳಿಗೆ ಅಭಿನಂದನೆಯನ್ನು ನೀಡ್ತಾ ಇದ್ದಾರೆ. ಈ ಬಾರಿ ಮುಕ್ಕಚೇರಿ ಫ್ರೆಂಡ್ಸ್ ಸರ್ಕಲ್ಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಕ್ಕಚೇರಿ ಫ್ರೆಂಡ್ ಸರ್ಕಲ್ನ ಎಲ್ಲ ಪ್ಲೇಯರ್ಸ್ಗೆ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ಈಗಾಗಲೇ ರೋಹಿದಾಸ್ ಸರ್ ಹೇಳಿದ ಹಾಗೆ ನಿಹಾಲ್ ಉಳ್ಳಾಲ್ ರಣಜಿಯಲ್ಲಿ ಕೂಡ ಆಡಿದರು. ನಮ್ಮ ಉಳ್ಳಾಲದಿಂದ ಇನ್ನಷ್ಟು ಕ್ರಿಕೆಟ್ ಪ್ರತಿಭೆಗಳು ರಣಜಿ ಹಾಗೆ ಇಂಡಿಯನ್ ಕ್ರಿಕೆಟ್ ಟೀಮ್ ಕೂಡ ಆಯ್ಕೆ ಆಗುವ ದಿನಗಳು ಬರಲಿ ಅನ್ನುವಂಥ ಒಂದು ಹಾರೈಕೆ ಜೊತೆಗೆ ಮುಖಚೇರಿ ಫ್ರೆಂಡ್ ಸರ್ಕಲ್ನ ಎಲ್ಲ ಪ್ಲೇಯರ್ಸ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಕ್ಯಾಪ್ಟನ್ಗೆ ಸರ್ಟಿಫಿಕೇಟನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ.
ಕಂಗ್ರ್ಯಾಚುಲೇಷನ್ಸ್ ಟು ಮುಕ್ಕಾಚೇರಿ ಫ್ರೆಂಡ್ ಸರ್ಕಲ್ ಉಳ್ಳಾಲ. ಟೆನ್ನಿಸ್ ಬಾಲ್ ಕ್ರಿಕೆಟಲ್ಲಿ ಅಸಾಧಾರಣ ಪ್ರದರ್ಶನವನ್ನು ನಿರಂತರವಾಗಿ ನೀಡ್ತಾ ಇರುವಂಥ ಮುಖಚೇರಿ ಫ್ರೆಂಡ್ ಸರ್ಕಲ್ಗೆ ಅಭಿನಂದನೆಗಳು. ಇನ್ನಷ್ಟು ಟ್ರೋಫಿಗಳನ್ನು ನೀವು ಎಲ್ಲರ ಸಪೋರ್ಟ್ ಸಿಗಲಿ ಅನ್ನುವಂಥ ಒಂದು ಹಾರೈಕೆಯನ್ನು ಮಾರುತಿ ಜನಸೇವಾ ಸಂಘದ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಟೀಮ್ನ ಪರವಾಗಿ ಆಡುವಂಥ ಕಳೆದ 1 ವರ್ಷದ ಅವಧಿಯಲ್ಲಿ ಹಲವಾರು ಮ್ಯಾಚ್ಗಳನ್ನು ವಿನ್ ಮಾಡಿಸಿಕೊಟ್ಟಂಥ ಮ್ಯಾಚ್ ವಿನ್ನಿಂಗ್ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡನ್ನು, ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡನ್ನು ಎಲ್ಲ ಮ್ಯಾಚಲ್ಲೂ ಕೊಡ್ತಾರೆ. ಇವರು ಪ್ಲೇಯರ್ ಆಫ್ ದ ಇಯರ್ ಅವಾರ್ಡನ್ನು ನೀಡ್ತಿದ್ದಾರೆ. ಮಿಸ್ಟರ್ ಫಯಾಜ್ MFC ಉಳ್ಳಾಲ್, ಫಯಾಜ್ ಉಳ್ಳಾಲ್ ಅವರಿಗೆ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾರುತಿ ಜನಸೇವಾ ಸಂಘ ನೀಡ್ತಾ ಇದೆ. ಮಿಸ್ಟರ್ ಫಯಾಜ್ ಉಳ್ಳಾಲ್ ಅವರಿಗೆ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಮಾರುತಿ ಯುವಕ ಮಂಡಲ, ಮಾರುತಿ ಕ್ರಿಕೆಟರ್ಸ್ನ ಸಮಕಾಲಿಕ ತಂಡ, ಈ ಟೀಮ್ ಕೂಡ ಆಡ್ತಾ ಇತ್ತು, ಅವರು ಕೂಡ ಆಡ್ತಾ ಇದ್ರು ನಿರಂತರವಾಗಿ. ಬೇರೆ ಬೇರೆ ಮ್ಯಾಚ್ಗಳಲ್ಲಿ 2 ಟೀಮ್ಗಳು ಎದುರಾಗ್ತಾ ಇದ್ರು ಕೂಡ ಒಂದು ಒಳ್ಳೆಯ ಬಾಂಧವ್ಯ, ಸ್ನೇಹ, ಸೌಹಾರ್ದವಾಗಿ ನಡ್ಕೊಂಡು ಬಂದಿದೆ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ RJ ಪ್ರಸನ್ನ ಇವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದಾನೆ. ಈ ಒಂದು ಸುಂದರವಾದ ಮುಸ್ಸಂಜೆಯ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದಂಥ RJ ಪ್ರಸನ್ನ, ನಿಮಗೆ ನಮ್ಮ ಸಂಸ್ಥೆಯ ವತಿಯಿಂದ ಅನಂತ ಧನ್ಯವಾದಗಳು. ಬಂಧುಗಳೇ, ಇಷ್ಟರಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ರಡ್ಡು ಪಾತೆರ ಪಲ್ಲೆ ಪಂಡದು. ವೇದಿಕೆಯಲ್ಲಿರುವ ಎಲ್ಲ ಆದರಣೀಯ ಗೌರವಾನ್ವಿತ ಅತಿಥಿಗಳೇ, ಸಾಧನೆಗಳ ಮೂಲಕ ಸನ್ಮಾನ ಸ್ವೀಕರಿಸಿದಂಥ ಸಾಧಕರೇ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಧನೆ ಮಾಡಿದಂಥ ವಿದ್ಯಾರ್ಥಿನಿಯರೇ, ನೆರೆದಂಥ ಎಲ್ಲ ಈ ಸಂಸ್ಥೆಯ ಅಭಿಮಾನಿಗಳೇ, ಮಾಧ್ಯಮದ ಮಿತ್ರರೇ, ಸ್ವಲ್ಪ ದಿವಸದ ಹಿಂದೆ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ನಂತರ ಹೇಳಿದರು, ಈರೊಂಜಿ ಗೆಸ್ಟ್ ಅದು ಬರೋಡು ಅಂತ. ಸರಿ ಬರ್ಪೆ, ಇನ್ವಿಟೇಷನ್ ಒಲ್ಪ ಕೊಡು, ಇನ್ವಿಟೇಷನ್ ಬಿಡ್ತಿ ವಾಟ್ಸಪ್ ಕಟ್ಪಡಲ್ಲೇ ಪಂಡೇನು ವಾಟ್ಸಪ್ ಬರ್ತಂಡ ಯಾರು ಪಂಡೆ ಇಜ್ಜಿ ಪಂಡದು ಏನು ಆಫೀಸಿಗೆ ಬರ್ತೇರು ಇನ್ವಿಟೇಷನ್ ಕೊರಿಯರ್ ನಾನು ಅಪ್ಪಗ ಆಫೀಸರ್ ಇಜ್ಜಂಡು ಮನದನಿ ಏನು ಪೋದು ಇನ್ವಿಟೇಷನ್ ಬುಡ್ಪಾಣಗ ತಿಗಲೆ ದಸ್ಕ ಬಂಡೆ ಇಂಕ ಪೋಡ್ದು ಲೋಕತ್ತಿ ದೇ ಬಂಡ ಆಕ್ಲೆಡ್ ಎಂಕ ಎಡ್ಡೆ ಉಂಡು ರಿಲೇಷನ್ಶಿಪ್ ಏನು ದಾದಾನ ತಪ್ಪು ಮಂತೇನ ಅಂದೆಂಕ ಒಂದುತ್ತಂಡು ಸಮಾರಂಭದ ಅಧ್ಯಕ್ಷ ಸ್ಥಾನ ಎಂಕ ಕೊಡ್ತೇರು ಅಧ್ಯಕ್ಷೆ ಪಾತೇರ್ರ ಬಣ್ಣಗ ಕ್ಲ್ಯಾಪ್ ಬೂರುಂಡು ಈ ಉಂತಾಲ ಅಂದು ಒರಿ ನಕ್ಲು ಪಂಪೇರು ಆಂಡ ಅಂಚಿನ ರೀತಿದ ವ್ಯವಸ್ಥೆ ಪೂಪುಜಿ ಕೆಲವು ವರ್ಷದ ದುಂಬು ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಿರ್ಧಾರ ಮಾಡುವಂಥ ಸಮಿತಿಯಲ್ಲಿ ನಾನಿದ್ದೆ. ಶಾಸಕರಾಗಿ JR ಲೋಬ ಅವರಿದ್ದರು, ನನ್ನನ್ನು ಅಲ್ಲಿಗೆ ಕಳಿಸಿದರು. ಅಧಿಕಾರಿಗಳು ನನ್ನ ಪಕ್ಕದಲ್ಲಿದ್ದರು, HQ ಅವರು ಇದ್ದರು. ನೋಡುವಾಗ ಮಾರುತಿ ಯುವಕ ಮಂಡಲದವ್ರದ್ದು ಬಯೋಡೇಟಾ ಬರ್ತಾಯಿದೆ. ನಾನು ಆವಾಗ ಪಕ್ಕದಲ್ಲಿದ್ದ ಅಧಿಕಾರಿ ಹತ್ರ ಕೇಳಿದೆ, ಈ ಬಯೋಡೇಟಾ ಮೂಲ ತತ್ತದ ಬತ್ತನ ಅಂದ್ಕೊಂಡದ್ದು ಮೇಕಲು ಜಿಲ್ಲಾ ರಾಜ್ಯೋತ್ಸವಗತ್ತು ರಾಜ್ಯ ರಾಜ್ಯೋತ್ಸವಗೆ ಅರ್ಹತೆ ಉಳ್ಳೇನಂತೇಳಿ ಸಂಘಟನೆ ಪಂಡೇನ ಏರ್ಲ ದಾಲ ಪಾತಿರ್ಜರು ಸ್ಟ್ರೈಟೇವೆ ಮೇಕಲಿಗೆ ಈ ಅವಕಾಶ ತಿಕ್ಕಂಡು ಬಂದುಲೆ ಭಾರಿ ಕಾರ್ಯಕ್ರಮದವಲ ಇಪ್ಪೋ ಒಂದುಲ್ಲೇನು ಅವಳ ಸೇವಾ ಸಂಸ್ಥೆಡ್ಲ ಕಾರ್ಯಕ್ರಮ ಸಂಘಟನೆ ಮಂತದೆ ಆಂಡ ಒಂಜಿ ವಿಚಾರ ಪನ್ಪೆ ಪೂಜ್ಯ ನಾರಾಯಣ ಗುರುಕುಲ್ನ ಆ ಸಂದೇಶವನ್ನು ಮನಸ್ಸದೇ ದುಡ್ಡು ಬರ್ಕೊಂಡು ದಾದ ಬಂಡೇರು ನಾರಾಯಣ ಗುರುಕುಲು ವಿದ್ಯೆಯಿಂದ ಸ್ವತಂತ್ರನಾಗುವು ಆ ಸಂದೇಶ ಹಾನಿಕೊರ್ನ. ಅದೇ ರೀತಿ ನಾರಾಯಣ ಗುರುಗಳ ಇನ್ನೊಂದು ಸಂದೇಶ ಈ ವೇದಿಕೆಯಲ್ಲಿ ಸ್ವಲ್ಪ ಹೊತ್ತಿನ ಹಿಂದೆ ನಾವೆಲ್ಲ ಕಂಡೆವು. ಏನು ಹೇಳಿದರು? ಒಂದೇ ಜಾತಿ ಅದುವೇ ಮಾನವ ಜಾತಿ, ಒಂದೇ ಧರ್ಮ ಅದುವೇ ಮಾನವ ಧರ್ಮ, ನಮಗೆಲ್ಲರೂ ಓರ್ವನೇ ದೇವರು ಒಂದು ಹಾನಿಕೊರಿಯರು ನಾರಾಯಣ ಗುರುಗಳು. ವಿದ್ಯೆಯಿಂದ ಸ್ವತಂತ್ರನಾಗೋದು ಮಾತ್ರ ಅಲ್ಲ, ತಾನು ಕಲಿತ ಶಾಲೆಗೆ 1.5 ಕೋಟಿ ಧನ ಸಹಾಯ ಮಾಡಿದರೆ ಈ ಯುವಕರು ಇದು ಅದ್ಭುತ. ನಾನು ಹಲವಾರು ಕಾರ್ಯಕ್ರಮದಲ್ಲಿ ನೋಡಿದ್ದೇನೆ, ನಿರೂಪಣೆ ಮಾಡಿದ್ದೇನೆ, ಎಲ್ಲ ಮಾಡಿದ್ದೇನೆ. ಈ ಜನ್ಮದಲ್ಲಿ ಈ ಸಾಧನೆ ಮಾಡಿದಂಥ ಸಂಘಟನೆಯನ್ನು ಬೇರೆ ಯಾವುದನ್ನು ನೋಡಲಿಲ್ಲ, ಇನ್ನೊಂದು ಜನ್ಮದಲ್ಲಿ ನೋಡ್ತೇನೆ ಇಲ್ವ ಅಂತೇಳಿ ಗೊತ್ತಿಲ್ಲ. ಏನು ಒಂದೊಂದು ಜೀರ್ಣೋದ್ಧಾರ ಇದಕ್ಕೆ 5 ಲಕ್ಷ, 2 ಲಕ್ಷ, 4 ಲಕ್ಷ, 1 ಪೈಸೆ ಡೊನೇಷನ್ ಇಲ್ಲ. ಎಷ್ಟು ಕೋಟಿ ಲಕ್ಷಕ್ಕೆ ಈ ಯುವಕರ ಸಾಧನೆ ಎದುರಿನಲ್ಲಿ ಬೆಲೆ ಇಲ್ಲದಾಗೆ ಆಯಿತು.
ಸಾಧ್ಯವಿಲ್ಲ. ಎಷ್ಟು ಪರ್ಫೆಕ್ಷನ್ ಅದರಲ್ಲಿ. ನಾವು ರೋಟರಿ ಸಂಸ್ಥೆಯಲ್ಲಿ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ರಾಜಕೀಯ ಕಾರ್ಯಕ್ರಮ ಮಾಡುವಾಗ ಸ್ವಲ್ಪ ಮಂದಿಗೆ ಸನ್ಮಾನ ಮಾಡೋದು. ಆ ಸ್ವಲ್ಪ ಮಂದಿಗೆ ಹಾಕ್ಲೇನೆ ಮನ್ಪಂಗ ಕೂತಗಂಡೆಪ್ಪ ಅಂಕಲ ಏರ್ನ ಕವರ್ ಏರೆಗ ಪೋಪುಡು, ಏರ್ನ ಟ್ರಾಫಿ ಏರೆಗ ಪೋಪುಡು. ಸುಮಾರು 100 ಮಂದಿಗೆ ಎಷ್ಟು ಪರ್ಫೆಕ್ಷನಲ್ಲಿ ನಾನು ನೋಡ್ತಾ ಇದ್ದೆ ಮೇಲಿಂದ. ಅದ್ಭುತ ಇದು. ಬರುವಾಗ ಕೂಡ ಒಂದು ನೋಡಿದೆ, ಆ ಎಲ್ಲ ಸದಸ್ಯರದ ಡ್ರೆಸ್ ಕೋಡ್ ನೋಡಬೇಕಿತ್ತು, ಎಷ್ಟು ಚೆಂದಾಗಿ ಕಾಣ್ತಾ ಇದ್ದರು. ಅದರ ಒಟ್ಟಿಗೆ ಬಂಧುಗಳೇ, ಹೆಂಡತಿ ಮಕ್ಕಳಿಗೆ ಕೊಡುವಂಥ ನಾವು ದುಡಿಯುತ್ತೇವೆ, ಹೆಂಡತಿ ಮಕ್ಕಳಿಗೆ ಸಂಸಾರಕ್ಕೆ ಕೊಡುವಂಥ ಇದರಲ್ಲಿ ಒಂದು ಅಂಶವನ್ನು ನಾವು ದುಡಿದನ್ನು ಸಮಾಜ ಸೇವೆಗೆ ಈ ರೀತಿಯಲ್ಲಿ ಮಾಡೋದು ಹೇಳಿದರೆ ದಿಸ್ ಇಸ್ ರಿಯಲಿ ಅದನ್ನು ನಮಗೆ ನೆನಪಿಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಒಂದು ಸಂದರ್ಭದಲ್ಲಿ ಒಂದು ಘಟನೆ ಆಯಿತು, ಅದರೊಟ್ಟಿಗೆ ಮುಕ್ತಾಯ ಮಾಡ್ತೇನೆ, ಹೆಚ್ಚು ಮಾತಾಡೋದಿಲ್ಲ. ಸ್ವಾಗತ ಖಾಲಿ ಕುರ್ಚಿಗಳು ಮಾಡ್ತಾಯಿದ್ದೆ. ಏನಾಯ್ತು ಹೇಳಿದರೆ, ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅವತ್ತು ಕೂಡ ನನಗೆ ಅಧ್ಯಕ್ಷನ ಸ್ಥಾನ. ನನಗೆ ಆವಾಗಲೇ ತುಂಬ ಮಂದಿ ಸ್ಪೀಕರ್ಸ್ ಇದ್ದರು. ನನ್ನ ಸರದಿ ಬರುವ ಸ್ವಲ್ಪ ಮೊದಲು ಒಂದು ವ್ಯಕ್ತಿ ನಡುವಿನಲ್ಲಿ ಎದ್ದು ನಿಂತಿದ್ದಾರೆ. ಹೈಟ್ ಕೂಡ ಒಳ್ಳೆಯದಿದ್ದೆ, ದೊಡ್ಡ ಮೀಸೆ, ಕೈಯಲ್ಲಿ ಒಂದು ಕೋಲು. ಏನನೇ ತೂವೊಂದುಳ್ಳೇರಾರು ಎಂಕ್ ಪೋಡ್ತಿ ಲೋಕಾಜಿ ಏನಂದಾಯ ತೂಪಾರ ಕೇಂಡೆ ಈರೇನು ಹತ್ತು ಸ್ವಾಮಿ ಈತ ಜನ ಅತಿಥಿಗಳನ್ನೇ ತೊಂದು ಬರ್ತದೆ, ಈತ ಭಾಷಣ ಮಂತದ ಆಯಾ ಸೆಕ್ರೆಟ್ರಿ ಓಳೆ ಈ ಸಂಘಟನೆಯಿಂದ ಆಯನ ನಾಡೊಂದುಲ್ಲ ಅಂದ್ಕೊಂಡದ್ದು. ಅಂಚದೇನು ಖಂಡಿತವಾದ ಈ ವೇದಿಕೆ ಜಾಸ್ತಿ ಪಾತ್ರೆ ಪೋಪುಜಿ ಒಂಜಿ 2 ಜನ ನೇನು ಈ ಕಾರ್ಯಕ್ರಮದ ಎಕ್ಸ್ಪೆಕ್ಟ್ ಮಂತತ್ತೆ. ಒರಿ ನಮ್ಮ ಸ್ಪೀಕರ್ UT ಖಾದರ್, ಬುಕ್ಕೊರಿ UT ಖಾದರ್ನ ಬ್ರದರ್ ಡಾಕ್ಟರ್ ಇಫ್ತಿಕಾರ್ ದಾಯ ಪಂಡ ಒಂಜಿ ವೇಳೆ ಅಕ್ಲಿ ಕಾರ್ಯಕ್ರಮ ಬತ್ತುತ್ತೆಂದ ಇಡೀ ಕರ್ನಾಟಕ ರಾಜ್ಯಡಿತ್ತೆ ರಾಜ್ಯೋತ್ಸವ ಪ್ರಶಸ್ತಿಗೆ ಸಿಲೆಕ್ಷನ್ ಆವೊಂದುಂಡು. ಏನು ಪುಗರ್ದು ದಾಲ ಪನ್ಪುನೆತ್ತು ಕರ್ನಾಟಕ ರಾಜ್ಯಡ್ ಈ ರೀತಿದ ಶೈಕ್ಷಣಿಕ ಕ್ಷೇತ್ರದ ಸಾಧನೆ, ಸಾಧಕರನ್ನು ಸನ್ಮಾನ ಮನ್ಪುನ ಸಾಧನೆ, ಇಜ್ಜಂದನಕ್ಲೆ ಇಲ್ಲಿ ಕಟ್ಟದ ಕೊರ್ಪುನ ಸಾಧನೆ, ಅವತ್ತಂದೆ ಧಾರ್ಮಿಕ ಕ್ಷೇತ್ರದ ಸಾಧನೆ ಹೆಂಗೆ ತೋಜುಂಡು ಸುರೂತ ಒಂಜಿ 50 ಜನನಕ್ಲೆ ರಾಜ್ಯಡ್ ಕೊರ್ಪೆನ ಸುರೂತ ಪುದರ್ ಈ ನಮ್ಮ ಮಾರುತಿ ಜನಸೇವಾ ಸಂಘಕ್ಕೆ ಬರಡು ಪಂಡದು. ಈ ವಿಚಾರನ ಏನು ಖಂಡಿತವಾದ UT ಖಾದರ್ನ ಗಮನಗೆಲ್ಲ ಕೊಂಡ್ರೆ ಅವು ಎನ್ನ ಕರ್ತವ್ಯ ಅಲ್ಲ, ಭಾರಿ ಅದ್ಭುತವಾದ ಈ ಕಾರ್ಯಕ್ರಮ ಮಂತದಾರೆ. ಎಂಕಲ ಒಂದು ಅವಕಾಶ ಕೊಡ್ತಾರೆ, ಅವಕಾಶ ಕೊರನೆಗೆ ಬಡದು ನಿಗ್ಲೆ ಮಾತ ಏನು ಉಡಲ್ ದುಂಜಿನ ಒಂದು ಸೊಲ್ಮೆನು ಕೊರೊಂದು ಮಾತೆರೆಗಳ ಶುಭರಾತ್ರಿನ ಆಶಿಸ ಒಂದು ಎನ್ನ ಪಾತೆರನ್ನು ಮುಗಿಪಬೆ. ಜೈ ಹಿಂದ್, ಜೈ ಕರ್ನಾಟಕ. ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್ ಮಾರುತಿ ಕ್ರಿಕೆಟರ್ಸ್ ರಿಜಿಸ್ಟರ್ ಮೊಗರ್ಪಟ್ನ ಉಳ್ಳಾಲ ಶ್ರೀ ಕಳ್ಳಿಗೆ ತಾರನಾಥ ಶೆಟ್ಟಿ, ಮಾಜಿ ಅಧ್ಯಕ್ಷರು ವಕೀಲರ ಸಂಘ ಮಂಗಳೂರು ದಕ್ಷಿಣ ಕನ್ನಡ, ಇವರಿಗೆ ನನ್ನ ಹಾಗೂ ಸಂಸ್ಥೆಯ ವತಿಯಿಂದ ಹೃದಯಾಂತರಾಳದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೆ ತಮ್ಮ ಕೆಲಸದ ಒತ್ತಡದ ನಡುವೆಯೂ ತಮ್ಮ ಅತ್ಯಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಬೆರೆತು ಸಹಕರಿಸಿದ ವೇದಿಕೆಯ ಮೇಲಿರುವ ಎಲ್ಲ ಅತಿಥಿ ಅಭ್ಯರ್ಥಿಗಳಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ನಮ್ಮಿ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಪುರಸ್ಕರಿಸಿದಂಥ ಎಲ್ಲ ವಿದ್ಯಾರ್ಥಿ ವೃಂದದವರಿಗೂ, ಹಾಗೆ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಸನ್ಮಾನಿತರಿಗೂ, ಹಾಗೂ ಗೌರವಧನ ಪ್ರದಾನ ಸ್ವೀಕರಿಸಿದಂಥ ಎಲ್ಲ ಪೂಜಾರಿ ಗುರಿಕಾರ ವೃಂದದವರಿಗೂ, ದೈವ ನರ್ತಕರಿಗೂ ಕೂಡ ಸಂಸ್ಥೆಯ ವತಿಯಿಂದ ಮನಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ನಮ್ಮ ಈ ಕಾರ್ಯಕ್ರಮವನ್ನು ನಿರ್ವಹಿಸಲು ಈ ಸುಂದರವಾದ ವೇದಿಕೆಯನ್ನು ಕೊಟ್ಟು ಸಹಕರಿಸಿದಂಥ ಉಳ್ಳಾಲ ಮೊಗವೀರ ಸಂಘ ಇದರ ಅಧ್ಯಕ್ಷರು ಹಾಗೂ ಎಲ್ಲ ಆಡಳಿತ ಮಂಡಳಿ ಪದಾಧಿಕಾರಿಗಳು ಕೂಡ ಸಂಸ್ಥೆಯ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಈ ಕಾರ್ಯಕ್ರಮವನ್ನು ಛಾಯಾಗ್ರಹಣದ ಮೂಲಕ ಸೆರೆ ಹಿಡಿದಿರುವಂಥ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಪತ್ರಕರ್ತರಿಗೂ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ದೀಪಾಲಂಕಾರ ಹಾಗೂ ಸೌಂಡ್ಸ್ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ ಶ್ರೀ ಶಾರದಾ ಇಲೆಕ್ಟ್ರಿಕಲ್ಸ್ ಇದರ ಮಾಲಕರಾದಂಥ ರಾಕೇಶ್ ಉಳ್ಳಾರ್ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಅಲ್ಲದೆ ನಮ್ಮ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದಂಥ RJ ಪ್ರಸನ್ನ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹೃದಯಾಂತರಾಳದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅಲ್ಲದೆ ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂಥ ಊರಿನ ಎಲ್ಲ ಸಂಘ ಸಂಸ್ಥೆಗಳು, ಮಹಿಳಾ ಮಂಡಳಿಗಳು, ಮಹಿಳಾ ವೇದಿಕೆಗಳು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನಾಗರಿಕ ಮಿತ್ರರಿಗೂ ಹಿತೈಷಿಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಕೊನೆಯದಾಗಿ ನಮಗೆಲ್ಲರಿಗೂ ಈ ಭರತ ಭೂಮಿಯಲ್ಲಿ ಜನ್ಮ ನೀಡಿದಂಥ ನಮ್ಮ ಭಾರತ ಮಾತೆಗೆ ಜೈಕಾರವನ್ನು ಕೂಗುವುದರ ಮೂಲಕ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ವಂದನೆಗಳು.